ದೀಪದ ಬೆಳಕ ನೆರೆದು ನಮ್ಮ ನಾಡನು ಬೆಳಗಿದರು, ನಮ್ಮ ನಾಡನು ಬೆಳಗಿದರು. ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪಾ ನಿಸರಿ ಸ ನಿಸರಿ ಮಾರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪಾ ನಿಸರಿ ಸ ನಿಸರಿ ಮಾರಿ ಸರಸ್ವತಿ ಬೀಡು ಜೋರಾದ ಕೈ ಚಪ್ಪಾಳೆ ಮುಖಾಂತರ ಅತಿಥಿ ಅಭ್ಯರ್ಥಿಗಳನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸೋಣ. 3 ದಿವಸದ ಶತಮಾನೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ 3ನೇ ದಿವಸದ ಇವತ್ತು ಈ ಒಂದು ಶತಮಾನೋತ್ಸವದ ಸಮಾರೋಪ ಸಮಾರಂಭ, ಅದೇ ರೀತಿ ಸಾಧಕರಿಗೆ ಸನ್ಮಾನ ಈ ಒಂದು ವೇದಿಕೆಯಲ್ಲಿ ನಡೆಯಲಿದೆ. ಬಂದಂತ ಅತಿಥಿ ಅಭ್ಯರ್ಥಿಗಳನ್ನು ಪ್ರೀತಿಯಿಂದ ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕಾರ್ಯಾಧ್ಯಕ್ಷರ ಅಧ್ಯಕ್ಷರು ಅದೇ ರೀತಿ ಸಮಿತಿಯ ಸದಸ್ಯರು ವೇದಿಕೆಯವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನು ನಮ್ಮ ಸಮಿತಿಯವರಾದಂತಹ ರೋಹನ್ ಉಚ್ಚಿನಿಯವರು ಮಾಡಿಕೊಂಡಿದ್ದಾರೆ. ಇದೀಗ ಈ ನಿರೂಪಣೆಯ ಮುಂದಿನ ಭಾಗವನ್ನು ರೋಹನ್ ಉಚ್ಚಿನಿಯವರಿಂದ. ಇರುವಂತಹ ವಿಶ್ರಾಂತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿಯ ಇದರ ವಿಶ್ರಾಂತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ವಿವೇಕ್ ರೈ ಇವರಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ನಿರ್ವಹಿಸಬೇಕು ಅನ್ನುವಂತೆ ಬಹಳ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಧ್ಯಕ್ಷರ ಅನುಮತಿಯೊಂದಿಗೆ ಈ ದಿನದ ಸಭಾ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮ ಆಗಿರಬಹುದು, ಅದು ಸುಸಾಂಗವಾಗಿ ನಿರ್ವಿಘ್ನವಾಗಿ ಸಾಗಬೇಕು ಅಂತಿದ್ರೆ ಆ ಪರಮಾತ್ಮನ ಆಶೀರ್ವಾದ ನಮ್ಮ ಜೊತೆ ಇರಬೇಕು. ಆ ಹಿನ್ನೆಲೆಯಲ್ಲಿ ಭಗವಂತನ ಆಶೀರ್ವಾದದೊಂದಿಗೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅನ್ನುವಂತೆ ನಮ್ಮ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಲ್ಲಿ ಬೇಡಿಕೊಳ್ತಾ ಇದ್ದೇವೆ. प्रिय स्वतंत्र रव अमृत मंत्र नव, प्रिय स्वतंत्र रव अमृत मंत्र नव, भारत में बर दे वीणा वादिनी वर दे वीणा वादिनी वर दे. काट अंध उर के बंधन स्तर, काट अंध उर के बंधन स्तर, बहार जननी ज्योतिर्मय निर्जर, कलुष भेद तम हर प्रकाश भर, जगमग जग कर दे वीणा वादिनी वर दे वीणा वादिनी वर दे. प्रिय स्वतंत्र रव अमृत मंत्र नव, प्रिय स्वतंत्र रव अमृत मंत्र नव, भारत में बर दे वीणा वादिनी वर दे वीणा वादिनी वर दे. ಬಹುಶಃ ಮೀನುಗಾರರಂತ ಆದಮೇಲೆ ಅವರಲ್ಲಿ ಸ್ವಲ್ಪ ಉದ್ರೇಕ ಕೂಡ ಜಾಸ್ತಿ ಇರ್ತದೆ ಅಂತ ಕಾಣ್ತದೆ. ಯಾಕೆಂದರೆ ಸದಾ ಕಾಲ ಜೀವದೊಡನೆ ಆಡುವಂಥ ಒಂದು ಪ್ರವೃತ್ತಿ ಅವರದು. ಸಮುದ್ರಕ್ಕೆ ಇಳಿತಾರೆ, ಸಮುದ್ರದ ವಿಕೋಪಗಳು ಆಗುತ್ತಿರ್ತವೆ. ಆದ್ದರಿಂದ ಆ ಒಂದು ರೀತಿಯ ಉದ್ರೇಕ, ಕೆಲವೊಮ್ಮೆ ಕೋಪ ನಮ್ಮಲ್ಲಿ ಜಾಸ್ತಿ ಇರ್ತದೆ. ನಮ್ಮ ಆರಂಭದ 2 ಮೀಟಿಂಗ್ಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂಥ 2 ಡಾಕ್ಟರ್ ಮಿತ್ರರವರು ವೈದ್ಯರು ಈ ಕಾರ್ಯಕ್ರಮದ ನಮ್ಮ 2 ಸಭೆಗಳಲ್ಲೂ ಭಾಗವಹಿಸ್ತಿದ್ದರು. ಅಲ್ಲಿನ ನಮ್ಮ ಕೆಲವರ ಅವಾಂತರವನ್ನು ಕಂಡ ಈ ವೈದ್ಯರಿಬ್ಬರು ಮುಂದಿನ ಸಭೆಗಳಿಗೆ ಬರಲಿಕ್ಕೆ ಹೆದರಿಬಿಟ್ಟು
ಅವರೇ ನಮಗೆ ಹೇಳಿದರು, ಅಂಥ ವಾತಾವರಣದಲ್ಲಿ ನಮಗೆ ಮೀಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂಥೇಳಿ. ಆದರೆ ಮುಂದಕ್ಕೆ ಇದನ್ನು ಸರಿದೂಗಿಸಿಕೊಂಡು ನಾವು ಹೋಗಿ ಅದರ ನಂತರ ಬಹಳ ಸುಸೂತ್ರವಾಗಿ ಎಲ್ಲ ಚಟುವಟಿಕೆಗಳು ನಡೀತಾ ಬಂದು ಆರಂಭದಲ್ಲಿ ನಾವು ನಿರ್ಧರಿಸಿದಂತೆ ಶತಮಾನದ ಅಂಗವಾಗಿ ಒಂದು ಶತಮಾನದ ಆಯೋಜನೆಯವರೆಗೆ 100 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎನ್ನುವಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೆವು. ಅದರಂತೆ ಬಹುತೇಕ ಕಾರ್ಯಕ್ರಮಗಳನ್ನು ಶಾಲಾ ಮಕ್ಕಳಿಗಾಗಿ, ಸಮಾಜದ ಜನರಿಗಾಗಿ, ಸಮಾಜದ ಆರೋಗ್ಯಕ್ಕಾಗಿ, ಶುಚಿತ್ವಕ್ಕಾಗಿ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೆವು. ಅವುಗಳೆಲ್ಲವೂ ನಿರಂತರವಾಗಿ ನಡೆದು ಯಶಸ್ಸನ್ನು ಗಳಿಸಿತ್ತು. ಇಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ಜನರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವುದರೊಡನೆ ನಮ್ಮಲ್ಲಿ ಒಗ್ಗಟ್ಟನ್ನು ತರುವುದರಲ್ಲಿ ನಾವು ಯಶಸ್ವಿಯಾದೆವು. ನಮ್ಮ ಈ ಕಾರ್ಯಕಾರಿ ಶತಮಾನೋತ್ಸವ ಸಮಿತಿ ಪ್ರತಿ ಬುಧವಾರದಂದು ಮತ್ತು ತಿಂಗಳಿನ ಒಂದು ಆದಿತ್ಯವಾರದಂದು ನಿರಂತರವಾಗಿ ಸಂಧಿಸುತ್ತಾ ಯೋಜನೆಗಳನ್ನು ನಾವು ರೂಪಿಸುತ್ತಾ ಬಂದೆವು. ಮೊದಲಿನ ಕಹಿಗಳನ್ನೆಲ್ಲ ಮರೆತು ಎಲ್ಲರೂ ಒಂದಾಗಿ ಶತಮಾನೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆನ್ನುವಂಥ ಒಂದು ಏಕೈಕ ಗುರಿಯನ್ನು ನಾವು ಹಾಕಿಕೊಂಡು ಮುನ್ನಡೆಯುವುದರಿಂದಲೇ ಈ ಒಂದು ಕಾರ್ಯಕ್ರಮ ಕಳೆದ 2 ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂಥೇಳಿ ನಾನು ಬಹಳ ಹೆಮ್ಮೆಯಿಂದ ಅದನ್ನು ಹೇಳ್ತಾ ಇದ್ದೇನೆ. ಇದಕ್ಕೆ ಕೇವಲ ಈ ಕಾರ್ಯಕಾರಿ ಸಮಿತಿ ಮಾತ್ರ, ಶತಮಾನೋತ್ಸವ ಸಮಿತಿ ಮಾತ್ರ ಕಾರಣ ಅಲ್ಲ. ಈ ಶಾಲಾ ಆಡಳಿತ ಮಂಡಳಿ ಮತ್ತು ನಮ್ಮ ಸಮಾಜ ಬಾಂಧವರು, ನಾನು ಸಮಾಜ ಬಾಂಧವರು ಅಂತ ಹೇಳಿದಾಗ ನಾವು ಕೇವಲ ಬೋವಿ ಸಮಾಜ ಮಾತ್ರ ಅಲ್ಲ, ನಮ್ಮ ಶಾಲೆಯಲ್ಲಿ ಕಲಿತಂಥ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಜಾತಿಯ ವಿದ್ಯಾರ್ಥಿ ಅಥವಾ ಹಳೆ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಕಾರ್ಯಕ್ರಮ ಎನ್ನುವಂಥ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡು ಬಂದೆವು. ನಮಗೆ ಬಂದಂಥ ಒಂದು ಸಲಹೆಯಂತೆ ನಮ್ಮ ಈ 100 ವರ್ಷಗಳ ಶಾಲೆಯ ಇತಿಹಾಸ ಮಾತ್ರ ಅಲ್ಲ, ನಮ್ಮ ಸಮಾಜದ ಇತಿಹಾಸವನ್ನು, ನಮ್ಮ ಈ ಪ್ರದೇಶದ ಇತಿಹಾಸವನ್ನು ತೋರಿಸುವಂಥ ಒಂದು ಧ್ವನಿ ಬೆಳಕು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಎನ್ನುವ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೆವು. ಅದು ಸ್ವಲ್ಪ ಖರ್ಚಿಗೆ ಬಾಪ್ತಾದಂಥ ಒಂದು ಕಾರ್ಯಕ್ರಮ ಆದರೂ ಸುಮಾರು 4 ಲಕ್ಷ ರೂಪಾಯಿಯ ಅಂದಾಜಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ 2-3 ತಿಂಗಳಿನಿಂದ ಆಯೋಜಿಸಿ ಅದಕ್ಕೆ ಸಂಗೀತ ಕಥೆಯನ್ನೆಲ್ಲ ಬರೆದು ಗಾಯನವನ್ನು ಬರೆದು ನನ್ನ ತಂಗಿ ಶ್ರೀಮತಿ ಶ್ಯಾಮಲಾರವರು ಅದಕ್ಕೆ ಬೇಕಾದಂಥ ವಸ್ತು ಚಿತ್ರವನ್ನು ನಿರ್ಮಿಸಿ ಶ್ರೀಯುತ ವಿದ್ದು ಉಚ್ಚಿಲ್ರವರ ದಿಗ್ದರ್ಶನದಲ್ಲಿ ಅತ್ಯಂತ ಅದ್ಧೂರಿಯಾದಂಥ ಎಲ್ಲರೂ ಬಹುಕಾಲ ನೆನಪಿಟ್ಟುಕೊಳ್ಳುವಂಥ ಒಂದು ಧ್ವನಿ ಬೆಳಕು ಕಾರ್ಯಕ್ರಮ ಇಲ್ಲಿ ಮೂಡಿಬಂತು. ನೋಡಿದ ಪ್ರತಿಯೊಬ್ಬರೂ ಅದನ್ನು ಬಹಳಷ್ಟು ಮೆಚ್ಚಿದರು. ಕೆಲವರಿಂದ ಅದನ್ನು ಪುನಃ ಆಯೋಜಿಸಬೇಕು, ಪುನಃ ಆಡಬೇಕು ಅನ್ನುವಂಥ ಒಂದು ಒತ್ತಡ ಕೂಡ ಬಂದಿತ್ತು. ಸಾಧ್ಯವಾದರೆ ಈ ಕಾರ್ಯಕ್ರಮವನ್ನು, ಆ ಒಂದು ಧ್ವನಿ ಬೆಳಕು ಕಾರ್ಯಕ್ರಮವನ್ನು ಪುನಃ ಮಾಡುವಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಳ್ತೇವೆ. ಅಷ್ಟೊಂದು ಚೆನ್ನಾಗಿ ನಡೆದಂಥ ಕಾರ್ಯಕ್ರಮ. ಬಹುಶಃ ಇಲ್ಲಿ ಜನಗಳೇ ಹೇಳಿದ ಹಾಗೆ ಈ ಊರಿನಲ್ಲಿ ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಇಷ್ಟರವರೆಗೆ ನಡೀಲಿಲ್ಲ. ಈ ಇಡೀ ಸಭಾಂಗಣ ಕುರ್ಚಿಗಳನ್ನು ಮೀರಿ, ಕುರ್ಚಿಗಳಲ್ಲಿ ಎಷ್ಟು ಮಂದಿ ಕೂತ್ಕೊಳ್ಳೋ ಅದಕ್ಕಿಂತ ಹೆಚ್ಚು ಜನಗಳು ನಿಂತು ಆ ಕಾರ್ಯಕ್ರಮವನ್ನು ಸುಮಾರು 2 ಗಂಟೆ ಕಾಲ ವೀಕ್ಷಿಸುವಂತಾಯಿತು. ಇಂಥ 10 ಹಲವು ಚಟುವಟಿಕೆಗಳನ್ನು ಹಾಕಿಕೊಳ್ಳುವ ಮೂಲಕ ನಿನ್ನೆ ಕೂಡ ಮಳೆಯ ಸ್ವಲ್ಪ ಬೆದರಿಕೆ ಇದ್ದರೂ, ಸ್ವಲ್ಪ ನಮ್ಮನ್ನು ಮಳೆ ಬಂದು ಹೆದರಿಸಿದರೂ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಆ ಸಭಾಂಗಣದಲ್ಲಿ ಮಾಡುವ ಮೂಲಕ ಮತ್ತು ಮಳೆ ನಿಂತ ಕೂಡಲೇ ಪುನಃ ಇಲ್ಲಿಗೆ ಬಂದು ಉಳಿದ ಕಾರ್ಯಕ್ರಮಗಳನ್ನು ಬಹಳ ಅದ್ಧೂರಿಯಾಗಿ ನಾವು ಭರತನಾಟ್ಯ ಕಾರ್ಯಕ್ರಮಗಳಿತ್ತು.
ಅದರ ಮೇಲೆ ಒಂದು ತುಳು ಹಾಸ್ಯ ನಾಟಕ ಇತ್ತು. ಇದನ್ನೆಲ್ಲ ರಾತ್ರಿ ಸುಮಾರು 2 ಗಂಟೆವರೆಗೆ ನಮ್ಮ ಪ್ರೇಕ್ಷಕರು, ನಮ್ಮ ಜನ ಎಲ್ಲರೂ ಇಲ್ಲಿ ಕೂತುಕೊಂಡು ನೋಡಿ ಆನಂದಿಸಿದ್ದಾರೆ. ಎಲ್ಲರ ಬಾಯಲ್ಲೂ ನಾವು ಕೇಳಿದಂಥ ಮಾತು, ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ನಡೆದಿದೆ ಅಂತೇಳಿ. ಇದೆಲ್ಲ ಇಷ್ಟೊಂದು ಯಶಸ್ವಿಯಾಗಿ ನಡಿಬೇಕಾದ್ರೆ ಇದರ ಹಿಂದೆ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮೊಡನೆ ಸಹಕರಿಸಿ ಇದನ್ನು ಯಶಸ್ವಿಯಾಗಿಸಿದಂಥ ಹಲವು ಮಹನೀಯರ ಕೊಡುಗೆ ಇದೆ. ಪ್ರತಿಯೊಂದು ನಮ್ಮ ವಾರದ ಸಭೆಯಲ್ಲಿ ತಪ್ಪದೆ ಭಾಗವಹಿಸ್ತಾ ಆ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ತಯಾರಿಸುತ್ತಾ ಇದನ್ನೊಂದು ಯಶಸ್ವಿ ನಡೆ ಕೊಂಡೊಯ್ಯಲಿಕ್ಕೆ ಹಲವರು ಶ್ರಮಿಸಿದ್ದಾರೆ. ಅಂಥವರಲ್ಲಿ ದಾಮೋದರ್ ಮತ್ತು ರೇವತಿ ದಂಪತಿಗಳು ಮುಂಚೂಣಿಯಲ್ಲಿದ್ದಾರೆ ಅಂಥೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಅವರು ಒಂದೇ ಒಂದು ಸಭೆಯನ್ನು ತಪ್ಪಿಸದೆ ಪ್ರತಿಯೊಂದು ಸಭೆಗೂ ಆಗಮಿಸೋದು ಮಾತ್ರ ಅಲ್ಲ, ರೇವತಿ ಟೀಚರ್ ಅವರು ಬಹಳ ಕಾತರದಿಂದ ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂಥೇಳಿ ಸದಾ ಒಂದು ಒತ್ತಡದ ಸ್ಥಿತಿಯಲ್ಲೇ ಇದ್ದುಕೊಂಡು ಈ ಸಮಾರಂಭವನ್ನು ಯಶಸ್ವಿ ಮಾಡಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರಲ್ಲದೆ ಲಕ್ಷ್ಮೀ ಟೀಚರ್ ಅವರು ಕೂಡ ನಮ್ಮೆಲ್ಲರೊಡನೆ ಕೈ ಜೋಡಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೂ ಕಾರಣಕರ್ತರಾಗಿದ್ದಾರೆ. ಶ್ರೀಮತಿ ಸುಕನ್ಯಾರವರು, ಶ್ರೀಮತಿ ಮೀರಾರವರು, ಶ್ರೀಮತಿ ಅಮಿತಾರವರು, ಸುಜಾತ, ಕಸ್ತೂರಿ, ಹಾಗೆಯೇ ರಾಮಚಂದ್ರ, ಕರುಣಾಕರ್, ಮುರಳಿ, ಸುಕೇಶ್, ಪ್ರಕಾಶ್, ಚಂದ್ರಶೇಖರ್, ಸುರೇಂದ್ರ, ವಿಜಯ, ಹರೀಶ, ಚಿದಾನಂದ ಕೆ ಉಚ್ಚಿಲ್, ಪ್ರಕಾಶ್ ಐಲ್, ಪ್ರವೀಣ್, ಜಯಂತ್ ಇತ್ಯಾದಿ ಹಲವಾರು, ಇನ್ನು ದೇವದಾಸ್ ಮಾಡೂರು ಇತ್ಯಾದಿ ಸಂದೀಪ್ ರವರು ಇತ್ಯಾದಿ ಇನ್ನೂ ಕೆಲವರ ಹೆಸರುಗಳನ್ನು ನಾನು ಬಿಟ್ಟಿರಬಹುದು. ಅದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತೇನೆ. ಇನ್ನೂ ಹಲವರೆಲ್ಲ ನಮ್ಮೊಡನೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಮಾಡಬೇಕಂತ ನಿರ್ಧರಿಸಿದ್ರಿಂದಲೇ ಇವತ್ತು ಈ ಒಂದು ವೇದಿಕೆಯಲ್ಲಿ ಬಹಳ ಧೈರ್ಯದಿಂದ ನಿಂತುಕೊಂಡು ನಿಮ್ಮೆದುರು ಇದರ ಯಶೋಗಾಥೆಯನ್ನು ವಿಷಯವಾಗಿ ಮಾತಾಡಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನಮ್ಮ ಶಾಲೆಯ ಸ್ವರ್ಣ ಮಹೋತ್ಸವ 1968ನೇ ಇಸವಿಯಲ್ಲಿ ನಡೆದಿತ್ತು. ಆಗ ನಾನು ಜಸ್ಟ್ ನನ್ನ ಡಿಗ್ರಿ ಮುಗಿಸಿಕೊಂಡು ಇದೇ ಊರಲ್ಲೇ ಇದ್ದೆ. ಆ ಸ್ವರ್ಣ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೆ. ಬಹಳ ಅದ್ಧೂರಿಯಾದಂಥ ಕಾರ್ಯಕ್ರಮ ನಮ್ಮ ಕೆಳಗಿನ ಶಾಲೆಯಲ್ಲಿ, ನಮ್ಮ ಮುಖ್ಯ ಶಾಲೆಯಲ್ಲಿ ನಡೆದಿತ್ತು. ಆಗ ಈ ಶಾಲೆ ಕಟ್ಟಡ ಇರಲಿಲ್ಲ. ಆ ಸುವರ್ಣ ಮಹೋತ್ಸವದ ಸ್ಮಾರಕವಾಗಿ ಈ ಸ್ಟೇಜಿನ ಹಿಂಬದಿಯಲ್ಲಿರುವಂಥ ಹೈಸ್ಕೂಲ್ ಕಟ್ಟಡವನ್ನು ನಿರ್ಮಿಸಲಾಯಿತು. ಮುಂದಕ್ಕೆ ವಜ್ರ ಮಹೋತ್ಸವವನ್ನು ಆಚರಿಸಲಾಯಿತು. ವಜ್ರ ಮಹೋತ್ಸವದ ಸ್ಮಾರಕವಾಗಿ ನಮ್ಮ ಶಾಲೆಯ ಹಿಂಬದಿಯಲ್ಲಿ ಒಂದು ಸಭಾಂಗಣವನ್ನು ನಿರ್ಮಿಸಲಾಯಿತು. ಈಗ ನಾವು ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಪ್ರಯತ್ನದಿಂದಾಗಿ ಇವತ್ತು ಮಂಗಳೂರು ಭಾರತದ ಮಂಗಳೂರಿನ ಈ ಪಿಲಿಕುಳ ಭಾರತದ ಒಂದು ಅತ್ಯುತ್ತಮ ಪ್ರವಾಸಿ ತಾಣವಾಗಿ ರೂಪುಗೊಂಡಿದೆ. ಕೇವಲ ಹೆರಿಟೇಜ್ ವಿಲೇಜ್ ಮಾತ್ರ ಅಲ್ಲ, ಅಲ್ಲಿ ಇರುವಂಥ ಅರ್ಬೋರೇಟಮ್ ಇರ್ಬೋದು, ಸಸ್ಯ ಕಾಶಿ ಇರ್ಬೋದು, ಅಲ್ಲಿರುವಂಥ ಪ್ರಾಣಿ ಸಂಗ್ರಹಾಲಯ ಇರ್ಬೋದು, ಅಲ್ಲಿರುವಂಥ ಸೈನ್ಸ್ ಸೆಂಟರ್ ಇರ್ಬೋದು, ಅದರಲ್ಲಿರುವಂಥ ಪ್ಲಾನೆಟೇರಿಯಂ, ಇವೆಲ್ಲವೂ ಬಂದದರ ಹಿಂದೆ ವಿವೇಕರಯ್ಯವರ ಪಾತ್ರ ಬಹಳಷ್ಟು ದೊಡ್ಡದಿದೆ. ಅಂಥ ವ್ಯಕ್ತಿ ಈ ಸಮಾಜಕ್ಕೆ ಅತ್ಯಂತ ಹೆಚ್ಚು ಗೌರವಾನ್ವಿತರು. ಅಂಥ ಒಂದು ಗೌರವಾನ್ವಿತ ವ್ಯಕ್ತಿ ಇವತ್ತು ಈ ಸಮಾರಂಭದ ಅಧ್ಯಕ್ಷರಾಗಿರುವುದು ನಮಗೆಲ್ಲರಿಗೂ ಬಹಳಷ್ಟು ಹೆಮ್ಮೆಯ ವಿಷಯ ಅಂತ ಹೇಳ್ಕೊಂಡು ಅವರನ್ನು ತಮ್ಮೆಲ್ಲರ ಪರವಾಗಿ ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ನೆಚ್ಚಿನ ಶಾಸಕರಾದ UT ಖಾದರ್ ಅವರು ಇರಬೇಕಾಗಿ ಇವರು ಪುಷ್ಪವನ್ನು ನೀಡಿ ಈ ಸಭೆಗೆ ಸ್ವಾಗತಿಸಬೇಕು ಅನ್ನುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಧ್ಯಕ್ಷರಾದಂಥ ಶ್ರೀ ಮೊಹಮ್ಮದ್ ಮೋನೂರ್ ಅವರು ಕೂಡ ಓರ್ವ ಜನಪರ ಸಹಾಯ ಹಸ್ತವನ್ನು ಚಾಚುವಂಥ ಒಂದು ಸ್ನೇಹಜೀವಿ. ಇವತ್ತು ಅವರು ಕೂಡ ಬಂದು ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ
ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಚತುರ ರಾಜಕಾರಣಿಯು, ಸದಾ ನಮ್ಮ ಸಹಾಯಕ್ಕೆ ಧಾವಿಸಿ ಬರುವವರು ಆದ, ನಮ್ಮವರೇ ಆದ, ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯೂ ಆದ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಅವರು ಕೂಡ ಇವತ್ತು ಕೂಡ ನಮ್ಮೊಡನಿದ್ದಾರೆ. ಅವರನ್ನು ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮತ್ತೋರ್ವೆ ಶಾಲೆಯ ಹಳೆ ವಿದ್ಯಾರ್ಥಿ ಮಿತ್ರರು, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನಮ್ಮ ಸ್ಥಳೀಯ ಸಂಸ್ಥೆ ಮುಡಿಪು, ಇದರ ಅಧ್ಯಕ್ಷರು, ಏನೇ ಕಷ್ಟ ಇದ್ದರೂ ಅಲ್ಲಿ ಸಹಾಯಕ್ಕಾಗಿ ಧಾವಿಸುವವರಾದಂಥ ಸಂತೋಷ್ ಕುಮಾರ್ ರೈ ಅವರು ನನ್ನ ಆತ್ಮೀಯ ಸ್ನೇಹಿತರು. ಸ್ಕೌಟಿಂಗಿನ ಬೆಳವಣಿಗೆಗೆ ಅವರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವಂತಹ ಮೊಹಮ್ಮದ್ ತಲಪಾಡಿ ಇವರು ಪುಷ್ಪವನ್ನು ನೀಡಿ ಈ ಸಭೆಗೆ ಸ್ವಾಗತಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮವರೇ ಆದ ಶ್ರೀ ಮಹಮ್ಮದ್ ಅಲಿ ಶ್ರೀಯುತರಿಗೆ ಹರೀಶ್ ಎನ್ ಉಚ್ಚಿಲ್, ಹರೀಶ್ ಎನ್ ತಲಪಾಡಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ನಮ್ಮವರೇ ಆದ ಮೂರೂರು ಮಹಾ ಸಂಘದ ಅಧ್ಯಕ್ಷರಾದಂಥ, ಅಭಿವೃದ್ಧಿಗೆ ಅಹರ್ನಿಶಿ ದುಡಿಯುತ್ತಿರುವಂಥ ನನ್ನ ಆತ್ಮೀಯ ಕಿರಿಯ ಸ್ನೇಹಿತರ ಆದ ಬಂಧು ಆದಂಥ ಶ್ರೀ ದೇವದಾಸ್ ಟಿ ಉಚ್ಚಿಲ್ ಇವರನ್ನು ಕೂಡ ಅತ್ಯಂತ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಚಂದ್ರಶೇಖರ್ ಉಚ್ಚಿಲ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬೇಕಾಗಿ ನಮ್ಮ ಶಾಲೆಯ ಇದ್ದೇನೆ ಐವನ್ ಡಿಸೋಜಾ ಇವರು ತಮ್ಮ ಬಿಡುವಿಲ್ಲದ ಈ ಸಭೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಪನೊಂದು ಇನಿ ಖಂಡಿತವಾದ ಈ ಶಾಲೆದ ಪುದರ್ ಮೊಹಮ್ಮದ್ ಅಲಿ ಎಂಕ್ಲು ಕರಿಸರಿತಿ ದುಬೈ ಬೋನಾಗ ಪಣೊಂದಿತ್ತೇರು. ಬೋವಿ ಜನಾಂಗದ ಶಾಲೆನ ಖಂಡಿತವಾದ ಏರ್ಲ ಮರಪೆರಬಲ್ಲಿ ಅವು ಸರ್ವ ಧರ್ಮದ ದೈಕುಲ ಪನ್ಪಿನ ಒಂಜಿ ಶಾಲೆ ನಮ್ಮ ತಾಲೂಕಡಿತ್ತಿಂದ ಅವು ಬೋವಿ ಶಾಲೆ ಅಂದು ನೆನ್ನಡ ಪಂತಿನ ಇತ್ತೇನೆ ನೆನಪಾಪುಂಡು. ಒಂಜಿ ಕಾಲೋಡು ಬೋವಿ ಜನಾಂಗ ಬ್ಯಾರಿ ಜನಾಂಗ ಕಲ್ಪುನೆಟ್ಟು ಮಸ್ತ್ ಪಿರ. ಇನಿ ದೇವರನ್ನ ದಯಟ್ಟು ಬೋವಿ ಜನಾಂಗ ಬ್ಯಾರಿ ಜನಾಂಗ ವಿದ್ಯೆಡು ಒಂಚೂರು ಎತ್ತರಗೂ ಬೆಳೆದಿರ ಒಂಜಿ ಸಂತೋಷದ ವಿಷಯ. ಅಂಚಾದು ಪುನಗ ಈ ಕಡಲ ಬರಿಟ್ ಬೋವಿ ಜನಾಂಗ ಆನಿ ಈ ಒಂಜಿ ಶಾಲೆ ಪ್ರಾರಂಭ ಮಲ್ತದ್ದು 7 ಲಕ್ಷ ವಿದ್ಯಾರ್ಥಿಗಳು ಇನಿ ದೇಶ ವಿದೇಶಡು ಜಿಲ್ಲೆಡು ರಾಜ್ಯಡು ದೇಶಡು ಇನಿ ಎತ್ತರಗು ಪೋಪಿನಿಂದ ಅಂಡ ಈ ಶಾಲೆದ ಒಂಜಿ ಪ್ರಯತ್ನ ಅಂದು ಈ ಸಂದರ್ಭಡು ಪಣಿಯರೆ ಇಷ್ಟಪಡಪೆ. ಇನಿ ಬೋವಿ ಜನಾಂಗದಕ್ಕಲು ಕಡಲಿಗೆ ಪೋದು ತನ್ನ ಜೀವನ ಕೈಟು ಪತ್ತದು ಆ ಒಂಜಿ ಕಷ್ಟಡು ಪತ್ತಬತ್ತಿನ ಮೀನಿನಿ ಬ್ಯಾರಿ ಜನಾಂಗದಕ್ಕಲು ಬೇರ ಮಲ್ತದು ಅವೇನು ಈ ದೇಶದ ಉದ್ದ ಅಗಲಗುಲ ಮಾತ ಧರ್ಮದಕ್ಕಲು ಇಂದು ಬೋವಿ ಜನಾಂಗದಕ್ಕಲು ಪತ್ತು ಕೊಣತಿನ ಮೀನಂದು ಏನಂದೆ ಬ್ಯಾರಿ ಜನಾಂಗದಕ್ಕಲು ಬೇರ ಮಲ್ತಿನ ಮೀನಂದು ಏನಂದೆ ಸರ್ವ ಜನಾಂಗದ ಶಾಂತಿದ ಈ ಭಾರತಡು ಮಾತೆರ್ಲ ಪೊರ್ಲುಡ ಮೀನನ್ನು ತಿನ್ಪುನ ಭಾಗ್ಯ ಅವು ಖಂಡಿತವಾದಿ ಬೋವಿ ಜನಾಂಗಗೂ ಎಂಕಲು ಪ್ರತಿ ಒಂಜಿ ಧರ್ಮದ ಅಕ್ಲೆಗೆ ಎಂಕಲು ಹೆಮ್ಮೆಡು ಸ್ವಾಗತ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮಡು ಒಂಜಿ ರಡ್ಡು ಪಾತ್ರೆ ಅವಕಾಶ ಮಲ್ತು ಕೊಡ್ತಿನ ಈ ಶಾಲೆದ ಮಾತ ಆಡಳಿತ ಮಂಡಲವು ಖಂಡಿತವಾದ ಈ ಮೈದಾನಿ ರಾಣಿ ಹಬ್ಬಕ್ಕ ಆರ್ನ ಸಮೇಶವಾಯಿನ ಈ ಪವಿತ್ರ ಮಣ್ಣು ಖಂಡಿತವಾದ ಈ ಮಣ್ಣಿಗೆ ಮಸ್ತ್ ಗೌರವ ಉಂಡು ಪನೊಂದು ಎಂಗ್ಲ ಸುರೇಖ ತಾಲೂಕು ಪಂಚಾಯತ್ ಸದಸ್ಯರು ಏಪ ಪಾತ್ರನಗಲ ಈ ಶಾಲೆದ ವಿಷಯ ಮಸ್ತ್ ಹೆಮ್ಮೆ ಪಡೆ. ಯಾರಾದ್ರೂ ಮಕ್ಕಳು ನಮ್ಮ ಮಕ್ಕಳು ನಾನು ಓದ್ತಿರುವಾಗ ಇಲ್ಲ ಗಂಟೆಗಳಲ್ಲೆಲ್ಲ ಕೆಂಪು ಕಾಣೋದು, ಎಲ್ಲಿ ಆಟ ಆಡುವ ಬಿದ್ದು ಹೊಡೆದು ಅದಕ್ಕೆ ಏನೇನೋ ಆಗೋದು, ಕೈಯಲ್ಲಿ ಬೆರಳು ಇಲ್ಲಿ ಎಲ್ಲ ಕಡೆಗಳಲ್ಲಿ ಮೊಣಗಂಟಿಗೆಲ್ಲ ಕೆಂಪು ರಕ್ತ ಬರೆದ ದಿನಗಳಿಲ್ಲ. ಆದರೆ ಇವತ್ತು
ಯಾವುದಾದ್ರೂ ಮಗುವಿಗೆ ಸ್ವಲ್ಪ ರಕ್ತ ಬಂತು ಅಂದರೆ ಅವರಿಗೆ ಎಷ್ಟು ಪೂಜೆ ಮಾಡಿ ಐ ಸ್ಪೆಷಲಿಸ್ಟ್ ಹತ್ರ ಕೊಂಡೋಗಿ 4 ದಿವಸ ಶಾಲೆಗೆ ರಜೆ. ನಾನು ಇರುವಾಗ ಬ್ಯಾಂಡೇಜ್ ಹಾಕಿದರೆ ಅದು ಹೀಗೆ ಮಾಡಿ ಶಾಲೆಗೆ ಹೋಗೋ ಕೆಳಗೆ ಬಿಟ್ಟು ಹೋಗ್ತಿತ್ತು. ಮತ್ತು ಮುಳ ಮೇಲೆ ತಂದು ಹಾಕಿದರೆ ಆಯಿತು, ಇಲ್ದಿದ್ರೆ ಇಲ್ಲ. ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿದೆ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿಯೂ ಈ ಶಾಲೆ 100 ವರ್ಷ ಪೂರೈಸಿದೆ, ಶತಮಾನೋತ್ಸವ ಸಂಭ್ರಮ ಪೂರೈಸಿದೆ. ನನ್ನ ಮಿತ್ರರು ಹೇಳಿದರು, ಈ ಶಾಲೆಯಲ್ಲಿ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ತನ್ನ ತಂದೆ ತಾಯಿಯವರು ಪೋಷಕರು ತನ್ನ ಮಗಳಿಗೆ ಶಾಲೆ ಕಳಿಸಿ ತಂದೆ ತಾಯಿಯವರು ದೂರದ ಸಮುದ್ರದಲ್ಲಿ ಹೋಗಿ ಮೀನು ಹಿಡಿದು ತನ್ನ ಜೀವ ತನ್ನ ಮನೆಗೆ ಬರ್ತೇನೋ ಇಲ್ವೋ, ಹೇಗೆ ಪರಿಸ್ಥಿತಿ ಆಗ್ತದೋ ಇಲ್ವೋ ಅಂತ ಭಯದ ಶ್ರಮದ ಕೆಲಸವನ್ನು ಮಾಡಿ ತನ್ನ ಮಕ್ಕಳನ್ನು ಸಾಕಿ ಬೆಳೆಸಿದಂಥ ಶಾಲೆ ಇದು ಶತಮಾನೋತ್ಸವಕ್ಕೆ ಇನ್ನು ಆಯಿತು ದ್ವಿಶತಮಾನೋತ್ಸವಕ್ಕೆ ಹೋಗೋ ಮಟ್ಟಕ್ಕೂ ಉಳಿಯಬೇಕು ಹೊರತು ಈ ಶಾಲೆಯ ಪೋಷಣೆಗೆ ಬೆಳವಣಿಗೆಗೆ ನಾವೆಲ್ಲರೂ ಶ್ರಮ ಪಡಬೇಕಾದ ಅವಶ್ಯಕತೆ ಇದೆ. ಆದರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತು, ಇವತ್ತು ಕಾಂಪಿಟೇಟಿವ್ ವರ್ಲ್ಡಲ್ಲಿದ್ದೇವೆ. 10 ಮಾರ್ಕ್ ತೆಗೆದರೆ 11 ತೆಗೆದರೆ 12. ಇವತ್ತು ಒಬ್ಬರಿಂದೊಬ್ಬರು ಬುದ್ಧಿವಂತರಾಗಬೇಕು ಅಂತ ತೀರ್ಮಾನ ಇದೆ. ತಂದೆ ತಾಯಿಯವರಿಗೆ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡಬೇಕಾಗಿದ್ದರೆ ಯಾವ ಮಾಧ್ಯಮದಲ್ಲಿ ಓದಬೇಕು ಅಂತೇಳೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಇದೆ. ತನ್ನ ಮಗಳು ಯಾವ ಮಾಧ್ಯಮದಲ್ಲಿ ಓದಬೇಕು. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿತ್ತು, ದಟ್ ಈಸ್ ದ ಚಾಯ್ಸ್ ಆಫ್ ದಿ ಪೇರೆಂಟ್ಸ್. ಸರ್ಕಾರ ತೀರ್ಮಾನ ಮಾಡುವಾಗಿಲ್ಲ. ನೀವು ವಿಧಾನಸೌಧದ ಒಳಗಡೆ ಕೂತು ನನ್ನ ಮಗಳು ಅಥವಾ ಇವನ ಮಗಳು ಯಾವ ಮಾಧ್ಯಮದಲ್ಲಿ ಓದಬೇಕು ಅಂತೇಳಿದ್ರೆ ಹೇರಿಕೆ ಮಾಡೋದು ಸಲ್ಲದು ಅಂತೇಳೋ ಮಾತನ್ನು ಹೇಳಿತ್ತು. ಸರ್ಕಾರವೇ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿ ವೈ ನಾಟ್ ಯು ಕ್ಯಾನ್ ಗಿವ್ ಎ ಬೆಸ್ಟ್ ಎಜುಕೇಷನ್ ಇನ್ ಆಲ್ ಲ್ಯಾಂಗ್ವೇಜ್ ಅಂತ ಮಾತನ್ನು ಹೇಳಿತ್ತು. ಇವತ್ತು ಸಮಾಜದಲ್ಲಿ ಬದಲಾವಣೆಗಳಾಗಿದ್ದಾವೆ. ಕನ್ನಡ ಮಾಧ್ಯಮದಲ್ಲಿ ಒಮ್ಮೆ ನನಗೆ ನೆನಪು ಬರ್ತಾ ಇದೆ, ನಮ್ಮ ಸೆಂಟ್ ಅಲೋಸಿಯಸ್ ಕಾಲೇಜಿನ 4th ಸೆಂಟಿನರಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಂದರು. NJ ಮೋಹನ್ ಅವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ನಾನು ಎಲ್ಲ ಆ ಶಾಲೆ ಹಳೆ ವಿದ್ಯಾರ್ಥಿಗಳು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ವೇದಿಕೆಯಲ್ಲಿ ಹೇಳಿದರು, ನೋಡಿ ನಾನು ತಮಿಳುನಾಡಿನಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣ ಓದುವಂಥ ಸಂದರ್ಭದಲ್ಲಿ ತಾಯಿ ಭಾಷೆಯ ಮಾಧ್ಯಮದಲ್ಲಿ ಓದಿದೆ. ನಾನು ಶಾಲೆಗೆ ಹೋಗಬೇಕಾಗಿದ್ರೆ ಸೈಕಲನ್ನು ತುಳಿದು ಪೇಪರನ್ನು ಮನೆಗೆ ಹೋಗಿ ಎಲ್ಲ ಮನೆಗಳಿಗೆ ಹಾಕಿ ಮತ್ತೆ ಶಾಲೆಗೆ ಹೋಗ್ತಾ ಇದ್ದೆ. ನಾನು ಸಾಧನೆ ಮಾಡಿಲ್ವಾ ಅಂತ ಕೇಳಿದರು. ನಾನು ಆಟೋಮಿಕ್ ಎನರ್ಜಿಯ ಅತ್ಯಂತ ಪ್ರಪಂಚದಲ್ಲಿಯೇ ಒನ್ ಆಫ್ ದ ಹೈಯೆಸ್ಟ್ ಆಟೋಮಿಕ್ ಎನರ್ಜಿಯ ಸೈಂಟಿಸ್ಟ್ ಆಗಿ ಮೂಡಿ ಬಂದೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರ್ತಕ್ಕಂಥ 135 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷನಾಗಿ ಮೂಡಿ ಬಂದೆ. ಛಲಬೇಕು ಅಂತ ಮಾತನ್ನು ಹೇಳಿದರು. ನಾನೇನು ಆಂಗ್ಲ ಮಾಧ್ಯಮದಲ್ಲಿ ಓದಿರಲಿಲ್ಲ, ನಾನೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿರಲಿಲ್ಲ, ನಾನೇನು ನ್ಯೂಟ್ರಡಮ್ ಯೂನಿವರ್ಸಿಟಿಗೆ ಹೋಗಿರಲಿಲ್ಲ. ಹಳ್ಳಿಯಲ್ಲಿರುವ 1,000ಕ್ಕಿಂತಲೂ ಅಧಿಕ ಜನಸಂಖ್ಯೆ ಕಡಿಮೆ ಇರುವಂಥ ಒಂದು ಹಳ್ಳಿಯಲ್ಲಿ ಓದಿದವ ನಾನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ವೈ ನಾಟ್ ಯು ಅಂತೇಳೋ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳಿದರು. ಇದೇ ಪ್ರಶ್ನೆ ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ. ಛಲ ಇರಬೇಕು, ಸಾಧನೆ ಮಾಡಬೇಕು ಅಂತೇಳೋ ಛಲ ಮುಖ್ಯವೇ ಹೊರತು ಯಾವ ಮಾಧ್ಯಮದಲ್ಲಿ ಓದಿದಿರಿ ಅಂತ ಮುಖ್ಯ ಅಲ್ಲ. KL ರಾಹುಲ್ ಅವರು ಸೂರತ್ಕಲ್ನವರು ಇಂಡಿಯನ್ ಕ್ರಿಕೆಟ್ ಟೀಮಿನ ದ್ವಿಶತಕ ಬಾರಿಸಿದಂಥ ಒಬ್ಬ ಪ್ರತಿಭಾವಂತ. ಕ್ರಿಕೆಟ್ಗೆ ಸೆಲೆಕ್ಷನ್ ಆಗಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಫಸ್ಟ್ ಡೆಬ್ಯೂ ಮಾಡ್ತಾರೆ, ಫಸ್ಟ್ ಅವರ ಟೆಸ್ಟ್ ಆಡ್ತಾರೆ. ಪ್ರಶ್ನೆ ಅವ್ರು ಕೇಳ್ತಾರೆ, ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡಿದಿ, ಎಲ್ಲಿ ಕಲ್ತಿ ನೀನು, ಹೌ ಯು ಪ್ರಾಕ್ಟೀಸ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಬಾಲ್ಯದಲ್ಲಿರುವಾಗ ತೆಂಗಿನ ಮರದ ಗರಿ ಕೊತ್ತಲಿಗೆದ ಬ್ಯಾಟ್ ಬಂದು ಇಲ್ಲದ ಜಾಲಡ್ ಗೊಬ್ಬೊಂದಿತ್ತೆ ಅಂತ ಮಾತನ್ನು ಹೇಳ್ತಾರೆ. ಇಲ್ಲದ ಜಾಲಡ್ ಗೊಬ್ಬುದಿನ ಹುಡುಗಿಯಲ್ಲ ಪ್ರಪಂಚದ ಬೆಸ್ಟ್ ಕ್ರಿಕೆಟ್ ಟೀಮ್ ಮೆಂಬರ್ ಆದ ದ್ವಿಶತಕ ಆಸ್ಟ್ರೇಲಿಯಾ ಬೋದು ಗೊಬ್ಬರ ಸಾಧ್ಯ ಆಪುಂಡು. ಬೋಡಿತ್ತಿನ ದಾದ ನಂಗೆ ಹಠ ಬೋಡು ಈ ಶಾಲೆ ಬರೆಯೋಡು ಒಬ್ಬೇ ಶಾಲೆ ಕಲ್ಪಡು ಏನು ಪೋಷಕರಿಗೆ ವಿನಂತಿ ಮಲ್ತೊಂದಿಲ್ಲ. ಆ ಮಾಧ್ಯಮ ಈ ಮಾಧ್ಯಮ ಪೂರ ಭಾಷೆಲ್ಲ ಕಲ್ಪೋಡು, ತುಳು ಭಾಷೆಲ್ಲ ಕಲ್ಪೋಡು, ಕೊಂಕಣಿಲ ಕಲ್ಪೋಡು, ಹಿಂದಿಲ ಕಲ್ಪೋಡು, ಮರಾಠಿಲ ಕಲ್ಪೋಡು, ತೀರ್ಣ ನನ್ನೊಂದು ಭಾಷೆಲ್ಲ ಕಲ್ಪೋಡು, ತೆಲುಗುಲ ಕಲ್ಪೋಡು. ನಮ್ಮ ನೆರೆತ ದೇಶದ
ಮಲಯಾಳಂలో కలుపుడు ఆండ ఒవే భాష కలపడు నాకు హఠ ఇచ్చిందండ ఓ భాష కలితే నాకు లెక్కల బేలే ఇచ్చి ఇని ಪೂರಾ ಇಂಗ್ಲೀಷ್ ಮಾಧ್ಯಮ ಓದಿದ್ರು ಬೇಲೆ ಉಂಡಾಕೆಂಡ ಮಾರ್ಕೊಡ್ತು ಕೊಂದುಲ್ಲೆ ಸಿಗರೇಟ್ ಹೋಯ್ತು ಒಂದುಲ್ಲೆ ಮೆಲ್ಲ ಏತನ ಕಲ್ತಕೆಂಡ ನೋ ಐ ಡೋಂಟ್ ಹ್ಯಾವ್ ಜಾಬ್ ಪಂಟ ಏನ ಪೆಟ್ರೋಲ್ ಪಂಪ್ ಉಂಡು ಎಂಗಲ್ಲ ಓಲು ಬಲ್ಮಟ್ ರೋಡ್ ಏನಾಯ್ತು ಅಧ್ಯಕ್ಷೆ ಮ್ಯಾಕೋ ಪೆಟ್ರೋಲ್ ಪಂಪ್ 10ನೇ ಕ್ಲಾಸ್ ಕಲ್ತಿದೆ ಅವರಿಗೆ ಇಂಗ್ಲೀಷ್ ಮಾಧ್ಯಮ ಓದಿದೆ ಅದಕ್ಕೆ ಕೋಲ ಬೇಲೆ ದಿಕ್ಕಿದ್ಯಾ ಮಾರೆ ಯಾಕೆಂಡೆ ನೋ ಐ ಡೋಂಟ್ ಹ್ಯಾವ್ ಎನಿ ಜಾಬ್ ಐ ಕ್ಯಾನ್ ರೆಡಿ ಟು ಲಿವ್ ಪೆಟ್ರೋಲ್ ಬುಡ್ ರೆಡಿ ಇಲ್ಲೇ ಆಯ್ತು ಬೇಲೆ ದಿಕ್ಕಡ ಆಯ್ 10ನೇ ಕ್ಲಾಸ್ ಹತ್ತು 2ನೇ ಕ್ಲಾಸ್ ಕಲ್ತು ಬತ್ತಿನ ಕನ್ನಡ ಮಾಧ್ಯಮದ ಹುಡುಗಿ ಬ್ಯೂಟಿಫುಲ್ ಪೆಟ್ರೋಲ್ ಪೂರ್ತಿ ಪಾಡ್ದು ಬಯ್ಯಾನಗ ಕರೆಕ್ಟ್ ಆಗಿನ ದೊಡ್ಡನು ಮ್ಯಾನೇಜರ್ ಕೊಟ್ಟು ಸೀದಾ ಸರ್ತ ಇಲ್ಲ ಒಬ್ಬೆ ಉಂಬೆ ಅವಲ್ಲ ಒಬ್ಬಿ ಸರ್ತ ಇಲ್ಲ ಒಮ್ಮೆ ಕೊಡವಲ್ಲ ಅಂಗಡಿ ಸಿಗರೇಟ್ ಉಂಡ ತುಪ್ಪಿ ಅಂಚಾದ ಹಠ ಮುಖ್ಯ ಹೊರತು ಮಾಧ್ಯಮ ಬೋವಿ ಸಮಾಜದವರು ಈ ಶಾಲೆ ಪ್ರಾರಂಭ ಮಾಡಿದ್ದರಿಂದ ಇವತ್ತು ನಮ್ಮ ಬೋವಿ ಸಮಾಜ 100ಕ್ಕೆ 100 ಅವರು ಎನ್ ಜಿ ಮೋಹನ್ ಹೇಳಿದಂತೆ 100ಕ್ಕೆ 100 ಸಾಕ್ಷರತೆಯನ್ನು ಹೊಂದಿದ್ದರೆ ಅದು ಅಂದು ಅವರು ನೆಟ್ಟಂಥ ಬೀಜದ ಪ್ರತಿಫಲ. ಇದಕ್ಕಾಗಿ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕು. ಇದರ ಹಿಂದೆ ಬಹಳಷ್ಟು ಶಿಕ್ಷಕರು ಹಾಗೆ ನಮ್ಮ ಸಮಾಜ ಬಾಂಧವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಬೋವಿ ಸಮಾಜದವರು ಅದೇ ರೀತಿ ಅಡ್ಕ ಭಗವತಿ ಕ್ಷೇತ್ರ ಮತ್ತು ಬೋವಿ ವಿದ್ಯಾ ಸಮೂಹ ಇದು ಬೋವಿ ಸಮಾಜದ 2 ಕಣ್ಣುಗಳಿದ್ದಂತೆ. ಇದನ್ನು ಯಾವ ರೀತಿ ಸಂರಕ್ಷಿಸಬೇಕು ಅಂದರೆ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಆದರೆ ಬೋವಿ ಸಮಾಜಕ್ಕೆ ತೊಂದರೆ ಖಂಡಿತ. ಅದಕ್ಕಾಗಿ ನಮ್ಮ ಶಾಲೆಯನ್ನು ನಾವು ರಕ್ಷಣೆ ಮಾಡಲೇಬೇಕು. ಇದಕ್ಕೆ ಯಾವ ರೀತಿ ಮಾಡಬೇಕು ಅಂದರೆ ಈಗ ನಾನು ನನ್ನ ಮಗನನ್ನು ಇದೇ ಶಾಲೆಗೆ ಕಳಿಸಿದ್ದಾನೆ. ಅವನು ಇಂಜಿನಿಯರ್ ಮಾಡಿದ್ದಾನೆ. ಅದೇ ರೀತಿ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಈಗ ನಮ್ಮಲ್ಲೇ ಎಲ್ಲ ಥರದ ವಿದ್ಯಾಭ್ಯಾಸವೂ ಇದೆ. ಆಂಗ್ಲ ಮಾಧ್ಯಮವೂ ಇದೆ, ಕನ್ನಡ ಮಾಧ್ಯಮವೂ ಇದೆ. ಅದಕ್ಕಾಗಿ ಎಷ್ಟು ಸಾಧ್ಯವೋ ನಮ್ಮವರೇ, ಹೊರಗಿನವರಂತೂ ಮಾಡಲಿ ಬಿಡಲಿ, ಆದರೆ ನಮ್ಮವರು ಎಷ್ಟು ಸಾಧ್ಯವೋ ಅಷ್ಟು ಮಾಡಿದರೆ ನಮ್ಮ ಶಾಲೆ ಇನ್ನೂ 100 ವರ್ಷ ಬೆಳಗುವುದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಇದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಪಡಲೇಬೇಕು. ಈಗ 100 ವರ್ಷ ಪೂರೈಸಿದೆ ಅಂದರೆ ಅದು ಸಾಮಾನ್ಯ ಮಾತೇನೂ ಅಲ್ಲ. ಈ ಸ್ಪರ್ಧಾತ್ಮಕವಾದ ಈ ಪ್ರಪಂಚದಲ್ಲಿ ನಮ್ಮ ಶಾಲೆ 100 ವರ್ಷ ಪೂರೈಸಿರುವುದೇ ವಿಶೇಷ. ಅದಕ್ಕಾಗಿ ನಮ್ಮ ಮೂರೂರ ಸಮಾಜದ ಮುಖ್ಯಸ್ಥರು ಅಂದರೆ ಅದನ್ನು ಆಡಳಿತ ಮಂಡಳಿ, ಅದೇ ರೀತಿ ಶಾಲಾ ಆಡಳಿತ ಮಂಡಳಿ ಬಹಳ ಮುಂದಿನವರು ಈಗಿನವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಮುಂದೆ ಪ್ರಯತ್ನ ಪಡಬೇಕು. ಆವಾಗಿನ ನಾನು ಕಲಿಬೇಕಾದರೆ ಈ ಶಾಲೆಯಲ್ಲಿ ಕಲಿಬೇಕಾದರೆ ಅಂದರೆ ಒಂದು 30-40 ವರ್ಷದ ಹಿಂದಿನವ ತಲಪಾಡಿಯಿಂದ ನನ್ನ ಸಹಪಾಠಿಗಳು ಬರ್ತಿದ್ದರು, ಕಿನ್ಯದಿಂದಲೂ ಬರ್ತಿದ್ದರು, ಹಾಗೆ ಕುತ್ತಾರಿನಿಂದಲೂ ನನ್ನ ಸಹಪಾಠಿಗಳು ಈ ಶಾಲೆಯಲ್ಲಿ ಕಲಿತಿದ್ದಾರೆ. ಬೇರೆ ಎಲ್ಲೂ ಶಾಲೆ ಇಲ್ಲ ಎಂದಲ್ಲ, ಇದ್ದರೂ ಇರಬಹುದು, ಇಲ್ಲದೇನೂ ಇರಬಹುದು. ಆದರೆ ನಮ್ಮ ಶಾಲೆಯಲ್ಲಿ ಆ ಥರದ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದರು. ಬಹಳ ಹೆಸರಿತ್ತು ಆ ಸಂದರ್ಭದಲ್ಲಿ. ಅದನ್ನು ನಾವು ಈಗಲೂ ಮುಂದುವರಿಸಬೇಕು. ಯಾಕೆಂದರೆ ನಮ್ಮ ಶಿಕ್ಷಕ ವರ್ಗ ಬಹಳ ಪ್ರಯತ್ನಪಟ್ಟು ನಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಸರಾಗವಾಗಿ ಅದನ್ನು ನಮ್ಮ ಆಡಳಿತ ಮಂಡಳಿಯು ಅದಕ್ಕೆ ಸರಿಯಾಗಿ ಅವರಿಗೆ ಪೂರಕವಾಗಿ ಸ್ಪಂದಿಸಿ ನಮ್ಮ ಶಾಲೆಯನ್ನು ಇನ್ನೂ ಹೆಚ್ಚು ಬೆಳಗುವಂತೆ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಹಾಗೂ ಆಡಳಿತ ಮಂಡಳಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ. ಹಾಗೂ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಮೂರೂರ ಬೋವಿ ಸಂಘ ಹಾಗೆ ಶತಮಾನೋತ್ಸವ ಸಮಿತಿ ಇದರ ಎಲ್ಲ ಸದಸ್ಯರಿಗೂ ಹಾಗೂ ಒಂದು ವಿಷಯ ಹೇಳಲೇಬೇಕು. ಸಾಧಾರಣ 1 ವರ್ಷದಿಂದ ನಮ್ಮ ಶತಮಾನೋತ್ಸವ ಸಮಿತಿ ಬಹಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಅದನ್ನು ಪೂರೈಸಿದೆ. ಅದಕ್ಕಾಗಿ ಅವರು ತುಂಬ ದಣಿದಿದ್ದಾರೆ. ಈ 3 ದಿವಸದ ಕಾರ್ಯಕ್ರಮಕ್ಕಂತೂ ತಿಂಗಳುಗಟ್ಟೆ ಬಹಳ ದಣಿದಿದ್ದಾರೆ. ಎಲ್ಲರೂ ಸದಸ್ಯರಿರಲಿ
ಅದರ ಕಾರ್ಯಕಾರಿ ಪದಾಧಿಕಾರಿಗಳಲ್ಲಿ ಎಲ್ಲರೂ ತುಂಬ ದಣಿದಿದ್ದಾರೆ. ಅದಕ್ಕಾಗಿ ಅವರು ಆ ದಣಿವಿಗಾಗಿ ನಾವು ಅವರಿಗೆ ವಂದನೆ ಕೊಡಲೇಬೇಕು. ಅವರು ನಮಗಾಗಿ ಈ ಕಾರ್ಯಕ್ರಮದ ಚೆಂದ ಕಾಣೋಕ್ಕಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಧನ್ಯವಾದವನ್ನು ಅರ್ಪಿಸಲೇಬೇಕು. ಹಾಗೆ ಮೂರೂರ ಸಂಘದ ಅಂದರೆ ಮೂರೂರ ಭೋವಿ ಆಡಳಿತ ಮಂಡಳಿಯು ಅವರಿಗೆ ಸರಿಯಾದ ಸಹಕಾರವನ್ನು ಕೊಟ್ಟಿದೆ. ಇನ್ನೂ ಇದಕ್ಕಿಂತ ಜಾಸ್ತಿ ಸಹಕಾರವನ್ನು ಅವರಿಂದ ಭೋವಿ ಸಮಾಜದ ಬಂಧುಗಳೇ, ಎಲ್ಲರಿಗೂ ಈ ಸಂದರ್ಭದಲ್ಲಿ ವಂದಿಸುತ್ತಾ ತುಂಬ ಖುಷಿಯಾಗ್ತಾ ಉಂಟು. ಈ ಒಂದು ಭೋವಿ ಸಮಾಜದ ಈ ಒಂದು ಶಾಲೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಅದರ ಹಿನ್ನೆಲೆ ಏನು, ಅದರ ದೂರದೃಷ್ಟಿ ಏನು ಎಲ್ಲವನ್ನೂ ಬಹಳ ವಿಸ್ತಾರವಾಗಿ ಹೇಳಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ 1918ರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಭೋವಿ ಸಮಾಜದ ಶಾಲೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಿಂಚುತ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಡೆಲ್ಲಿಯಲ್ಲಿರ್ಬೋದು, ಜಪಾನ್, ಜರ್ಮನಿಯಲ್ಲಿ ಕೂಡ ಇವತ್ತು ಉದ್ಯೋಗದಲ್ಲಿದ್ದಂತಹ ಬಂಧುಗಳು ಈ ಒಂದು ವೇದಿಕೆಯಲ್ಲಿದ್ದಾರೆ. ಇವತ್ತು ಈ ಒಂದು ಶಾಲೆಯನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದರು, ಇದರ ಉದ್ದೇಶ ಆಗಿರ್ಬೋದು, ಮುಂದಿನ ದೂರದೃಷ್ಟಿಯನ್ನು ಎಲ್ಲವನ್ನು ಹೇಳಿದಾಗ ಇವತ್ತು ಸಮಾಜದ ಒಂದು ಕಟ್ಟಕಡೆಯ ವ್ಯಕ್ತಿ ಕೂಡ ಈ ಒಂದು ಶಾಲೆಯಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡಿ ಅವನ ಜೀವನವನ್ನು ರೂಪಿಸುವಂತಹ ಭವ್ಯ ಸಮಾಜವನ್ನು ನಿರ್ಮಿಸುವಂತಹ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಅಂತಹ ಶಾಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಹೇಳಲಿಕ್ಕೆ ನಮಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಈವಾಗಲೇ ಹೇಳಿದರು, ಶತ ಸಂಭ್ರಮದ ಆಚರಣೆಯ ದೂರದೃಷ್ಟಿಯಲ್ಲಿ ಇವತ್ತು ITI ಇರ್ಬೋದು ಅಥವಾ ಸ್ಪೋರ್ಟ್ಸ್ ಅಕಾಡೆಮಿ ಅಂತೇಳಿ ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ನಿರ್ಮಿಸುವಲ್ಲಿ ಇವತ್ತು ತಳಹದಿಯನ್ನು ಆಗ್ತಾ ಇದ್ದೇವೆ ಅಂತೇಳಿ. ಖಂಡಿತವಾಗಲೂ ಈ ಒಂದು ಶಿಕ್ಷಣ ಸಂಸ್ಥೆ ಇನ್ನಷ್ಟು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಶಿಕ್ಷಣವನ್ನು ನೀಡಿ ಅವನ ಜೀವನವನ್ನು ರೂಪಿಸುವಲ್ಲಿ ಅವಕಾಶ ಮಾಡಿಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ಈ ರೀತಿಯಾಗಿ ಈ ಭೋವಿ ಸಮಾಜದಲ್ಲಿ ಆ ಬಂಧುಗಳು ಇವತ್ತು ಅವರ ಒಂದು ಉದ್ದಿಮೆಯನ್ನು ಮಾಡಿಕೊಂಡು ಇವಾಗಲೇ ಮಹಮ್ಮದ್ ಮೌನ್ ಅವರೇ ಹೇಳಿದರು, ಆ ಒಂದು ಮೀನನ್ನು ಹಿಡಿದು ಅವರ ಜೀವನವನ್ನು ಯಾವ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ. ಆ ಮೀನನ್ನು ಇವತ್ತು ಮಾರುಕಟ್ಟೆಗೆ ತಂದು ಇವತ್ತು ಅದನ್ನು ತಾವೆಲ್ಲರೂ ಖರೀದಿಸಿ ಒಳ್ಳೆಯ ಒಂದು ರುಚಿಕರವಾದ ಊಟವನ್ನು ಮಾಡುವಂಥದ್ದು ಇವತ್ತು ನಮ್ಮ ಸಂಸ್ಕೃತಿ. ಆ ರೀತಿ ಇದ್ದಾಗ ಇವತ್ತು ಭೋವಿ ಸಮಾಜ ಎಷ್ಟೊಂದು ಸಮಾಜದ ದೃಷ್ಟಿಯಿಂದ ಬೇರೆ ವರ್ಗದವರಿಗೂ ಸಮಾನ ದೃಷ್ಟಿಯಿಂದ ನೋಡಿಕೊಂಡು ಇವತ್ತು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ, ಪಡೀತಾ ಇದ್ದಾರೆ. ಇಂತಹ ಸಂಸ್ಥೆ ಇನ್ನಷ್ಟು ಬೆಳಗಲಿ, 100 ವರ್ಷ ಅಲ್ಲ 200 ವರ್ಷ ದಾಪುಗಾಲಿಟ್ಟು ಇನ್ನಷ್ಟು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕೊಡುವಂತಹ ಶಾಲೆ ಇದಾಗಲಿ ಅಂತ ಹೇಳುತ್ತಾ ಇವತ್ತು ಈ ಒಂದು ಭೋವಿ ಸಮಾಜದ ವತಿಯಿಂದ ದೂರದೃಷ್ಟಿಯನ್ನು ಇಟ್ಕೊಂಡದು ಅದು ಬಹಳ ಹೆಮ್ಮೆ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಸಮಾಜದ ಎಲ್ಲ ಬಂಧುಗಳಿಗೂ ದೇವರ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಶತಮಾನ ಸಮಿತಿಯ ಬಂಧುಗಳಿರ್ಬೋದು ಅಥವಾ ಸಮಾಜದ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ. ದೀರ್ಘ 100 ಸಂವತ್ಸರಗಳನ್ನು ಪೂರೈಸಿ ಪ್ರಸ್ತುತ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮದ ಆಮಂತ್ರಣವನ್ನು ನೋಡಿ ನಮಗೆ ಸಂತೋಷವಾಗಿದೆ. ಸಮಾಜದ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಸಾಧನೆಗೈಯುತ್ತಿರುವ ಅದೆಷ್ಟೋ ಪ್ರಜೆಗಳನ್ನು ನಿರ್ಮಿಸಿದ ಈ ವಿದ್ಯಾಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಷ್ಟ್ರ ಕಟ್ಟುವ ಪೌರರನ್ನು ಸಮಾಜಕ್ಕೆ ಕೊಡುವಂತಾಗಲಿ. ಈ ಸಂದರ್ಭದಲ್ಲಿ ತಾವು ಹಮ್ಮಿಕೊಂಡ ಕಾರ್ಯಕ್ರಮಗಳೆಲ್ಲವೂ ಯಶಪ್ರದವಾಗಿ ನಡೆಯಲಿ. ಹೊರತರಲಿರುವ ಸ್ಮರಣ ಸಂಚಿಕೆಯು ಅರ್ಥಪೂರ್ಣವಾದ ವಿಚಾರಗಳಿಂದ ಕೂಡಿ ವಿದ್ಯಾಭಿಮಾನಿಗಳಿಗೆ ಒಂದು ಉತ್ತಮ ಕೈಪಿಡಿಯಾಗಲಿ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡ ಸಮಸ್ತರಿಗೂ ಸನ್ಮಂಗಲ ಉಂಟಾಗಲಿ ಎಂದು ಆರಾಧ್ಯ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಇತ್ಯನೇಕ ನಾರಾಯಣ ಸ್ಮರಣೆಗಳು. ಪರಮಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ, ಕೊಂಡೆಊರು, ಉಪ್ಪಳ.
ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಪ್ರೊಫೆಸರ್ MB ಪುರಾಣಿಕ್ ಇವರ ಸಂದೇಶ. ಶತಮಾನ ಪರ್ಯಂತ ಅಕ್ಷರ ದಾಸೋಹಗೈಯುತ್ತಿರುವ ನಾಡಿನ ಹೆಮ್ಮೆಯ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳು. 1918ರಲ್ಲಿ ಶಿಕ್ಷಣ ಸೇವೆಯನ್ನು ಆರಂಭಿಸಿದ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ದೂರದರ್ಶಿತ್ವ, ಕಠಿಣ ಪರಿಶ್ರಮದಿಂದ ಜಾತಿ, ಮತ, ಧರ್ಮಗಳ ಕಟ್ಟಳೆ ಮೀರಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಪ್ರಜೆಗಳನ್ನಾಗಿ ರೂಪಿಸುತ್ತಾ ಬಂದಿದ್ದು ಇದೀಗ ಶತಮಾನದ ಸಂಭ್ರಮದಲ್ಲಿರುವುದು ಸಂಸ್ಥೆಯನ್ನು ತುಂಬ ಹತ್ತಿರದಿಂದ ಬಲ್ಲ ನನ್ನಂಥವರಿಗೆ ಅತೀವ ಸಂತೋಷ ಕೊಡುತ್ತಿದೆ. ಕಳೆದ 100 ವರ್ಷಗಳಿಂದ ಶಿಕ್ಷಣದೊಂದಿಗೆ ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪರಿಸರದ ವಿದ್ಯಾರ್ಥಿಗಳು ಮತ್ತು ಜನರಿಗೆ ದಾರಿದೀಪದಂತೆ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಶಿಕ್ಷಣ ಪ್ರೇಮಿಗಳಿಗೆ ಮಾದರಿಯಾಗಿ ಜ್ಞಾನಾರ್ಥಿಗಳ ಕಲಿಕೆಯ ಹಸಿವನ್ನು ಸಮರ್ಪಕವಾಗಿ ನೀಗಿಸುತ್ತಾ 100 ವರ್ಷಗಳನ್ನು ಪೂರೈಸುವುದು ಅನನ್ಯ ಸಾಧನೆಯೇ ಸರಿ. ದೇಶದಾದ್ಯಂತ ಬೆರಳೆಣಿಕೆಯ ಸಾಧಕರ ಸಾಲಿನಲ್ಲಿ ನಿಂತಿರುವ ಈ ಬೋವಿ ವಿದ್ಯಾಸಂಸ್ಥೆಗಳಿಗೆ ಹೃದಯಸ್ಪರ್ಶಿ ಅಭಿನಂದನೆಗಳು. ಮೋಹನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಈ ನೂತನ ವರ್ಷದ ಕಾರ್ಯಕ್ರಮ ಮನ್ಪೊಡಂದಾಂಡ ಅವು ಎಲ್ಲೇ ಸಂಗತಿ ದಾಲತ್ NG ಮೋಹನ್ ರೇ ಪಂಡ್ಯರು ಸಾವಿರಾರು ಜನಕ್ಕಳನ್ನ ಬೆಗರಿ ಈ ಕಾರ್ಯಕ್ರಮದ ನೆಕ್ಕೆ ಏತ ವರ್ಷೋಡಿಂಚ ಬೂರೊಂದುಂಡು. ಈ ಕಾರ್ಯಕ್ರಮ ಮನ್ಪೆರ ಕಾರಣಕರ್ತರ ನಂಚಿನ ಶತಮಾನೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷರು ಪದಾಧಿಕಾರಿ ಬಂದುಲೆ, ಈ ಶಾಲೆದ ಮಾತ ಅಭಿವೃದ್ಧಿ ಸಮಿತಿದ ಮಾತ ಅಧ್ಯಕ್ಷರು ಪದಾಧಿಕಾರಿ ಬಂದುಲೆ, ಐತ ಒಟ್ಟಿಗೆ ನಿರಂತರವಾದ ಈ ಶಾಲೆದ ಆ ಟೀಚರ್ಸ್ ಬೊಕ್ಕ ಮಾತರ್ನ ಅಧ್ಯಕ್ಷರು ಪದಾಧಿಕಾರಿ ಬಂದುಲೆ, ವೇದಿಕೆಯವರು ಇಪ್ಪುನಂಚಿನ ಒರಿಯರ್ದು ಒರಿ ಘಟಾನುಘಟಿ ಇನ್ನಿತ ಭಿನ್ನರೆ ಹಲ ವಿದ್ಯಾರ್ಥಿಲೆ ಮಾತರ್ಲ ಪಂಡೇರು ನಿಜವಾದ ಕೇನ್ನಗನೆ ಸಂತೋಷ ಆಪುಂಡು ಉಡಲ್ ಇಂಜೆಂದು ಬರ್ಪುಂಡು. ಪ್ರತಿ ಒಂಜಿ 100 ವರ್ಷ ಒಂಜಿ ಶಾಲೆದ ಆಪುಣಿ ಬಣ್ಣನ ಅವು ಎಲ್ಲೇ ಸಂಗತಿದ ಅಲ್ಲ ಅತ್ತೆ ಅತ್ತಿ ಇಂದು ಇತಿಹಾಸ ಹೆಂಗೆ ಬಣ್ಣಗನೆ ಭಾರಿ ಖುಷಿ ಅಂಡು ಬೋವಿ ಸಮಾಜೋಡು ಈತೊಂಜಿ ಪೊರ್ಲುಡು, ಈತೊಂಜಿ ಶೋಕುಡು, ಈತ ಭವ್ಯವಾದ, ಈತ ಸುಂದರವಾದ, ಈತ ಶೋಕದ ಶಾಲೆಯಲ್ಲಿ ಕಟ್ಟದೆ ಈ ಶಾಲೆಯ ಕಲ್ತಿನಂಚಿನ ಹಳೆ ವಿದ್ಯಾರ್ಥಿಗಳು ಅಕ್ಕಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಡು ಗುರುತಿಸದೇರು ಪಣ್ಣನಾಡ ನೀನು ಕಟ್ಟಿದೆ ಬುಲೆಪೈ ನಂಚಿನ ಆ 100 ವರ್ಷದ ದುಂಬು ಸುರುಮಂತದ ನಕ್ಲೆನ ಮನಸ್ಸಿಗೆ ಏತೊಂಜಿ ಖುಷಿ ಅವು ಪಣ್ಣಂದ ಆಯ್ತ ಲೆಕ್ಕ ಮನ್ಪೆರನೆ ಸಾಧ್ಯ ಇಜ್ಜಿ. ಒವ್ವೇ ಶಾಲೆದ ಒಂಜಿ ಟೀಚರ್ ನಕ್ಲೆ ಅಕ್ಕಲು ಕಲ್ಪಾಯಿ ನಂಚಿನ ಜೋಕಲು ಆ ಶಾಲೆದ ಹಳೆ ವಿದ್ಯಾರ್ಥಿಗಳು ಅಕ್ಕಲು ಈ ಶಾಲೆಯ ವಿದ್ಯಾಭ್ಯಾಸವನ್ನು ತೆತ್ತೊಂದು ಉತ್ತುಂಗ ಸ್ಥಿತಿಗೆ ಏರಿಬೇಕ, ಹೈಯರ್ ಎಜುಕೇಷನ್ ತೆತೊನಿಬೇಕ. ಅಕ್ಕಲು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಹೋದವು ಅವು ಕ್ರೀಡಾರಂಗಡಾದಿಪ್ಪು, ರಾಜಕೀಯಡಾದಿಪ್ಪು, ಸಾಮಾಜಿಕ ಆದಿಪ್ಪು, ಉದ್ಯೋಗ ಆದಿಪ್ಪು. ಉದಾಹರಣೆಗೆ ಒರಿ ಪೊಲೀಸ್ ಅಧಿಕಾರಿ ಆದಿಪ್ಪು, ಬ್ಯಾಂಕ್ದ ಅಧಿಕಾರಿ ಆದಿಪ್ಪು, ಇಜಿನ IPS IAS ಅಧಿಕಾರಿನಗಳಾದಿಪ್ಪು, ಇಜಿನ ರಾಜಕೀಯಡು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತ್ರ ಅವು ಪ್ರಧಾನಮಂತ್ರಿ ಮಟ್ಟದಲ್ಲಿ ಆದಿಪ್ಪು. ಅಕ್ಕಲು ಆ ಶಾಲೆದ ಹಳೆ ವಿದ್ಯಾರ್ಥಿ ಆದಿ ಆ ಶಾಲೆದ ಎದುರು ಅಕ್ಕಲು ಬರ್ಪುನ ಗಾಡಿನ ಉಂತದಾನಗ ಆ ಗಾಡಿಗೆ ಬ್ರೇಕ್ ಬಾರ್ದು ಉಂತದಾನಗ ಟಯರ್ಡ್ ರಟ್ಟಿನ ಧೂಳು ಆ ಶಾಲೆದ ಕಲ್ಪನ ಟೀಚರ್ ನಕ್ಲಿನ ಮೋನೆಗೆ ಅಂಗಿಗೆ ಇಜಿನ ಸೀರೆಗೆ ಬತ್ತ ಮುಟ್ಟದಾನ ಅವು ಅಕ್ಕಲು ಕಲ್ಪನ ಸಾರ್ಥಕ ಪಂಡದ ಅಪ್ಪಗ ಹಾಪುಂಡು. ಇನ್ನು ಏರೇರು ಈ ಶಾಲೆದ ಟೀಚರ್ ಆತೇರು, ಮಾಸ್ಟರ್ ಆತೇರು ಅಕ್ಕಲು ಕಲ್ಪನಂಜಿನ ಜೋಕುಲು ಇನ್ನು ರಾಷ್ಟ್ರೀಯ ಅಂತಾರಾಷ್ಟ್ರ ಮಟ್ಟರಾದ ಇನ್ನು 100 ವರ್ಷ ಈ ಶಾಲೆಗೆ ಆಪುಣಿ ಪಣ್ಣನ ಒಂದು ಇತಿಹಾಸ. NG ಮೋಹನ್ ರೇ ಪಂಡ್ಯರು ಪಂಡನ ಅವು ಸಾಧಾರಣ ವ್ಯಕ್ತಿತ್ವದ ಜನ ಆತು. ಒಂದು ಸ್ಕೌಟ್ ಗೈಡ್ ಇಡೀ ನಿರಂತರವಾದ ತನ್ನನ್ನು ತಾನು ಅರ್ಪಣೆ ಮಂತದೆ. ಸ್ಕೌಟ್ ಗೈಡ್ ಜೋಕುಲು ತುಂಬ ಬರ್ತದೆ. ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದ ಗುರುತಿಸೋರು ಬಂದು ನಿರಂತರ ಪ್ರಯತ್ನ ಬರ್ಪುನಂಜಿನ ಗೊಬ್ಬಿನಂಚಿನ ಒಂದು ಕ್ರೀಡಾಪಟು, ಆ ಫುಟ್ಬಾಲ್ ಪ್ಲೇಯರ್ ಈ ಬೋವಿ ಸಮಾಜದಾರ ಬಣ್ಣನ ನೆಡ್ದು ಮಲ್ಲ ಖುಷಿ, ನೆಡ್ದು ಮಲ್ಲ ಕೀರ್ತಿ, ನೆತ್ತನ ಮಲ್ಲ ಪುದರ್ ದಾದಬೋಡು. ಈ ಶಾಲೆಗೆ ಮಾದರಿ ಎನ್ನ ಬರಿಟ್ಟು ಕುಳಿದೇರುವರಿ ಅಬುದಾಬಿ ಇಪ್ಪುನಿಗೆ ಆತು ಪ್ರೀತಿ ಈ ಶಾಲೆದ ಹಳೆ ವಿದ್ಯಾರ್ಥಿ ಅದು ಈ ಶಾಲೆಗೆ ಇನ್ನು ಬರಡು ಬಂಡದ ಯಾರು ಬೈದೇರು ಬಂಡನ ಆರಿಗೆ ಶಾಲೆದ ಮಿತ್ತಿಪ್ಪುನ ಪ್ರೀತಿ ಹಳೆ ವಿದ್ಯಾರ್ಥಿ ಚಂದ್ರಶೇಖರ್ ಉಚ್ಚಿಲಾದಿಪ್ಪು ರಾಜಕೀಯದ BJPದ ವರಿಷ್ಠ ನಾಯಕ ಎಂಗ್ಲನ ರದ್ದು ಸತ್ತು MLA ಓಟು ಕಂಟೆಸ್ಟ್ ಮಂದಿದೇರಿ ಪಂಚಾಯತ್ದ ಗೌರವಾನ್ವಿತ ಮಾಜಿ ಅಧ್ಯಕ್ಷರಾದುಳ್ಳೇರು ಇತ್ತದ ಅಧ್ಯಕ್ಷರ ಶಾಲೆದ
ಹಳೆ ವಿದ್ಯಾರ್ಥಿ ಬಣ್ಣ ಈ ಶಾಲೆದ ಹಳೆ ವಿದ್ಯಾರ್ಥಿ ರಾಜಕೀಯೋಡು ಇವತ್ತು ಉತ್ತುಂಗ ಸ್ಥಿತಿಗೆ ಏರ್ದೇರದು ಬಣ್ಣ ಅವು ಕೇನೇ ಖುಷಿ ಆಪುಂಡು, ನಿಜವಾದ ಖುಷಿ ಆಪುಂಡು. ದಿಂಜ ಪಾತೇರ ರ್ಯಾಮ್ ಪೋಪುಜಿ ದಾದಾಂಡ ನಾನಾಥ ಪಾತೇರ ನಕಲು ಲೇರು ನಾನಾಥ ಪಾತೇರ ನಕಲು. ಈ ಶಾಲೆ ಈ ಸತಿ 100ನೇ ವರ್ಷನ ಆಚರಣೆ ಮನ್ಪುಂದಾಂಡ ಒಂದು 200 ವರ್ಷಲ ಪಿರೋರ ಆಚರಣೆ ಮಂತದ್ದು ಇತಿಹಾಸ ದಾಖಲೆ ಆವಡು. ಈ ಶಾಲೆ ಕಲ್ತಿ ನಂಜಿನ ಪ್ರತಿ ಒಂಜಿ ಜೋಕುಲ್ಲ ಈ ಶಾಲೆದ ನೆನಪು ನುದಿದು ಕಲ್ಪೈ ನಂಜಿನ ಮಾಸ್ಟ್ನಕ್ಲೆ ಟೀಚರ್ ನಕ್ಲೆನ ವಿಶೇಷವಾದ ಗೌರವ ಕೊರಂದು ಬೋವಿ ಸಮಾಜದ ಸ್ಟಾರ್ಟ್ ಆಗಿ ನಂಜಿನ ಶಾಲೆ ಇತಿಹಾಸ ನಿರ್ಮಿತ ಆತನ ಪಣ್ಣೊಂದು ವಿಶೇಷವಾದ ಈ ಶಾಲೆಗೆ ನಾನಾಥ ಕೀರ್ತಿ ಬರಡು ಪಂಡ ದೇವರಿಗೆ ಪ್ರಾರ್ಥನೆ ಮಂತೊಂದು. ಈ 100 ವರ್ಷದ ಶತಮಾನೋತ್ಸವ ಆಚರಣೆ ಸಮಿತಿದಾಗಲಿಗೆ ಈ ಶಾಲೆದ ಅಭಿವೃದ್ಧಿ ಸಮಿತಿದಾಗಲಿಗೆ ಈ ಶಾಲೆ ರೀತಿನಂಜಿನ ಮಾತ ಶಿಕ್ಷಕಿಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ ಒಂದು ನಾಟ್ಯ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಪರಿಚಯ ಪತ್ರ: ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಾತ್ರರು ಕರ್ನಾಟಕ ಕಲಾತಿಲಕ ಉಳ್ಳಾಲ ಮೋಹನ್ ಕುಮಾರ್. ಪಂದನಲ್ಲೂರು ಭರತನಾಟ್ಯ ಶೈಲಿಯ ಸಾಧನೆ ಮಾಡಿರುವ ಉಳ್ಳಾಲ ಮೋಹನ್ ಕುಮಾರರು ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಗ್ರಾಮದಲ್ಲಿ ಎಂಬಲ್ಲಿ 4/10/1933 ಜನಿಸಿದರು. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದ ಇವರು ಪ್ರವೃತ್ತಿಯಲ್ಲಿ ನೃತ್ಯ ಕಲಾವಿದರು. ನೃತ್ಯದ ಆರಂಭಿಕ ಶಿಕ್ಷಣ ದೊರಕಿದ್ದು ಮಂಗಳೂರಿನ ಶ್ರೀ ಮಾಸ್ಟರ್ ವಿಠಲ್ರವರಲ್ಲಿ. ನಂತರ ಕೇರಳದ ತ್ರಿಪುಣರೈ ಡಿ ರಾಜನ್ ಅಯ್ಯರ್ ಅವರಲ್ಲಿ ಶಿಕ್ಷಣವನ್ನು ಮುಂದುವರಿಸಿದರು. ಬಳಿಕ ತಮಿಳುನಾಡಿನ ಪ್ರಸಿದ್ಧ ಭರತನಾಟ್ಯ ಗುರು ಅಭಿನಯ ಶಿರೋಮಣಿ ಡಿ ರಾಜರತ್ನಂ ಪಿಳ್ಳೆಯವರಲ್ಲಿ ಉನ್ನತ ಮಟ್ಟದ ಪಂದನಲ್ಲೂರು ಶೈಲಿಯ ಭರತನಾಟ್ಯ ಶಿಕ್ಷಣವನ್ನು ಪಡೆದು ಮಾಧ್ಯಮವನ್ನು ಪ್ರವೇಶಿಸಿದರು. 1957ರಲ್ಲಿ ತಮ್ಮದೇ ನಾಟ್ಯ ನಿಕೇತನ ನೃತ್ಯ ಕೇಂದ್ರವನ್ನು ತೆರೆದು ಗುರು ಶಿಷ್ಯ ಪರಂಪರೆಯಲ್ಲಿ ಶಾಸ್ತ್ರೀಯ ನೃತ್ಯ ಶಿಕ್ಷಣ ನೀಡುವ ಪರಿಪಾಠ ಆರಂಭಿಸಿದರು. ಅನೇಕ ಪ್ರಸಿದ್ಧ ಕಲಾವಿದರನ್ನು ರೂಪಿಸಿ ಇವರು ನೃತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನಿತ್ತು ಶ್ರೀಮಂತಗೊಳಿಸಿದವರು. ನೃತ್ಯ ಶಿಕ್ಷಣದಲ್ಲಿ ಶಿಸ್ತು ಮತ್ತು ಸಂಪ್ರದಾಯವನ್ನು ಯಾವತ್ತೂ ಗೌರವಿಸುತ್ತಾ ಶಿಷ್ಯರಿಗೆ ಬೋಧನೆ ನೀಡುವಲ್ಲಿ ಬದ್ಧತೆಯನ್ನು ಕಾಪಾಡಿಕೊಂಡು ಯಾವತ್ತೂ ಸುಲಭ ಹೊಂದಾಣಿಕೆಯನ್ನು ಮಾಡಿಕೊಂಡವರಲ್ಲ. ನಾಟ್ಯ ನಿಕೇತನವು 1982ರಲ್ಲಿ ರಜತೋತ್ಸವವನ್ನು, 2008ರಲ್ಲಿ ಸುವರ್ಣ ಮಹೋತ್ಸವವನ್ನು ಮಂಗಳೂರಿನ ಪುರಭವನದಲ್ಲಿ ಅದ್ದೂರಿಯಾಗಿ ಆಚರಿಸಿದೆ. ನಾಡಿನ ಅನೇಕ ಹಿರಿಯ ಕಲಾವಿದರನ್ನು ಆ ಸಂದರ್ಭದಲ್ಲಿ ಗೌರವಿಸಲಾಯಿತು. ವಿದೇಶಗಳಿಂದಲೂ ಅನೇಕರು ನೃತ್ಯಾರ್ಥಿಗಳಾಗಿ ಬಂದು ಇಲ್ಲಿ ತರಬೇತಿಯನ್ನು ಪಡೆಯುತ್ತಿರುವುದು ಗಮನಾರ್ಹವಾಗಿದೆ. ನೃತ್ಯ ಕ್ಷೇತ್ರದ ನಿರಂತರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸರ್ಕಾರ ಸಂಗೀತ ನೃತ್ಯ ಅಕಾಡೆಮಿಯು 1985ರಲ್ಲಿ ನೃತ್ಯ ಪುರಸ್ಕಾರವನ್ನು, ಹಾಗೆಯೇ 1995ರಲ್ಲಿ ಕರ್ನಾಟಕ ಕಲಾತಿಲಕ ಪ್ರಶಸ್ತಿಯೊಂದಿಗೆ ಫಲಕ ಸಂಭಾವನೆಯೊಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರದಿಂದ ನೃತ್ಯಕ್ಕೆ ಕೊಡಲ್ಪಡುವ 2009ನೇ ಸಾಲಿನ ಅತಿ ಉನ್ನತ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನು ಪ್ರಶಸ್ತಿ ಪತ್ರ, ಪ್ರಶಸ್ತಿ ಫಲಕ ಹಾಗೂ 3 ಲಕ್ಷ ಗೌರವಧನದೊಂದಿಗೆ ಮಾನ್ಯ ಮುಖ್ಯಮಂತ್ರಿಯವರು ಇವರ ಉಪಸ್ಥಿತಿಯಲ್ಲಿ 22/2/2012ರಂದು ಬೆಂಗಳೂರಿನಲ್ಲಿ ಇವರನ್ನು ಗೌರವಿಸಿ ಸನ್ಮಾನಿಸಿದರು. ಇದೀಗ 2017 ಹಾಗೂ 18ರ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಂದ ನವೆಂಬರ್ 1ರಂದು ಸ್ವೀಕರಿಸಿರುವರು. ಇದೀಗ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಉತ್ಸಾಹಭರಿತರಾಗಿ ನೃತ್ಯ ಸೇವೆಗೈಯುತ್ತಿರುವ ಇವರ ಅಗ್ಗದ ಪ್ರಚಾರವನ್ನು ಬಯಸದೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದ ಸ್ನಾತಕೋತ್ತರ MA ಪದವಿ ಪಡೆದು ತನ್ನ ಪುತ್ರಿಯೂ ಶಿಷ್ಯೂ ಆಗಿರುವ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇವರಿಂದ ನಾಟ್ಯ ನಿಕೇತನದ ಜವಾಬ್ದಾರಿಯನ್ನು ನೀಡಿ ಇವರ ನೃತ್ಯ ಪರಂಪರೆಯನ್ನು ಸದಾ ಮುಂದುವರಿಸುವಂತೆ ಅವಕಾಶ ಮಾಡಿಕೊಟ್ಟಿರುವರು. ಇವರಿಗೆ ಈ ದಿನದ ಸಭೆಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ವಿವೇಕ್ ರೈ ಇವರು ಸನ್ಮಾನವನ್ನ ಮಾಡಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಪಡುಗಡಲಿನ ಉದ್ಘೋಷ ಬೆಂಬದಿಯಲಿ ಸಾಗಿಹುದೂಗಿ ಬಂಡಿ ಕಣ್ಣೆದುರಲಿ. ಪಡುಗಡಲಿನ ಉದ್ಘೋಷ ಬೆಂಬದಿಯಲಿ ಸಾಗಿಹುದೂಗಿ ಬಂಡಿ ಕಣ್ಣೆದುರಲಿ. ನಡುವಿನಲ್ಲಿ ಶಿರವೆತ್ತಿ ನಿಂತಿಹ ಸರಸ್ವತಿ ಬೀಡು. ನಡುವಿನಲ್ಲಿ ಶಿರವೆತ್ತಿ ನಿಂತಿಹ ಸರಸ್ವತಿ ಬೀಡು. ಶ್ಯಾಮಲಾ ಮಾಧವ.
ಹೆಸರು ಕೇಳುತ್ತಲೇ ಮನ ಪುಳಕಿತಗೊಳ್ಳುತ್ತಿದೆ. ಶ್ಯಾಮಲಾ ಮಾಧವ ಇವರು ಮಂಗಳೂರಲ್ಲಿ ಜನಿಸಿ ದಾಂಪತ್ಯ ನಿಮಿತ್ತ ಮುಂಬೈಯಲ್ಲಿ ವಾಸವಾಗಿರುವ ಇವರದು ಊರು ನಮ್ಮ ಉಚ್ಚಿಲ. ತಂದೆಯು ನಾರಾಯಣ ಹಾಗೂ ತಾಯಿ ವಸಂತಿ. ಉಚ್ಚಿಲ ಮಂಗಳೂರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿಚಿತ ಹೆಸರು. ಲೇಖಕಿ, ಅನುವಾದಕಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಪರಿಚಿತರಾಗಿರುವ ಶ್ಯಾಮಲಾ ಉರ್ದು ಮೂಲದ ಹಿಂದಿ ಕಾದಂಬರಿ ಆಲಂಪಾನದಿಂದ ತೊಡಗಿ ಆಂಗ್ಲ ಭಾಷಾ ವಿಶ್ವ ಸಾಹಿತ್ಯ ಕೃತಿಗಳ ಅನುವಾದದಿಂದ ಪ್ರಸಿದ್ಧರು. ಗಾನ್ ವಿತ್ ದ ವಿಂಡ್, ಫ್ರ್ಯಾಂಕಿನ್ಸ್ಟೈನ್, ಜೇನ್ ಏರ್ ಕಾದಂಬರಿಗಳಲ್ಲದೆ ರಾಮಯ್ಯ ರೈ ಅವರ ಪೊಲೀಸ್ ಡೈರಿ, MR ಪೈ ಆ್ಯನ್ ಅನ್ಕಾಮನ್ ಕಾಮನ್ ಮ್ಯಾನ್ ಹಾಗೂ ಅನುವಾದ ಅಕಾಡೆಮಿಗೆ ವಿಲ್ ಡುರಾಂಟರ ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಹಾಗೂ ಮರಾಠಿಯಿಂದ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು, ಗ್ರಂಥಭಾಗಗಳು ಅವರಿಂದ ಅನುವಾದಿಸಲ್ಪಟ್ಟು ಪ್ರಕಟವಾಗಿವೆ. ಕಥಾ ಸಂಕಲನ, ಪ್ರಬಂಧ ಸಂಕಲನಗಳಲ್ಲದೆ ತಮ್ಮ ತಂದೆ ಹಾಗೂ ಹಿರಿಯ ತಲೆಮಾರಿನ ಬಗ್ಗೆ ಸತ್ಸಂಚಯ ಎಂಬ ಸ್ಮರಣ ಸಂಪದ ಹಾಗೂ ನಾಡಿಗೆ ನಮಸ್ಕಾರ ಮಾಲಿಕೆಯಲ್ಲಿ ರಾಮಚಂದ್ರ ಉಚ್ಚಿಲರ ಬಗ್ಗೆ ಅವರ ಕೃತಿಗಳು ಪ್ರಕಟವಾಗಿವೆ. 10 ಹಲವು ಪ್ರಶಸ್ತಿಗಳೊಡನೆ ಗಾನ್ ವಿತ್ ದಿ ವಿಂಡ್ ಕೃತಿಗೆ HV ಸಾವಿತ್ರಮ್ಮ ದತ್ತನಿಧಿ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, SV ಪರಮೇಶ್ವರ ಭಟ್ಟ ಸಂಸ್ಮರಣ ಪ್ರಶಸ್ತಿ, ಮಹಾರಾಷ್ಟ್ರ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಪ್ರಶಸ್ತಿ ಹಾಗೂ ಅನುವಾದ ಕ್ಷೇತ್ರದ ಒಟ್ಟು ಕೊಡುಗೆಗಾಗಿ ಅನುವಾದ ಅಕಾಡೆಮಿ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿಯು ಅವರಿಗೆ ಸಂದಿದೆ. ಅವರ ಆತ್ಮಕಥನ ನಾಳೆ ಇನ್ನೂ ಕಾದಿದೆ ಬಿಡುಗಡೆಯ ಹಂತದಲ್ಲಿದೆ. ಅಷ್ಟೇ ಅಲ್ಲದೆ ನಮ್ಮ ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನು ಪುನರ್ನವೀಕರಿಸುವಲ್ಲಿ ಅಹರ್ನಿಶಿ ದುಡಿದು ಶಾಲೆಯನ್ನು ಮತ್ತೆ ಹಿಂದಿನಂತೆ ಪುನರಾರಂಭಿಸಲು ಶ್ರಮಿಸಿದವರು. ಶ್ರೀಮತಿ ಶ್ಯಾಮಲಾ ಮಾಧವ ಇವರು ಊರ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಆಚರಣಾ ಸಮಿತಿಯ ಸದಸ್ಯರಾಗಿ, ಶತಮಾನೋತ್ಸವ ಸ್ಮರಣ ಸಂಚಿಕೆಯ ಸಂಪಾದಕ ಮಂಡಳಿಯ ಪದಾಧಿಕಾರಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಶತಮಾನೋತ್ಸವದ ಮೊದಲ ದಿನ ಪ್ರದರ್ಶನಗೊಂಡ ವಿದ್ದು ಉಚ್ಚಿಲ್ ನಿರ್ದೇಶನದ ಧ್ವನಿ ಬೆಳಕಿನ ಕಾರ್ಯಕ್ರಮ ಶತದೀವಿಗೆ ಉಚ್ಚಿಲ ಬೋವಿ ಶಾಲೆ ನಡೆದು ಬಂದ ದಾರಿಯ ರಚನಾಕಾರರು ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಶ್ರೀಮತಿ ಶ್ಯಾಮಲಾ ಮಾಧವ ಅವರ ಕನ್ನಡ ಸಾಹಿತ್ಯ ಸೇವೆ ಸದಾ ಮುಂದುವರಿಯಲಿ. ಅವರಿಗೆ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ನಾವು ಹಾರೈಸುತ್ತೇವೆ. ಶ್ರೀಯುತರಿಗೆ ಪುರುಷೋತ್ತಮ ಬಿಳಿಮಲೆ ಇವರು ಸನ್ಮಾನವನ್ನು ಮಾಡಬೇಕು, ನೀಡಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶತವರುಷ ಸಂಭ್ರಮದ ಗಳಿಗೆ, ಶತವರುಷ ಸಂಭ್ರಮದ ಗಳಿಗೆ, ಶತವರುಷ ಸಂಭ್ರಮದ ಗಳಿಗೆ, ಜ್ಞಾನದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ. ಧನ್ಯವಾದಗಳು. 1960 ಅಕ್ಟೋಬರ್ 17ರಂದು ಸೋಮೇಶ್ವರ ಗ್ರಾಮದ ಕೊಲ್ಯದಲ್ಲಿ ಚೆನ್ನಪ್ಪ ಪೂಜಾರಿ ಮತ್ತು ಕಮಲಾ ದಂಪತಿಗಳ ಸುಪುತ್ರರಾಗಿ ಜನಿಸಿದ್ದರು. ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಉದ್ಯಮ ಕ್ಷೇತ್ರಕ್ಕೆ ಕಾಲಿರಿಸಿದ ಇವರು ನಂತರದ ದಿನಗಳಲ್ಲಿ ಪರಿಸರದ ಯಶಸ್ವಿ ಉದ್ಯಮಿಯಾಗಿ ಕೂಡ ಗುರುತಿಸಲ್ಪಟ್ಟವರು. 1975ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಾಮಾಜಿಕ ಚಟುವಟಿಕೆಗಳ ಮೂಲಕ ರಾಜಕೀಯ ಪ್ರವೇಶ ಮಾಡಿದರು. 1987 ಜನವರಿ 21ರಂದು ನಡೆದ ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ಸೋಮೇಶ್ವರದ ಮಂಡಲ ಸದಸ್ಯರಾಗಿ, ಆ ಬಳಿಕ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಕುಂಪಳ, ಪಿಲಾರು ಶಾಲೆಗಳ ಅಭಿವೃದ್ಧಿ ಸಮಿತಿಯನ್ನು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 2002ರಿಂದ ಭಾರತೀಯ ಜನತಾ ಪಕ್ಷದ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದರು. 2004-2007ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಭಾಜಪಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. 2012ರಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. 2012ರಲ್ಲಿ ಭಾಜಪಾ ಪಕ್ಷದ ಹಿಂದುಳಿದ ವರ್ಗದ ಮೋರ್ಚಾದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಚಂದ್ರಶೇಖರ್ ಉಚ್ಚಿಲರು ಹಸನ್ಮುಖಿ ರಾಜಕಾರಣಿ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದ ಇವರ ಉತ್ತುಂಗಕ್ಕೇರಲಿ ಅನ್ನುವಂತಹ ಆಶಯದೊಂದಿಗೆ ಅವರ ಸೇವೆ ನಮ್ಮ ಶಾಲೆಗೆ ನಿರಂತರವಾಗಿ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. 1957ರ
ಜೂನ್ 1ರಂದು ಸೋಮೇಶ್ವರ ಉಚ್ಚಿಲದಲ್ಲಿ ಜನಿಸಿದ ಇವರು ತಾಯಿ ಆಯಿರಾ, ತಂದೆ GM ಹಸೈನಾರ್. ಇವರು ಮಂಗಳೂರಿನ ಉಚ್ಚಿಲ ಬೋವಿ ಶಾಲೆಯಲ್ಲೂ ಹೈಸ್ಕೂಲ್ನಲ್ಲೂ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ನಂತರ ಅಲೋಶಿಯಸ್ ಕಾಲೇಜಿನಲ್ಲಿ ಮುಂದಿನ ಪದವಿಯನ್ನು ಪಡೆದರು. ಅಬುದಾಬಿಯಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪನಿಯಲ್ಲಿ ನಿರ್ದೇಶಕರಾಗಿ UAE ENRI ಫೋರಂನ ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಅಬುದಾಬಿ ಬ್ಯಾರೀಸ್ ವೆಲ್ಫೇರ್ ಫೋರಂನ ಅಧ್ಯಕ್ಷರು, ಬ್ಯಾರೀಸ್ ಫೋರಂನ ಕಾರ್ಯಕಾರಿ ಸಮಿತಿಯ ಸದಸ್ಯರು, GMH ಚಾರಿಟೇಬಲ್ ಫೌಂಡೇಶನ್ನ ಅಧ್ಯಕ್ಷರು, ಕರ್ನಾಟಕ ಸಂಘ ಅಬುದಾಬಿಯ ಸದಸ್ಯರು ಆಗಿದ್ದರು. ಸಮಾಜ ಸೇವೆಯನ್ನು ಶಕ್ಯವಿದ್ದಷ್ಟು ದಕ್ಷವಾಗಿ ಮಾಡುವುದೇ ತನ್ನ ಗುರಿ ಎನ್ನುವ ಮೊಹಮ್ಮದ್ ಅಲಿಯವರು ಬಡವರಿಗೆ ಅನ್ನದಾನ, ಬಡ ಕನ್ಯೆಯರ ವಿವಾಹದಲ್ಲಿ ಆರ್ಥಿಕ ಸಹಕಾರ, ಹುಡುಗರಿಗೆ ವಿದ್ಯಾಭ್ಯಾಸ, ನಿರಾಶ್ರಿತರಿಗೆ ವಸತಿ, ರೋಗಿಗಳಿಗೆ ಅವಶ್ಯವಿರುವ ಸಹಾಯ, ಶೌಚಾಲಯಗಳ ನಿರ್ಮಾಣ, ಉದ್ಯೋಗ ಗಳಿಕೆಯಲ್ಲಿ ಸಹಾಯ ಇಂತಹ ಸೇವಾ ಕಾರ್ಯದಲ್ಲಿ ಸದಾ ನಿರತರು. ತನ್ನ ಸಮುದಾಯದ ಜನರನ್ನು ವಿದ್ಯಾವಂತರನ್ನಾಗಿಸಿ ಉತ್ತಮ ವಿದ್ಯಾಭ್ಯಾಸದಿಂದ ಉನ್ನತ ಉದ್ಯೋಗಾವಕಾಶಗಳನ್ನು ದೊರೆಯುವಂತೆ ನೋಡುವುದು, ಸ್ತ್ರೀಯರಿಗೆ ವಿದ್ಯಾಭ್ಯಾಸದ ಅವಕಾಶವಿತ್ತು ಇತರ ಸಮುದಾಯಗಳೊಡನೆ ಶಾಂತಿ ಸೌಹಾರ್ದತೆಯಿಂದ ಇರುವುದು, ಆಧುನಿಕ ತಂತ್ರಜ್ಞಾನ ವಿದ್ಯೆಯ ಪ್ರಯೋಜನ ಸರ್ವರಿಗೂ ಸಿಗುವಂತೆ ಮಾಡುವುದು, ಸಮಾಜದ ಹಿತವನ್ನು ಕಾಯುವುದು, ವಿಭಿನ್ನತೆಯಲ್ಲಿ ಐಕ್ಯವನ್ನು ಕಾಪಾಡುವುದು ಇವರ ಪ್ರಧಾನ ಗುರಿ. ಮೊಹಮ್ಮದ್ ಅಲಿ ಅವರು ಉಚ್ಚಿಲ ತಮ್ಮ ಶಾಲೆಯ ಬಗ್ಗೆ ಅಪಾರ ಅಭಿಮಾನ ಮತ್ತು ಪ್ರೀತಿಯನ್ನು ನಾವು ಸ್ವಾಗತಿಸುತ್ತೇವೆ. ಶ್ರೀ ಭಾಸ್ಕರ್ ಶೆಟ್ಟಿ ಇವರು ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಯಾಗಿದ್ದು, ಶ್ರೀ ಕುಡಿಜಾಲ ಗುತ್ತು ಪದ್ದಣ್ಣ ಶೆಟ್ಟಿ ಮತ್ತು ಶ್ರೀಮತಿ ಯಮುನಾ ಪಿ ಶೆಟ್ಟಿ ಇವರ ಸುಪುತ್ರರಾಗಿ 1/1/1957ರಂದು ನಾರ್ಲ ಹೊಸಮನೆ ತಲಪಾಡಿಯಲ್ಲಿ ಜನಿಸಿದರು. ಇವರು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ಬಳಿಕ ಮುಂಬಯಿಯಲ್ಲಿ 10 ವರ್ಷಗಳವರೆಗೆ ರಬ್ಬರ್ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಮಾಡಿ ಆ ಬಳಿಕ ತನ್ನದೇ ಆದ DN ರಬ್ಬರ್ ಇಂಡಸ್ಟ್ರೀಸ್ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ತನ್ನ ಸ್ವಂತ ಉದ್ದಿಮೆಯ 25ನೇ ವರ್ಷದಲ್ಲಿದ್ದು ಹಲವಾರು ಜನರಿಗೆ ಅನ್ನದಾತರಾಗಿದ್ದಾರೆ. ಕಲಿತ ಶಾಲೆಗೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದ ಹೃದಯವಂತಿಕೆ ಆದರ್ಶ ವಿದ್ಯಾರ್ಥಿ. ಪತ್ನಿ ಉಷಾ ಭಾಸ್ಕರ್ ಶೆಟ್ಟಿ, ಇಬ್ಬರು ಗಂಡು ಮಕ್ಕಳೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿರುವ ಇವರನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಶ್ರದ್ಧಾಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಅಬ್ದುಲ್ ರಜಾಕ್. ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವ ಇವರು ಯೂಸುಫ್ ಕೋಯಂ ಮತ್ತು ಅಲೀಮಾ ದಂಪತಿಗಳ ಸುಪುತ್ರ. ಬಾಲ್ಯದಲ್ಲಿ ಬಡತನವನ್ನು ಅನುಭವಿಸಿದರು. ಸ್ವಂತ ಪರಿಶ್ರಮದಿಂದ ಮೇಲೆ ಬಂದವರು. ಚಿಕ್ಕ ಗುಮಾಸ್ತನ ಕೆಲಸಕ್ಕೆ ಸೇರಿ ಇದೀಗ ಸ್ವಂತ ವ್ಯವಹಾರವನ್ನು ಹೊಂದುವಲ್ಲಿ ಯಶಸ್ವಿಯಾದವರು. ಹಲವಾರು ವರ್ಷಗಳಿಂದ ಶಾಲೆಯ ಮೇಲಿನ ಅಭಿಮಾನದಿಂದ ಹಾಗೂ ಗುರುಗಳ ಮೇಲಿನ ಗೌರವದಿಂದ ತನಗೆ ಸಾಧ್ಯವಾದಷ್ಟು ಮೊತ್ತದ ಧನ ಸಹಾಯವನ್ನು ಶಾಲೆಗೆ ನೀಡಿದ ಆದರ್ಶ ವಿದ್ಯಾರ್ಥಿ. ಒಬ್ಬಳೇ ಮಗಳು ರಿಹಾ BA SK SLP ಅಧ್ಯಯನ ಮಂಗಳೂರಿನಲ್ಲಿ ಮಾಡುತ್ತಾ ಇದ್ದಾರೆ. ಇಡೀ ಕುಟುಂಬಕ್ಕೆ ಆಧಾರವಾಗಿರುವ ಇವರಿಗೆ ಭಗವಂತನು ಉತ್ತರೋತ್ತರ ಶ್ರೇಯಸ್ಸನ್ನು ನೀಡಲಿ ಅನ್ನುವಂತೆ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುವುದರೊಂದಿಗೆ ಬಹಳ ಗೌರವಪೂರ್ವಕವಾಗಿ ಶತಮಾನೋತ್ಸವ ಆಚರಣಾ ಸಮಿತಿಯ ವತಿಯಿಂದ ಇವರಿಗೆ ಶ್ರದ್ಧೆಯ ಭಕ್ತಿಯ ಗೌರವಾರ್ಪಣೆಯನ್ನು ನೀಡ್ತಾ ಇದ್ದೇವೆ. ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದ ಉಚ್ಚಿಲ ಎಂಬಲ್ಲಿ ದಿವಂಗತ ಅಪ್ಪು ಮತ್ತು ಮಾದಮ್ಮ ದಂಪತಿಗಳಿಗೆ 1959 ಮೇ 24ರಂದು ಇವರ ಜನನವಾಗುತ್ತದೆ. 2 ವರ್ಷದ ಮಗು ಇರುವಾಗ ಪೋಲಿಯೋಗೆ ತುತ್ತಾಗಿ ಅಂಗವಿಕಲತೆಯನ್ನು ಹೊಂದುವಂತಾಗ್ತದೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉಚ್ಚಿಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಸರಕಾರಿ ಫಿಶರೀಸ್ ಹೈಸ್ಕೂಲ್ ಸೋಮೇಶ್ವರ ಇಲ್ಲಿ ಪೂರೈಸುತ್ತಾರೆ. ನಂತರ ಮಂಗಳೂರಿನ ಅಲೋಶಿಯಸ್ ಕಾಲೇಜಿನಲ್ಲಿ BCom ಪದವಿಯನ್ನು ಕೂಡ ಪಡೆಯುತ್ತಾರೆ. ವೃತ್ತಿಯೊಂದಿಗೆ ಹವ್ಯಾಸವಾಗಿ ಮೊದಲಿನಿಂದಲೂ ಸಣ್ಣ ಮಕ್ಕಳಿಗೆ ಗಣಿತ ಪಾಠವನ್ನು ಹೇಳುವ ಅಭಿರುಚಿಯನ್ನು ಇವರು ಒಳಗೊಂಡಿರ್ತಾರೆ. ಹಲವಾರು ಮಕ್ಕಳಿಗೆ ಗಣಿತ ಪಾಠವನ್ನು ಅವರಲ್ಲಿಯೇ ಬಂದು ಕಲಿತು ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಡಾಕ್ಟರ್, ಇಂಜಿನಿಯರ್ ಕೂಡ ಆಗಿರುತ್ತಾರೆ. ಸುಮಾರು 30 ವರ್ಷಗಳಿಗೂ ಮೇಲ್ಪಟ್ಟು ಮಕ್ಕಳಿಗೆ ಗಣಿತದ ಮನೆಪಾಠ ಹೇಳಿಕೊಟ್ಟು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ದುಡಿದ ಇವರ ಸೇವೆಯನ್ನು ಗುರುತಿಸಿದ ಸುಳ್ಯದ ರೋಟರಿ ಮತ್ತು ಲಯನ್ಸ್ ಕ್ಲಬ್ ಸಂಸ್ಥೆಗಳು 2017ರಲ್ಲಿ ಇವರನ್ನು ಗೌರವಿಸಿರುತ್ತದೆ. ಹಾಗೆಯೇ ಸುಳ್ಯದ ಮಲೆನಾಡು ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಜ್ಜನ ಪ್ರತಿಷ್ಠಾನ ಬೀಜದಕಟ್ಟೆ ಇವರ ಸಹಯೋಗದೊಂದಿಗೆ ನೀಡಲಾಗುವ ಮಲೆನಾಡು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಕೂಡ ಇವರು ಭಾಜನರಾಗಿ ಸಮಾರಂಭದಲ್ಲಿ ಆಸೀನರಾಗಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಆಸೀನ ನನ್ನ ಗುರುಗಳೇ ಹಾಗೂ ನನ್ನ ಶಿಷ್ಯರೇ, ಇಲ್ಲೂ ಕೂಡ ಕೆಲವು ಶಿಷ್ಯರಿದ್ದಾರೆ ನನಗೆ. ಮುಖ್ಯವಾಗಿ ಹೇಳೋದಾದರೆ ರೇವತಿ ಟೀಚರ 3 ಮಕ್ಕಳು ಕೂಡ ನನ್ನ ಶಿಷ್ಯರು. ಹಾಗೆ ಕೆಲವು ಶಿಷ್ಯರಿದ್ದಾರೆ ಇಲ್ಲಿ. ಮತ್ತು ಸುಳ್ಯದಲ್ಲಿ ಸಾಧಾರಣ 1000ಕ್ಕಿಂತ ಹೆಚ್ಚು ಜನ ಶಿಷ್ಯರು ನಂದಿದ್ದಾರೆ. ಈಗ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಮತ್ತು DGO ಆಗಿ ಕೂಡ ಆಗಿದ್ದಾರೆ ನನ್ನ ಸ್ಟೂಡೆಂಟ್. ನನಗೆ ಭಾರಿ ಖುಷಿ ಆಗ್ತಾ ಉಂಟು. ಇಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಾನು ಕಲಿತಂಥ ಶಾಲೆ ಇದು.
ಆಯಿತಾ. ಈ ಶಾಲೆಯಲ್ಲಿ ಈಗ ನನ್ನ ಗುರುಗಳ ಎದುರಿಗೆ ಅಲ್ಲಿ ತುಂಬ ಗುರುಗಳು ನನಗೆ ಮಾತಾಡಿಸಿ ಬಂದಿದ್ದೇನೆ. ಅವರ ಎದುರಲ್ಲಿ ಅವರ ಶಿಷ್ಯರಾದ ನನಗೆ ಈ ಸನ್ಮಾನ ಕಾರ್ಯವನ್ನು ನನ್ನ ಊರಿನವರು ಏರ್ಪಡಿಸಿದ್ದು ನನಗೆ ತುಂಬ ಖುಷಿಯನ್ನು ಕೊಡ್ತಾ ಉಂಟು. ಮೊದಲಿಂದಲೂ ಒಂದು ಛಲ ಗಣಿತದಲ್ಲಿ ಅಭ್ಯಾಸ ಇದ್ದಂಥ ನಾನು ಸುಳ್ಯದಲ್ಲಿ ಹೋದ ಕೂಡಲೇ ನನ್ನ ಆಫೀಸ್ ಸ್ಟಾಫ್ ಮಕ್ಕಳಿಗೆ ಸ್ವಲ್ಪ ಕೆಲವು ಪಾಠವನ್ನು ಹೇಳಿಕೊಟ್ಟೆ. ಅಲ್ಲಿಂದ ಈಗ ಸುಮಾರು 70-80 ಜನ ಸ್ಟೂಡೆಂಟ್ ನನ್ನ ಶಿಷ್ಯರಾಗಿದ್ದಾರೆ. ಆಯಿತಾ. ಇಂಥ ನನ್ನ ಸ್ವಂತ ಊರಿನಲ್ಲಿ ನನಗೆ ಸೇವೆ ಸಲ್ಲಿಕೆ ತುಂಬ ಆಸಕ್ತಿ ಇತ್ತು. ಆದರೆ ದೇವರ ಏನೋ ಗೊತ್ತಿಲ್ಲ, ಪರವೂರಾದಂಥ ಸುಳ್ಯದಲ್ಲಿ ನಾನು ಉದ್ಯೋಗವಾಗಿ ಸೇರಿಕೊಂಡೆ. ಅಲ್ಲಿ ನನ್ನ ಸೇವೆಯನ್ನು ಇದು ಮಾಡಿ ಸುಮಾರು 30 ವರ್ಷಗಳ ಗಣಿತದ ಅಭ್ಯಾಸವನ್ನು ಮಕ್ಕಳಿಗೆ ಪಾಠ ಹೇಳಿಕೊಡೋದು ಮಾಡಿದ್ದೇನೆ. ಅಲ್ಲದೆ ಇತ್ತೀಚೆಗೆ ಒಂದು ಗಣಿತ ರಿಟೈರ್ಮೆಂಟ್ ಆದ ನಂತರ ಒಂದು ಗಣಿತ ಕೋಚಿಂಗ್ ಕೋರ್ಸನ್ನು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ಇಲ್ಲಿ ಈ ಕಾರ್ಯಕ್ರಮವನ್ನು ನನ್ನನ್ನು ಆಹ್ವಾನಿಸಿ ಎಸ್ಪೆಷಲಿ ನಮ್ಮ ಸಹಪಾಠಿಗಳಾದಂಥ ರೋಹಿತ್ ಅಶ್ವ, ಮೀರಾ ಎನ್ನುಚಿಲ್ ಹಾಗೂ ನನ್ನ ಗುರುಗಳಾದಂಥ ರೇವತಿ ರಿಚಿಯವರು, ಇವರು ನನ್ನನ್ನು ಇವತ್ತು ಗುರುತಿಸಿ ನನಗೆ ಸನ್ಮಾನವನ್ನು ಕೊಟ್ಟಿದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೂಡ ಕೊಟ್ಟುಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಸನ್ಮಾನವನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವೀಕರಿಸ್ತೇನೆ. ಡಾಕ್ಟರ್ ಅಪರ್ಣಾ ಕೋಟೆಕರ್, daughter of Srimati Kasturi Kotekar and Sri S.J. Kotekar, did her PhD in Applied Biology from the Cancer Research Institute, where she worked on oral cancer. Before that, she did her MSc in Biotechnology with BSc in Microbiology. After her PhD, she went to US and worked for over 10 years at the Experimental Immunology branch at the world-renowned National Cancer Institute, National Institute of Health, USA, where she did her postdoctorate research and served as a staff scientist before she returned to India. She has almost 18 years of post-PhD experience in areas of expertise, including molecular diagnostic, molecular oncology, molecular genetics. She has also served as a visiting faculty for the molecular biology and biotechnology at the Center ಸಂಧ್ಯಾ ಎಸ್ ಅಡ್ಕ. ಅಡ್ಕ ಬಂಡಾರಮನೆ ಚಂದ್ರ ಪೂಜಾರಿ ಮತ್ತು ನೇತ್ರಾವತಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿ ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಉಳ್ಳವರಾಗಿದ್ದು ತಮ್ಮ ಉತ್ತಮ ಕ್ರೀಡಾಪಟುವಾಗಿ ರೂಪುಗೊಂಡು ಕಾಲೇಜು ಹಂತದಲ್ಲಿ weight lifting ಮತ್ತು ಕಬಡ್ಡಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದವರು. ಮಾಸ್ಟರ್ ಅಥ್ಲೆಟ್ಸ್ ಮೀಟ್ನಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿ ಮಲೇಷ್ಯಾದಲ್ಲಿ ನಡೆದಂತಹ IMAM ಚಿನ್ನದ ಪದಕವನ್ನು ಕೂಡ ಇವರು ಪಡೆದಿರುತ್ತಾರೆ. ಈ ವರ್ಷ ನವೆಂಬರ್ ತಿಂಗಳಲ್ಲಿ ಜರುಗಿದ ಮಾಸ್ಟರ್ ಅಥ್ಲೆಟಿಕ್ ಮೀಟ್ನಲ್ಲಿ weight liftingನಲ್ಲಿ ಚಿನ್ನದ ಪದಕವನ್ನು ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರು ಉತ್ತಮ ಕಬಡ್ಡಿ ಕೋಚ್ ಕೂಡ ಆಗಿದ್ದು ಇವರಿಂದ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಅನೇಕರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 25 ವರ್ಷಗಳಿಂದ ವಿದ್ಯಾ ಶಿಕ್ಷಣ ಸಂಸ್ಥೆ ಕೊಂಚಾಡಿ ಮಂಗಳೂರು ಇಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಯಾಗಿದ್ದಂತಹ ಇವರನ್ನ ಶಾಲಾ ಶತಮಾನೋತ್ಸವದಂತಹ ಈ ಸುಸಂದರ್ಭದಲ್ಲಿ ಬಹಳ ಗೌರವಪೂರ್ವಕವಾಗಿ ನಾವು ಅಭಿನಂದನೆ ಎತ್ತಾ ಇರುವಂತಹ ಮಹನೀಯರು ಶ್ರೀ ಚಿದಾನಂದ ಉದ್ಯಾವರ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ನಾರಾಯಣ ಉದ್ಯಾವರ ಹಾಗೂ ಗಿರಿಜಾ ಉದ್ಯಾವರ ಇವರ ಸುಪುತ್ರನಾಗಿ 1972ರಲ್ಲಿ ಜನನವನ್ನು ತಾಳಿದಂತಹ ಇವರು ಬಾಲ್ಯದಿಂದಲೇ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿಯಲ್ಲಿ ಅಭಿರುಚಿಯನ್ನು ಹೊಂದಿದ್ದು ಇವರು ಸಾಮಾಜಿಕ ಕಳಕಳಿಯಿಂದ ಹಲವಾರು ಕಿರುಚಿತ್ರಗಳನ್ನು ರಚಿಸಿರುತ್ತಾರೆ. ಇಕ್ ನೈ ಸೋಚ್, ಪ್ರಜ್ನಾ, ಹಾಗೆ ಮೋಯ ಮಲಯಾಳ ಭಾಷೆಯಲ್ಲಿ ಇವರು 2 ಚಿತ್ರಗಳನ್ನು ಹೊರತರೆದಿದ್ದು ಆನೆಕಲ್ ಅನ್ನುವಂತಹ ಒಂದು ಚಿತ್ರ ಹಾಗೆ ನಿಲಾವಂದೆ ಬೆಳಿ ಅನ್ನುವಂತಹ 2 ಚಿತ್ರಗಳು ಇವರದ್ದು ತೆರೆ ಕಂಡು ಮೋಯ ಇತಿಹಾಸದಲ್ಲಿ ಹೊಸ ಕ್ರಾಂತಿಯನ್ನ ಮೂಡಿಸಿದ್ದಾರೆ. ಆನೆಕಲ್ಲಿ ಹಾಗೂ ನಿಲಾವಂದೆ ಬೆಳಿ ಈ 2 ಚಿತ್ರಗಳು ಜನಮೆಚ್ಚುಗೆಯನ್ನು ಹೊಂದಿದ್ದು ಈ ಶಾಲಾ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅವರ ಈ ಸಾಧನೆಯನ್ನು ನಾವು ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ಗೌರವಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ಹಿರಿಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ SJ ಕೋಟೆಕಾರ್. ನಿರಂತರವಾಗಿ ಶಾಲಾ ಶತಮಾನೋತ್ಸವದ ಈ ಆಚರಣೆಯ ಸಂದರ್ಭದಲ್ಲಿ ಎಲ್ಲ ದಿನಗಳಲ್ಲೂ ಬಹಳ ಕ್ರಿಯಾಶೀಲವಾಗಿ ನಮ್ಮೊಂದಿಗೆ ಭಾಗವಹಿಸಿ ನಮಗೆಲ್ಲ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಇವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ದಯವಿಟ್ಟು ಅವರು ಸಾಧಕರ ಪೀಠವನ್ನು ಏರಿಕೊಳ್ಬೇಕು ಅನ್ನುವಂತೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಅಕ್ಷರದ ಶ್ರೀನಾಮ ಬರೆದು ಎಳೆಯ ಕಂಗಳ ದಿಟ್ಟಿ ತೆರೆದು ಅಕ್ಷರದ ಶ್ರೀನಾಮ ಬರೆದು ಇಲ್ಲಿ ಎಲ್ಲ ಮಹನೀಯರೇ, ನನ್ನ ಉಂಟಲ್ಲ, ಇವರೆದುರಿಗೆ ನಾನೇನು ಸಾಧಕನಲ್ಲ. ಒಂದೇ ಒಂದು ಮಾತು ಹೇಳೋದಂದರೆ, ಈ ನಮ್ಮ ಭೂವಿದ್ಯಾ ಸಂಘದ ಅಲ್ಲಿ ನಡೆಯುತ್ತಿರುವ ಹಳೆಯ ಶಾಲೆ, ಅದರಲ್ಲಿ 8ನೇ ಕ್ಲಾಸು ಕೆಲವು ವರ್ಷಗಳ ತನಕ ಇತ್ತು. ನಾನು ಆ ಶಾಲೆಯಿಂದ 1952ರಲ್ಲಿ 8ನೇ ಕ್ಲಾಸು ಪಾಸಾಗಿ ಹೋದವ. ಸೊ ಎಲ್ಲಕ್ಕಿಂತ ಹಿರಿಯ ಹಳೆಯ ವಿದ್ಯಾರ್ಥಿ ಅಲ್ಲಿಂದ ಪಾಸಾಗಿ ಹೋದವರಲ್ಲಿ. ಅದಕ್ಕೋಸ್ಕರ ಏನೋ ಒಂದು ಗುರುತಿಸ್ಲಿಕ್ಕಂತ ನಾನು ಕರೆದಿದ್ದಾರೆ ಅಷ್ಟೇ. ಎಲ್ಲರಿಗೂ ಉಪಕಾರ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ಮುಂದೆ ಸನ್ಮಾನಿಸುವಂಥವರು, ಸ್ಮರಿಸುವಂಥವರು ಡಾಕ್ಟರ್ ವಾಣಿ ಉಚ್ಚಿಲ್ಕರ್. ಡಾಕ್ಟರ್ ವಾಣಿ ಉಚ್ಚಿಲ್ಕರ್ ಇವರು ವಿದ್ವಾನ್ ರಾಮಚಂದ್ರ ಉಚ್ಚಿಲ್ ಹಾಗೂ ಶ್ರೀಮತಿ ಪೊನ್ನಮ್ಮ ರಾಮಚಂದ್ರ ಉಚ್ಚಿಲ್ ದಂಪತಿಗಳ ಸುಪುತ್ರಿ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉಚ್ಚಿಲಭೂವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಕೋಟೆಕ್ಕಾರಿನಲ್ಲಿ, ಶಿಕ್ಷಕ ತರಬೇತಿಯನ್ನು ಮಂಗಳೂರಿನಲ್ಲಿ ಮುಗಿಸಿ ಉದ್ಯೋಗಾರ್ಥಿಯಾಗಿ ಮುಂಬೈಯನ್ನು ಸೇರಿದವರು. ಅಲ್ಲಿ ಮೇಲ್ಕಂಡ ವಿದ್ಯಾಪ್ರಸಾರಕ ಮಂಡಲದ ಕನ್ನಡ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇರ್ಪಡೆಗೊಂಡ ಬಳಿಕ ಅಧ್ಯಾಪನದೊಂದಿಗೆ ಅಧ್ಯಯನವನ್ನು ಕೂಡ ಮುಂದುವರಿಸಿ ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಪಡೆದವರು. 1992 ಮತ್ತು 97ರಲ್ಲಿ ಮುಂಬಯಿಯ ವಿಶ್ವವಿದ್ಯಾನಿಲಯದಿಂದ ಭೋವಿ ಜನಪದ ಒಂದು ಅಧ್ಯಯನಕ್ಕೆ ಡಾಕ್ಟರೇಟ್ ಉಪಾಧಿಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. 1992ರಿಂದ 2005ರವರೆಗೆ ತನ್ನ ಸೇವಾವಧಿಯಲ್ಲಿ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ಹಾಗೂ ಉಪನ್ಯಾಸಕಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. 39 ವರ್ಷಗಳ ಸುದೀರ್ಘ ಅಧ್ಯಾಪನ ವೃತ್ತಿಯನ್ನು ನಡೆಸಿದ ಡಾಕ್ಟರ್ ವಾಣಿ ಉಚ್ಚಿಲ್ಕರ್ ಮುಂಬೈಯಲ್ಲಿ ಹಗಲು ಶಾಲೆ, ರಾತ್ರಿ ಶಾಲೆ, ಮಹಾನಗರ ಪಾಲಿಕೆ ಶಾಲೆಗಳ ಗುರುಗಳಾಗಿ ಶಿಕ್ಷಕರನ್ನು ಒಟ್ಟುಗೂಡಿಸಿಕೊಂಡು ಗುರು ಶಿಷ್ಯ ಒಕ್ಕೂಟವನ್ನು ಹುಟ್ಟುಹಾಕಿ ಅದರ ಮೂಲಕ ವಿದ್ವಾನ್ ರಾಮಚಂದ್ರ ಉಚ್ಚಿಲ್ ಸಂಸ್ಮರಣಾ ಪ್ರಶಸ್ತಿಯನ್ನು ಪ್ರದಾನಿಸುವ ವಿಶಿಷ್ಟ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅಲ್ಲದೆ ತಮ್ಮ ತಂದೆಯವರ ಹೆಸರಿನಲ್ಲಿ ಚರ ಪ್ರಕಾಶನವನ್ನು ಆರಂಭಿಸಿ ಅದರ ಮೂಲಕ ತನ್ನ ಚೊಚ್ಚಲ ಕೃತಿ ಸಾಹಿತ್ಯ ಸುಮವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಹುಟ್ಟೂರು ಮತ್ತು ಮುಂಬಯಿಯ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರನ್ನು ಪ್ರಶಸ್ತಿ ನೀಡಿ ಗೌರವಿಸಿದೆ. ಅತ್ತಿಮಬ್ಬೆ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಆದರ್ಶ ಶಿಕ್ಷಕ ಪ್ರಶಸ್ತಿ, ಧೇರಿಕಾಡವಿ ವಿಷ್ಣುಭಟ್ಟ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿರಿಸಿಕೊಂಡಿದ್ದಾರೆ. ನಿವೃತ್ತಿಯ ಬಳಿಕವೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕರ್ತರಾಗಿ ಸಮಾಜ ಸೇವಾ ಮುಖ್ಯವಾಗಿರುವ ಡಾಕ್ಟರ್ ವಾಣಿ ಉಚ್ಚಿಲ್ಕರ್ ಅವರ ಹಲವಾರು ಸಾಹಿತ್ಯಗೋಷ್ಠಿ, ಕವಿಗೋಷ್ಠಿ, ತಮ್ಮ ಸಾಹಿತ್ಯದ ಬಲವನ್ನು, ಕನ್ನಡ ಪ್ರೀತಿಯನ್ನು ಮೆರೆದವರು. ಇವರ ಸಾಮಾಜಿಕ ಸೇವೆ ಮತ್ತು ಕನ್ನಡದ ಕೈಂಕರ್ಯ ಇದೇ ರೀತಿ ಮುಂದುವರಿಯಲಿ ಅನ್ನುವಂತೆ ಪ್ರಾರ್ಥಿಸುತ್ತಾ ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಆದರೆ ಅವರ ಪರವಾಗಿ ನಮ್ಮ ಮೂರೂರ ಮೋಯ ಮಹಾಸಭಾದ ಅಧ್ಯಕ್ಷರು, ಅವರ ಸಹೋದರ ಚಿದಾನಂದ ಉಚ್ಚಿಲ್ರು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇವರು ದಿವಂಗತ ಶ್ರೀಮತಿ ಸುಂದರಿ ಉಚ್ಚಿಲ್ ಹಾಗೂ ದಿವಂಗತ UB ನಾರಾಯಣ ಬಂಗಲೆರವರ ಪುತ್ರ. ಡಾಕ್ಟರ್ ಧನರಾಜ್ರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉಚ್ಚಿಲಭೂವಿ ಶಾಲೆಯಲ್ಲಿ, SSLCಯ ಶಿಕ್ಷಣವನ್ನು ಸರ್ಕಾರಿ ಮೀನುಗಾರಿಕಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪಡೆದರು. ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ವಾಣಿಜ್ಯ ಶಾಸ್ತ್ರದಲ್ಲಿ ಮಾಡಿದ ಇವರು ಕೆನರಾ ಕಾಲೇಜು ಮಂಗಳೂರು ಇಲ್ಲಿ ಪಡೆದುಕೊಂಡಿದ್ದಾರೆ. MBA ಶಿಕ್ಷಣವನ್ನು ಪಡೆದ ನಂತರ ಸಹಾಯಕ ನಿರ್ದೇಶಕರಾಗಿ ಎಸ್ ಬ್ಯಾಂಕ್ನಲ್ಲಿ ಸೇರ್ಪಡೆಯಾದ ಇವರು ಪ್ರಸ್ತುತ ಅಧ್ಯಕ್ಷರಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಅಮೂಲ್ಯವಾದಂತಹ ಸೇವೆಗೆ ಹಾಗೂ ಉತ್ತಮ ಕಾರ್ಯನಿರ್ವಹಣೆಗೆ ಗೋಲ್ಡನ್ ಪಿನ್ ಹಾಗೂ CEO ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. US ಮೂಲದ ವಿಶ್ವವಿದ್ಯಾನಿಲಯದಿಂದ 2009ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ರಿಪಬ್ಲಿಕ್ ಆಫ್ ಪನಮಾ ಬೇಸ್ಡ್ ಸೆಂಟ್ರಲ್ ಅಮೆರಿಕನ್ ಯೂನಿವರ್ಸಿಟಿ ಇಂದ 2012ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಕೊಡುಗೈ ದಾನಿಯಾದ ಇವರು ಶಾಲಾ ನವೀಕರಣದ ಸಮಯದಲ್ಲಿ ಶ್ಯಾಮರಾಮದವರವರ ಕೋರಿಕೆಯಂತೆ 1 ಲಕ್ಷ ಧನ ಸಹಾಯವನ್ನು ಕೂಡ ನಮಗೆ ನೀಡಿ ಸಹಕರಿಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಇವರ ಮನೆಯವರು ಅಥವಾ ಯಾರಾದರೂ ಇದ್ದರೆ ನಮ್ಮಿಂದ ಈ ಗೌರವಾರ್ಪಣೆಯನ್ನು ಸ್ವೀಕರಿಸಿಕೊಳ್ಬೋದು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ಳಿ. ಹಾಗೆ ನಿನ್ನೆ ದಿನ ನಾವು ಶಿಕ್ಷಕರ ಸನ್ಮಾನವನ್ನು ಸಿಗುವಂತಹ ಈ ಅವಕಾಶದಲ್ಲಿ ಶಿಕ್ಷಕರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆವು. ಆದರೆ ನಮ್ಮ ಹಿರಿಯ ಶಿಕ್ಷಕಿ, ಹಿರಿಯ ಮುಖ್ಯೋಪಾಧ್ಯಾಯಿನಿಯಾಗಿ ನಮಗೆಲ್ಲ ಶಿಕ್ಷಣವನ್ನು ನೀಡಿದಂಥ ಹಲವಾರು ವಿದ್ಯಾರ್ಥಿ
ಸಮುದಾಯವನ್ನು ಹೊಂದಿರುವಂತಹ ಸರೋಜಿನಿ ಟೀಚರ್ ಅವರಿಗೆ ಕಾರಣಾಂತರಗಳಿಂದ ನಿನ್ನೆ ಸಭೆಗೆ ಬರಲಿಕ್ಕಾಗಿರಲಿಲ್ಲ. ಆದರೆ ಈ ದಿನ ಅವರು ಬಂದಿದ್ದಾರೆ. ಅವರ ಉಪಸ್ಥಿತಿಯ ಮಹಾಭಾಗ್ಯ ಅನ್ನುವಂತೆ ಈ ವೇದಿಕೆಯಲ್ಲಿ ಅವರನ್ನು ಆಹ್ವಾನಿಸಿ ಆ ಸ್ಮರಣಿಕೆಯನ್ನು ಅವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಸರೋಜಿನಿ ಟೀಚರ್ ವೇದಿಕೆಗೆ ಬರಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಇಂದು ಅತಿಥಿಗಳಾಗಿ ಇರುವಂತಹ ಹಲವರು ಗಣ್ಯರಿರಬಹುದು. ಅವರೆಲ್ಲರೂ ಸರೋಜಿನಿ ಟೀಚರ್ ಅವರ ಶಿಷ್ಯಂದಿರೆ. ಆ ಪ್ರೀತಿ ಈ ವೇದಿಕೆಯಲ್ಲಿ ನಮಗೆ ಈ ದಿನ ಕಾಣಲಿಕ್ಕೆ ಸಿಗ್ತಾ ಇದೆ. ಬಹಳ ಅಭೂತಪೂರ್ವವಾದಂತಹ ಕ್ಷಣ ನಾವು ಆನಂದಿಸ್ತಾ ಇದ್ದೇವೆ. ಸರೋಜಿನಿ ಟೀಚರ್ ಅವರನ್ನು ಅವರ ಶಿಷ್ಯರು ವೇದಿಕೆಗೆ ಕರೆತರ್ತಾ ಇದ್ದಾರೆ. ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮ ಬಾವರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮ ಬಾವರಿ. ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮ ಬಾವರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮ ಬಾವರಿ. ಅಧ್ಯಕ್ಷರಾದ ಸನ್ಮಾನ ವಿವೇಕ್ ರೈ ಅವರೇ ಹಾಗೂ ಇಲ್ಲಿ ನೆರೆದಂತಹ ನನ್ನ ಎಲ್ಲ ಅತಿ ಹೆಚ್ಚಿನ ನನ್ನ ಸ್ಟೂಡೆಂಟ್ಸ್ನವರು, ನಾನು ಕಲಿಸಿದಂತಹ ನನ್ನ ಸ್ಟೂಡೆಂಟ್ಸ್ನವರೇ ಇಲ್ಲಿ ಹೆಚ್ಚು ಮಂದಿ ಅಂತ ನನಗೆ ಬಹಳ ಸಂತೋಷವೆನಿಸ್ತದೆ. ಇಂದು ಈ ಒಂದು ಸಂದರ್ಭ ನನಗೆ ಒದಗಿ ಬಂತಲ್ಲ ಅಂತೇಳಿ ನನಗಾಗೋ ಆನಂದ ಅಷ್ಟಿಷ್ಟಲ್ಲ. ಆದರೆ ಒಂದು ಈ ಸ್ವಾಗತ ಸಮಿತಿಯಲ್ಲಿ ನಾನು ಅವರಲ್ಲಿ ಕ್ಷಮೆ ಕೇಳಿಕೊಳ್ಳುತ್ತಿದ್ದೇನೆ. ನಾನು ಇದ್ದುಕೊಂಡು ನನಗೆ ಎಂಥ ಒಂದು ರೀತಿಯಲ್ಲಿ ಒಂದು ಅವರ ಬಗ್ಗೆ ಹೆಲ್ಪ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ನನಗೆ ನಡೀಲಿಕ್ಕೆ ಆಗೋದಿಲ್ಲ. ನಾನು ಹೋಗಿ ಕೂತ್ಕೊಂಡರೆ ಏನು ಮಾತಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಈ ಕಾರ್ಯಕ್ರಮದಲ್ಲಿ ನನಗೆ ಯಾವ ಒಂದು ಪ್ರಸಂಗದಲ್ಲಿ 1 ಮಿನಿಟ್ ಅವರ ಒಟ್ಟಿಗೆ ಇದ್ದುಕೊಂಡು ಬೆರೆತುಕೊಂಡು ಅವರಿಗೆ ಏನಾದರೂ ಒಂದು ರೀತಿಯ ಸಜೆಷನ್ ಹೇಳಲಿ ಕೂಡ ನನ್ನಿಂದ ಆಗಲಿಲ್ಲ ಅಂತೇಳಿ ನಾನು ಈ ಸ್ವಾಗತ ಸಮಿತಿಯವರಿಂದಲೂ ಈ ಆಡಳಿತ ಮಂಡಳಿಯವರಿಂದಲೂ ನಾನು ಕ್ಷಮೆಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು ಒಂದೆರಡು ಮಾತು ನನ್ನ ಶಾಲೆಯ ಪರವಾಗಿ ನಾನು ಹೇಳಬೇಕಾಗಿದೆ. ಇದು ನನ್ನ ಶಾಲೆ, ನಮ್ಮ ಶಾಲೆ. ಇಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಇದು ನನ್ನ ವಿದ್ಯಾರ್ಥಿಗಳು, ನಮ್ಮ ಶಾಲೆಯಲ್ಲಿ ಕಲಿಸೋದು. ನಾನು 1958ನೇ ಇಸವಿಯಲ್ಲಿ ಈ ಶಾಲೆಗೆ ಬಂದು ಸೇರಿದಾಗ ನನ್ನ ಒಟ್ಟಿಗೆ ಇದ್ದಂತಹ 10-20 ಮಂದಿ ಅಧ್ಯಾಪಕಿಯರು. ಆ ಕಾಲದ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಅದು ಈಗಲೂ ನಮ್ಮೆಲ್ಲರ ಕಣ್ಣ ಮುಂದೆ ನಲಿದಾಡುತ್ತದೆ. ಇಲ್ಲಿ ಯಾವ ಜಾತಿ ನೀತಿ ಅವರು ಇವರು ಎಂಬ ಭೇದ ಭಾವವೇ ಇರಲಿಲ್ಲ. ಈ ವಠಾರದಲ್ಲಿ ಶಾಲೆಯೇ ಇರಲಿಲ್ಲ. ಆಗ ಕೊಟೆಕಾರ ಶಾಲೆ ಒಂದು ಬಿಟ್ಟರೆ ಬೇರೆ ಶಾಲೆಯೇ ಇಲ್ಲ. ಉಚ್ಚಿಲ ಶಾಲೆ ಒಂದು, ಪಿಲಿಕ್ಕೂರಿನಿಂದ 3 ಮೈಲು ದೂರದಿಂದ ಅಲ್ಲಿ ಹುಲಿ ಬರುತ್ತಿತ್ತಂತೆ ಹಗಲಲ್ಲಿ. ಈಗ ಪರ ಶಾಲೆ ಆಗಿದೆ. ಅಲ್ಲಿಂದ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿತು ಹೋದವರು ಇಂದು ಏನೇನೋ ಆಗಿ ಎಲ್ಲೆಲ್ಲೋ ಇದ್ದಾರೆ. ಅಂಥ ನಮ್ಮ ಶಾಲೆಯಲ್ಲಿ ನನಗೆ ಕಲಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು, ಆಮೇಲೆ ನನಗೆ ಸಿಕ್ಕಿದಂಥ ಅಧ್ಯಾಪಕಿಯರು. ನಾನು ಬಂದು ಈ ಶಾಲೆಗೆ ಸೇರಿದಾಗ 10-20 ಮಂದಿ ಅಧ್ಯಾಪಕಿಯರು. ಅದು ಎಂಥ ಅಧ್ಯಾಪಕರು! ಅವರನ್ನು ನೆನೆಸುವಾಗ ಇಂದು ನನ್ನ ಕಣ್ಣ ಮುಂದೆ ಅವರು ನಿಂತಂತಾಗ್ತದೆ. ಅವರು ಯಾರೂ ಇಂದು ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಬೇಸರವೆನಿಸ್ತದೆ. ಆದರೆ ಎಲ್ಲಿದ್ದರೂ ಅವರು ನಮ್ಮ ಈ ಸುಸಂದರ್ಭವನ್ನು ನೋಡಿ ಸಂತೋಷ ಪಡ್ಬೋದು. ಲಾಸ್ಟಾಗಿ 19 ಮಂದಿ ಹೋಗಿ ನಮ್ಮ ಅಣ್ಣಪ್ಪ ಮಾಸ್ಟರ್ ಒಬ್ಬರು ನಿನ್ನೆ ಅರೆಜೀವ ಆಗಿ ಬಂದಿದ್ದರಂತೆ. ಅವರೊಬ್ಬರೇ ಉಳಿದದ್ದು. ಕಡೆಯದಾಗಿ ಕೈಕಾಲಿಲ್ಲದೆ ನಾನೊಬ್ಬಳು ಉಳಿದದ್ದು. ಬಾಕಿ ಇದ್ದವರೆಲ್ಲ ನನ್ನ ಸ್ಟೂಡೆಂಟ್ಸ್ಗಳಾಗಿ ಆಮೇಲೆ ಎಷ್ಟೋ ವರ್ಷದಿಂದ ಬಂದು ಈ ಶಾಲೆಯ ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋದವರು. ನಾನು ಈ ಶಾಲೆಯಲ್ಲಿ ಬರುವಾಗ ಅದೊಂದು ಶಾಲೆ ಅಲ್ಲ, ಅದೊಂದು ದೊಡ್ಡ
ಅದಕ್ಕೆ ಏನು ಹೇಳ್ಬೋದು ಅಂತ ನನಗೆ ಬರುವುದಿಲ್ಲ. ಕಾಲೇಜಿನಂತಹ ಒಂದು ಕ್ರಮ ಇತ್ತು. ವಠಾರದಲ್ಲಿ ಎಲ್ಲಿ ಸಹ ಶಾಲೆಯೇ ಇರಲಿಲ್ಲ. ನಮ್ಮ ಉಚ್ಚಲ ಶಾಲೆ ಅಂತ ಹೇಳಿದರೆ ಆವಾಗ ಇಡೀ ಒಂದು ಕಾಲೇಜಿನಂತೆ 500-600 ಮಂದಿ ಮಕ್ಕಳು, 10-20 ಮಂದಿ ಅಧ್ಯಾಪಕಿಯರು. ಆವಾಗ ಅಲ್ಲಿ ಕಲಿತಂಥ ಆ ಮಕ್ಕಳು ಈಗಲೂ ಇಲ್ಲಿ ಇರ್ಬೋದು. ನಮ್ಮ ಅಧ್ಯಾಪಕರು ಮತ್ತು ಮಕ್ಕಳಲ್ಲಿರುವಂಥ ಒಂದು ಒಗ್ಗಟ್ಟಂದರೆ ಅದು ಎಣಿಸಲಿಕ್ಕೆ ಸಾಧ್ಯ ಇಲ್ಲಂಥದ್ದು. ಮಕ್ಕಳು ಎಂಬ ಭೇದವೇ ಇರಲಿಲ್ಲ, ನಮಗೆ ಅಧ್ಯಾಪಕರಿಂದ ಭೇದವೇ ಇರಲಿಲ್ಲ. ಅಷ್ಟು ಒಳ್ಳೆಯ ಮಕ್ಕಳು ಆಗಿನವರು. ನಮಗೆ ಆ ಕಾಲದಲ್ಲಿ ಈಗಿನವರ ಹಾಗೆ ಒಂದು ಪೆಟ್ಟು ಕೊಟ್ಟರೆ ಮನೆಯಲ್ಲಿ ಹೋಗಿ ದೂರು ಹೇಳಿ ಮರುದಿವಸ ಉಪಾಧ್ಯಾಯರನ್ನು ಓಡಿಸಿಕೊಂಡು ಬರುವಂಥ ಕಾಲ ಅಲ್ಲ. ನಮ್ಮ ಶಾಲೆ ಶಿಕ್ಷಣದ ಒಟ್ಟಿಗೆ ಶಿಕ್ಷೆಯ ಒಟ್ಟಿಗೆ ಶಿಕ್ಷಣ ಇತ್ತು. ಪ್ರತಿ ಒಂದು ಟೇಬಲ್ನ ಮೇಲೆಯೂ ಮಕ್ಕಳು 1-2 ಬೆತ್ತ ತಂದು ಇಡುವುದುಂಟು. ಈಗ ನಮ್ಮ ಸ್ಟೂಡೆಂಟ್ಸ್ಗಳು ಇಲ್ಲೇ ಇದ್ದಾರೆ. ನಾವು ತರಬೇಕಂತೇಳಿಲ್ಲ, ಆ ಮಕ್ಕಳೇ ತಂದಿಡ್ತಾರೆ ಮೇಜೆಯ ಮೇಲೆ ಬೆತ್ತ. ಪ್ರತಿಯೊಂದು ಈ ಇಂಗ್ಲೀಷ್ ಪೀರಿಯಡಿಗೆ, ಲೆಕ್ಕ ಪೀರಿಯಡಿಗೆ ಎಲ್ಲರಿಗೂ ಗೊತ್ತುಂಟು ನನಗೆ ಪೆಟ್ಟು ಬೀಳ್ತದೆ ಅಂತೇಳಿ. ಆದರೂ ಅವರು ಒಂದು ಶಬ್ದ ಹೋಗಿ ಮನೆಯಲ್ಲಿ ಹೇಳಿದವರಲ್ಲ. ತಾಯಿ ತಂದೆಯವರು ಇದೇನು ನಿಮ್ಮ ಬೆನ್ನಲ್ಲಿ ಈ ಸಂಡೆ ಬಂದಿದೆ ಅಂತ ಕೇಳಿದರೂ ಕೂಡ ಅವರು ಅದಕ್ಕೆ ಉತ್ತರ ಕೊಡಲಿಕ್ಕಿಲ್ಲ. ನಮ್ಮ ಆಗಿನ ಮಕ್ಕಳು ಅಂಥ ಒಳ್ಳೆಯ ಮಕ್ಕಳು, ಅಂಥ ಒಳ್ಳೆಯ ಅಧ್ಯಾಪಕರು, ಅಂಥ ಒಳ್ಳೆಯ ನಮ್ಮ ಶಾಲೆ. ನಾನು 40 ವರ್ಷ ಈ ಶಾಲೆಯಲ್ಲಿ ಕೆಲಸ ಮಾಡಿ ನನ್ನ ಮನೆಗಿಂತ ನಮಗೆ ಶಾಲೆಯೇ ಮೇಲು ಎಂಬುದಿತ್ತು ಆಗಿನ ಕಾಲದಲ್ಲಿ. ನಮ್ಮ ಶಾಲೆಯ ಮಕ್ಕಳು ಎಷ್ಟು ಒಳ್ಳೆಯವರಂದರೆ, ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಮುಖವಾದರೆ ಆನಂತರ 2ನೇ ಮಹಾಯುದ್ಧದ ಇನ್ನೊಂದು ಮುಖ. ಬಡತನದಲ್ಲಿ ಬೆಂದು ನೊಂದಿ ಹೋಗಿರುವಂತಹ ನಮ್ಮ ಮೀನುಗಾರಿಕಾ ಬಡವರು, ಅವರಿಗೆ ಉಡಲಿಕ್ಕೆ ಉಣ್ಣಲಿಕ್ಕೆ 3 ಹೊತ್ತು ಇಲ್ಲದಂಥ ಆ ಕಾಲದಲ್ಲಿ ನಮ್ಮ ಹಿರಿಯರು ಇಂಥ ಒಂದು ಶಾಲೆಯನ್ನು ಮಾಡಿ ನಮಗೆ ಒಂದು 4 ಅಕ್ಷರವನ್ನು ಕಲಿಸಲಿಕ್ಕೆ ಎಡೆ ಮಾಡಿ ಕೊಟ್ಟಿದ್ದಾರೆಂದರೆ ಅದು ನಾವು ಈ ಜೀವಮಾನ ಹಿಡಿ ಅಥವಾ ಇನ್ನು ಯಾವಾಗ ನಮ್ಮ ಹಿಸ್ಟ್ರಿಯ ಚರಿತ್ರೆಯ ಪರಂಪರೆಯಲ್ಲಿ ನಾವು ಹೇಳಿದರೂ ಮುಗಿಯೋದು. ಅಷ್ಟು ದೊಡ್ಡ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಬೋವಿ ಸಮಾಜ ಅಂತೇಳಿದರೆ ಆಗ ಬರೇ ಮೀನುಗಾರರು ಅಂದರೆ ಅದು ಕೆಳಮಟ್ಟದವರು. ಅಂಥವರು ನಮಗೆ ಈ ವಿದ್ಯಾಭ್ಯಾಸದ ಒಂದು 5 ಅಕ್ಷರವನ್ನು ಕಲಿಸುವಂಥ ಒಂದು ಯೋಗ್ಯತೆಯನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ವಿಷಯ. ಆ ಕಾಲದಲ್ಲಿ ದೊಡ್ಡ ದೊಡ್ಡ ಜಾತಿ ನೀತಿಯವರಿದ್ದರು, ದೊಡ್ಡ ದೊಡ್ಡ ಸಂಪ್ರದಾಯದವರಿದ್ದರು. ಯಾರೂ ಶಾಲೆಯನ್ನು ಮಾಡಲೇ ಇಲ್ಲ. ಶಾಲೆ ಮಾಡಿದ್ದು ನಮ್ಮ ಬಡ ಕುಡಿಯಲಿಕ್ಕೆ ಗತಿ ಇಲ್ಲದಂತಹ ಬೋವಿ ಸಮಾಜದವರು ಮಾತ್ರ. ಆದರೆ ಆ ಶಾಲೆಯಲ್ಲಿ ಕಲಿತವರು ಎಲ್ಲರೂ ಮೇಲು ಜಾತಿಯವರು, ಕೀಳು ಜಾತಿಯವರು, ಹರಿಜನರು, ಗಿರಿಜನರು, ಮುಸ್ಲಿಮರು, ಅವರು ಇವರು ಅಂತ ನಮಗೆ ಗೊತ್ತೇ ಇಲ್ಲ. ನಮ್ಮ ಶಾಲೆಯಲ್ಲಿ ಇವರು ಆ ಜಾತಿ ಈ ಜಾತಿ ಅಂತ ಇದೆಲ್ಲ ಪಾಲು ಮಾಡೋದು ಈಗ ಜಾತಿಯನ್ನು. ಅಂಥ ನಮ್ಮ ಮಕ್ಕಳು ಆ ಶಾಲೆಯಲ್ಲಿ ಕಲಿತು ಇಂದು ಅವರ ಮಕ್ಕಳು ಇಂದು ಎಲ್ಲೆಲ್ಲೋ ಹೋಗಿ ಇಡೀ ಜಗತ್ತಿನಲ್ಲಿಯೇ ನಮಗೆ ಒಂದು ಬೋವಿ ಸಮಾಜದ ಆ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಈ ಶಾಲೆಯಲ್ಲಿ ಕಲಿತಂಥ ಅವರ ಅಜ್ಜಂದಿರ ತಂದೆಯಂದಿರ ಆ ಒಂದು ಪರಿಶ್ರಮ. ಇನ್ನೂ ನಾನು ಹೇಳ್ತೇನೆ ನಮ್ಮ ಮಕ್ಕಳ ವಿಷಯದಲ್ಲಿ, ನಮಗೆ ಆಗಿನ ಕಾಲದಲ್ಲಿ ಉಣ್ಣಲಿಕ್ಕೆ ಉಡಲಿಕ್ಕೆ ಏನೂ ಇರಲಿಲ್ಲ. ಆ ಸಮಯದಲ್ಲಿ ಶಾಲೆಗೆ ಬರುವ ಮಕ್ಕಳು ಬಹಳ ಕಡಿಮೆ. ಆದರೂ ನಮ್ಮ ಶಾಲೆಯಲ್ಲಿ 400-500 ಮಂದಿ ಮಕ್ಕಳಿದ್ದರು. ಅವರೆಲ್ಲ ಆ ಕಾಲದಲ್ಲಿ ನಮಗೆ ಒಂದು ಗಂಜಿ ಊಟವನ್ನು ಏರ್ಪಡಿಸುವಂಥ, ಮಧ್ಯಾಹ್ನ ಕೊಡುವಂಥ ಏರ್ಪಾಡು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಮಾಡಿತ್ತು. ದೂರದಿಂದ ಬರುವವರೆಲ್ಲ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಹೋಗಲಿಕ್ಕಿಲ್ಲ ಅಂತ ಆ ಗಂಜಿ ಊಟಕ್ಕೆ 1 ರೂಪಾಯಿ 8 ಆಣೆ ಮನೆಗೆ ಹೋಗಿ ಬೇಡಿ ತಂದು ಗಂಜಿಯನ್ನು ಮಾಡಿಕೊಟ್ಟಂಥದ್ದು ನಮ್ಮ ಒಬ್ಬರು ಅಪ್ಪು ಅಕ್ಕ ಅಂತೇಳಿದ್ರು. ಅವರು ನಮಗೆ ಗಂಜಿ ಬೇಯಿಸಿ ಕೊಟ್ಟದ್ದು ಆ ಕಾಲದಲ್ಲಿ. ಆಮೇಲೆ ಅಮೇರಿಕದಿಂದ ಬಂತು ದೊಡ್ಡ ದೊಡ್ಡ ಗೋಣಿ ಸಜ್ಜಿಗೆ, ಅದಕ್ಕೆ ಸರಿಯಾದಂಥ ಎಣ್ಣೆ, ಅದನ್ನೆಲ್ಲ ಬೇಯಿಸಿ ಬಡಿಸುತ್ತಿದ್ದದ್ದು ನಮ್ಮ ಮಕ್ಕಳು. ನೆಚ್ಚಿನ
ಸಚಿವರಾದ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಶತಮಾನೋತ್ಸವ ಸಮಿತಿಯ ಪರವಾಗಿ, ಬೋವಿ ವಿದ್ಯಾಶಾಲೆಯ ಪರವಾಗಿ, ಮೂರೂರು ಬೋವಿ ಮಹಾಸಭೆಯ ಪರವಾಗಿ ಮತ್ತು ನೆರೆದಿರುವಂಥ ನಮ್ಮೆಲ್ಲ ಸಾರ್ವಜನಿಕರ ಬಂಧುಗಳ ಪರವಾಗಿ ಅತ್ಯಂತ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರು ಪರಿಚಯವನ್ನು ತಮಗೆ ಕೊಡ್ತಾ ಇದ್ದೇನೆ. ನಮ್ಮ ಸಂಸ್ಥೆ 1918ರಲ್ಲಿ ಆರಂಭವಾಗಿ ಇದೀಗ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. ಈ ಬೋವಿ ಸಮಾಜ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಉಚ್ಚಿಲ ಪ್ರದೇಶಕ್ಕೆ ಸೀಮಿತವಾಗಿತ್ತು ದೊಡ್ಡ ಸಂಖ್ಯೆಯಲ್ಲಿ. ಇಲ್ಲಿ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಂಥ ಒಂದು ಸಮಾಜ ಇದು. ಆದರೆ ನಮ್ಮಲ್ಲಿ ವಿದ್ಯಾಭ್ಯಾಸ ಅದಕ್ಕೂ ಮೊದಲು, ಅಂದರೆ 1918ಕ್ಕೂ ಮೊದಲು, ಸಾಧಾರಣ 1960ನೇ ದಶಕದಲ್ಲಿ ನಮ್ಮವರು ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಮಂಗಳೂರಿನಲ್ಲಿ ನೆಲೆಸಿದರು. ನಮ್ಮವರು ವಿದ್ಯಾಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ನಮ್ಮ ಈ ಶಾಲೆಯ ಹುಟ್ಟಿಗೆ ಕಾರಣಕರ್ತರಾದಂಥ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಉದ್ಯಾವರ ಬೆಚ್ಚಪಾಡ ಎನ್ನುವರು ಹಾಗೂ ಇನ್ನೊಬ್ಬರು ಮಂಗಳೂರಿನಲ್ಲಿ ನೆಲೆಸಿದ್ದು ಮಂಗಳೂರಿನ ನ್ಯಾಯಾಲಯದಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಿದ್ದಂಥ ಶ್ರೀ ಮಂಜಪ್ಪನವರು. ಆಗ 4th ಫಾರ್ಮ್ನವರೆಗೆ ಕಲ್ತಿದ್ದಂಥ ಮಂಜಪ್ಪನವರು ವಿದ್ಯಾಭ್ಯಾಸದ ಅಗತ್ಯವನ್ನು ಮನಗಂಡು ತನ್ನ ಮಕ್ಕಳಾದ 7 ಮಂದಿ ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಆ 7 ಮಂದಿಯನ್ನು ಕೂಡ ಪದವೀಧರರನ್ನಾಗಿ ಮಾಡಿದಂಥ ಖ್ಯಾತಿ ಶ್ರೀಯುತ ಮಂಜಪ್ಪನವರದ್ದು. ಇದರ ಪರಿಣಾಮವಾಗಿ ಅವರ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಪದವೀಧರರಾಗಿ, ಬಹುಪದವೀಧರರಾಗಿ ಅದರಲ್ಲಿ 6 ಜನರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅದರಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ, ಡೆಪ್ಟಿ ಕಲೆಕ್ಟರಾಗಿ, ಎಕ್ಸಸೈಸ್ ಕಲೆಕ್ಟರ್ ಆಗಿ, ಫುಡ್ ಇನ್ಸ್ಪೆಕ್ಟರ್ ಆಗಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ಹೀಗೆ ಪ್ರತಿಯೊಂದು ಉತ್ತಮ ಹುದ್ದೆಯನ್ನು ಹೊಂದಿಕೊಂಡು ಅವರಲ್ಲಿ 7 ಮಂದಿಯ ಪೈಕಿ 6 ಮಂದಿ ಇದರಲ್ಲಿ ತಮ್ಮನ್ನು ಸಮಾಜದಲ್ಲಿ ತೊಡಗಿಸಿಕೊಂಡಿತ್ತು. ಇದರ ಪರಿಣಾಮ ನಮ್ಮ ಸಮಾಜದ ಮೇಲೆ ಏನಾಯಿತು ಅಂದರೆ, ಅವರಿಂದ ಪ್ರಭಾವಿತರಾದಂಥ ನಮ್ಮ ಊರಿನ ಜನರು ತಾವೂ ವಿದ್ಯಾವಂತರಾಗಬೇಕು ಎನ್ನುವಂಥ ಒಂದು ಅಪೇಕ್ಷೆಯನ್ನು ಹೊಂದಿಕೊಂಡು ಆಗ 1918ರಲ್ಲಿ ಆರಂಭವಾದಂಥ ನಮ್ಮ ಈ ಉಚ್ಚಿಲ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ನಮ್ಮಲ್ಲಿ ಹೆಚ್ಚಿನ ಜನರು ಸಾಕ್ಷರತೆಯೆಡೆಗೆ ಮುನ್ನಡೆದರು. ಇದರ ಪರಿಣಾಮ ಏನಾಯಿತು ಅಂದರೆ, ಬೋವಿ ಸಮಾಜದವರು ಹೆಚ್ಚಿನವರೆಲ್ಲ ಕಲಿತು ಮುಂದೆ ಉದ್ಯೋಗಾಕ್ಷಿಗಳಾಗಿ ಉದ್ಯೋಗವನ್ನು ಅರಸುತ್ತಾ ಮುಂಬಯಿಯನ್ನು ಸೇರತೊಡಗಿದರು. ಬಹಳಷ್ಟು ಮಂದಿ ಮುಂಬಯಿಗೆ ಹೋದರು. ಇದರ ಪರಿಣಾಮ ಏನಾಯಿತು ಅಂದರೆ, ಮೂಲ ಕುಲಕಸುಬಾದಂಥ ಮೀನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರೋರ ಸಂಖ್ಯೆ ಕಮ್ಮಿ ಆಗ್ತಾ ಬಂತು. ವಿದ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿತು. ಅದರಿಂದ ಈ ಬೋವಿ ಸಮಾಜ ಇವತ್ತು ಸಂಪೂರ್ಣ ಸಾಕ್ಷರತೆಯನ್ನು ಪಡೆದಿದೆ. ಇದನ್ನು ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಈ 1918ರಲ್ಲಿ ಆರಂಭವಾದಂಥ ಈ ಸಂಸ್ಥೆ 1968ರಲ್ಲಿ ಸ್ವರ್ಣೋತ್ಸವವನ್ನು ಆಚರಿಸಿ ಅದರ ಸ್ಮಾರಕವಾಗಿ ಹೈಯರ್ ಪ್ರೈಮರಿ ಆಗಿದ್ದಂಥ ಶಾಲೆಯನ್ನು ಒಂದು ಫಿಶರೀಸ್ ಡಿಪಾರ್ಟ್ಮೆಂಟಿನ ಒಂದು ಹೈಸ್ಕೂಲನ್ನು ಇಲ್ಲಿ ಆರಂಭಿಸುವ ಮೂಲಕ ಅದಕ್ಕೆ ಒಂದು ಕಟ್ಟಡವನ್ನು ಒದಗಿಸುವ ಮೂಲಕ ಇಲ್ಲಿ ಹೈಸ್ಕೂಲ್ನ ಆರಂಭ ಆಗುವಂತಾಯಿತು. ಮುಂದೆ ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ ಆಗುವಾಗ ವಜ್ರ ಮಹೋತ್ಸವದ ಸ್ಮಾರಕವಾಗಿ ಶಾಲೆಯ ಹಿಂಬದಿಯಲ್ಲಿ ಒಂದು ಆಡಿಟೋರಿಯಮನ್ನು ಕಟ್ಟುವಂಥ ಒಂದು ಕೆಲಸ ಕೂಡ ಆಯಿತು. ಈಗ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ನಾವು ಶಾಲೆಯ ನಮ್ಮ ಈ ಶತಮಾನೋತ್ಸವದ ಸ್ಮಾರಕವಾಗಿ ಏನನ್ನು ಮಾಡಬೇಕೆನ್ನೋ ಬಗ್ಗೆ ಬಹಳಷ್ಟು ಕೂಲಂಕುಷ ಚರ್ಚೆಗಳಾಗಿ ಒಂದು ITIಯನ್ನು ಸ್ಥಾಪಿಸಿದರೆ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಈ ಭಾಗದಲ್ಲಿ ITIಗಳಿಲ್ಲ. ನೀವು ನೋಡಿದರೆ ಉಳ್ಳಾಲದಲ್ಲಿ ಒಂದು ಟಿಪ್ಪು ಸುಲ್ತಾನ್ ITI ಇದೆ, ಅದೇ ಮೇಲೆ ಅಸೈಗೋಳಿಯಲ್ಲಿ ಒಂದು ITI ಇದೆ.
ಅದನ್ನು ಬಿಟ್ಟರೆ ಇಲ್ಲಿಂದ ಕಾಸರಗೋಡಿನವರೆಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳು ಇಲ್ಲ. ಆದ್ದರಿಂದ ಇಲ್ಲಿ ಒಂದು ITIಯನ್ನು ಆರಂಭಿಸುವ ಮೂಲಕ ಅದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಈ ಪ್ರದೇಶದಿಂದ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯಿಂದ ಬಂದು ಸೇರಲಿಕ್ಕೆ ಸಾಧ್ಯ ಎಂಬುದನ್ನು ಮನಗಂಡು ನಾವು ಒಂದು ITI ಮಾಡಬೇಕು ಎನ್ನುವಂಥ ಒಂದು ಪ್ರಪೋಸಲನ್ನು ಹಾಕಿದ್ದೇವೆ. ಆದರೆ ಕಾನೂನಿನ ಪ್ರಕಾರ ಒಂದು ITI ಮಾಡಬೇಕಾದ್ರೆ ಅದಕ್ಕೆ 5 ಎಕರೆಯಷ್ಟು ಜಾಗ ಅವಶ್ಯಕತೆ ಇದೆ. ನಮ್ಮಲ್ಲಿ 5 ಎಕರೆಯಷ್ಟು ಜಾಗ ಇಲ್ಲಿ ಇಲ್ಲ. ಇದನ್ನು ಮನಗೊಂಡು ನಾವು ನಮ್ಮ ಪಕ್ಕದ ತಲಪಾಡಿಯಲ್ಲಿ ಒಂದು ಸರಕಾರಿ ಸ್ಥಳವನ್ನು ಸುಮಾರು 6 ಎಕರೆಯಷ್ಟು ಸರಕಾರಿ ಸ್ಥಳವನ್ನು ಅದನ್ನು ವಿದ್ಯಾ ಕ್ಷೇತ್ರಕ್ಕಾಗಿ ಸರ್ಕಾರ ಮೀಸಲಿಟ್ಟಿದೆ. ಆ ಸ್ಥಳದಲ್ಲಿ ಒಂದು ITIಯನ್ನು ಆರಂಭಿಸಲಿಕ್ಕೆ ಬೇಕಾಗಿ ಸ್ಥಳಾವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರೆದಿದ್ದೆವು. ಇದನ್ನು ನಾವು ನಮ್ಮ ಜಿಲ್ಲಾಧಿಕಾರಿಯವರೊಟ್ಟಿಗೆ ಚರ್ಚಿಸಿದ್ದೆವು ಕೂಡ. ನಮ್ಮ ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿ ನಮ್ಮ ಅಪೀಲನ್ನು ತಹಶೀಲ್ದಾರಿಗೆ ಅದರಲ್ಲಿ ಮುಂದುವರಿಯುವಂತೆ ಸೂಚಿಸಿ ಕಳಿಸಿದ್ದಾರೆ. ಆದರೆ ಅದು ಆ ಹಂತದಲ್ಲಿದೆ. ನಾನು ನಮ್ಮೆಲ್ಲ ಸದಸ್ಯರ ಪರವಾಗಿ ನಿಮ್ಮಲ್ಲಿ ಮಾಡುವಂಥ ಒಂದು ಕಳಕಳಿಯ ವಿನಂತಿ ಏನೆಂದರೆ, ತಾವು ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಈ ಸ್ಥಳವನ್ನು ನಮಗೆ ಒದಗಿಸಿಕೊಟ್ಟಲ್ಲಿ ಅಲ್ಲಿ ಒಂದು ITIಯನ್ನು ನಾವು ಸ್ಥಾಪಿಸುವುದರ ಮೂಲಕ ನಮ್ಮ ವಿದ್ಯಾಕ್ಷೇತ್ರವನ್ನು ವಿಸ್ತರಿಸುವಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ನಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಹಾಗೆಯೇ ನಾವು ಅದರೊಂದಿಗೆ ಇನ್ನೊಂದು ಕಾರ್ಯಕ್ರಮವನ್ನು ಕೂಡ ಹಾಕಿಕೊಳ್ಬೇಕಂತ ಯೋಚನೆ ಮಾಡಿದ್ದೇವೆ. ಈ ಬೋವಿ ಸಮಾಜದ ಹಲವಾರು ಖ್ಯಾತನಾಮರು ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚಿದ್ದಾರೆ. ಹಿಂದೆ 1954ರಲ್ಲಿ ನಮ್ಮ ಭಾರತ ದೇಶದ ಫುಟ್ಬಾಲ್ ಟೀಮ್ ಕೊನೆಯ ಬಾರಿಗೆ ಒಲಿಂಪಿಕ್ಸಿಗೆ ಅರ್ಹತೆಯನ್ನು ಪಡೆದಿತ್ತು. 54ರ ನಂತರ ಫುಟ್ಬಾಲ್ನಲ್ಲಿ ವರ್ಲ್ಡ್ ಕಪ್ ಆಗಲಿ ಅಥವಾ ಒಲಿಂಪಿಕ್ಸಿಗೆ ಆಗಲಿ ಭಾರತ ಟೀಮು ಸ್ಪರ್ಧಿಸಿಲ್ಲ, ಅರ್ಹತೆಯೇ ಪಡೆದಿರಲಿಲ್ಲ. ಈ 54ರ ಫುಟ್ಬಾಲ್ ಟೀಮಿನ ಗೋಲ್ ಕೀಪರ್ ಆಗಿದ್ದವರು ಇದೇ ಈ ಗ್ರೌಂಡಿನಲ್ಲಿ ಆಡ್ತಿದ್ದಂಥ ಸಂಜೀವ್ ಉಚ್ಚಿಲ್ರವರು. ಒಬ್ಬ ದೇಶದ ಅಪ್ರತಿಮ ಫುಟ್ಬಾಲ್ ಗೋಲ್ ಕೀಪರ್ ಆಗಿ ಗುರುತಿಸಲ್ಪಟ್ಟವರು. ಹಾಗೆಯೇ ಅವರ ಅಣ್ಣಂದಿರಾದ NK ಉಚ್ಚಿಲ್ರವರು ಅಂತಾರಾಷ್ಟ್ರೀಯ ಮಟ್ಟದ ಅವರು ಫುಟ್ಬಾಲ್ ಕೋಚ್ ಆಗಿದ್ದರು. ಹಾಗೆಯೇ RN ಉಚ್ಚಿಲ್ ಎನ್ನುವಂಥ ಒಬ್ಬ ಅಥ್ಲೆಟ್ ಬಹಳ ಕಾಲದವರೆಗೆ ದೇಶದ 400 ಮೀಟರ್ ಓಟದ ರೆಕಾರ್ಡನ್ನು ತನ್ನ ಪಾಲಿಗೆ ಬರೆದುಕೊಂಡಿದ್ದರು. ಇತ್ತೀಚೆಗಷ್ಟೇ ಆ ರೆಕಾರ್ಡ್ ಬ್ರೇಕ್ ಆಗಿದೆ. ಇಂಥ ಹಲವು ಸ್ಪೋರ್ಟ್ಸ್ಮನ್ಗಳನ್ನು ಈ ದೇಶಕ್ಕೆ ಕೊಡಮಾಡಿದಂಥ ಒಂದು ಬೋವಿ ಸಮಾಜದಲ್ಲಿ ಒಂದು ಕ್ರೀಡಾ ಸಂಕೀರ್ಣವನ್ನು ಸ್ಥಾಪಿಸಬೇಕು ಮತ್ತು ಆ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನವನ್ನು ಕೊಡಬೇಕು ಎನ್ನುವಂಥ ಒಂದು ಯೋಜನೆ ನಮ್ಮದು. ಯಾಕೆಂದರೆ ಇಲ್ಲಿರುವಂಥ ಜನಸಂಖ್ಯೆಯಲ್ಲಿ ಫುಟ್ಬಾಲಿನತ್ತ ಹೆಚ್ಚಿನ ಒಲವಿದೆ. ಇದು ನಮ್ಮ ಬೋವಿ ಸಮಾಜದವರೇ ಇರಲಿ ಅಥವಾ ಇಲ್ಲಿರುವಂಥ ನಮ್ಮ ಮುಸ್ಲಿಂ ಬಾಂಧವರೇ ಇರಲಿ, ಫುಟ್ಬಾಲ್ ಎನ್ನುವುದು ಇಲ್ಲಿ ಅತ್ಯಂತ ಪ್ರೀತಿಯ ಕ್ರೀಡೆ. ಆದ್ದರಿಂದ ಇದನ್ನೆಲ್ಲ ವ್ಯವಸ್ಥೆಯಾಗಿ ಬೆಳೆಸಲಿಕ್ಕೆ ಬೇಕಾಗಿ ಅದಕ್ಕೆ ಬೇಕಾದಂಥ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಒಂದು ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಮಾಡಬೇಕು ಎನ್ನುವಂಥ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. ಈ ತಲಪಾಡಿಯಲ್ಲಿರುವಂಥ ಜಾಗನ ನಮಗೆ ನೀವು ವಹಿಸಿಕೊಟ್ಟಲ್ಲಿ ITIಯೊಡನೆ ನಾವು ಒಂದು ಸುಸಜ್ಜಿತವಾದಂಥ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಸಾಧ್ಯ. ಬೆಳಗ್ಗೆಯಿಂದ ಮೀನುಗಾರರ ಸಮಸ್ಯೆಗಳ ಬಗ್ಗೆ ಬರುವಾಗ ಇವತ್ತು ನಿಮ್ಮ ಮೀನುಗಾರಿಕೆ ಸಮುದಾಯದಿಂದ ಆರಂಭವಾಗಿರುವಂಥ ಶತಮಾನ ಇತಿಹಾಸವುಳ್ಳಿರುವಂಥ ಒಂದು ಶಾಲೆಗೆ ಸಂದರ್ಶನ ಕೊಡೋದೊಂದು ಯೋಗ ಅಂತ ನಾನು ತಿಳ್ಕೊಂಡವನು. ಮೊನ್ನೆ ನನ್ನ ಅಸ್ಪಷ್ಟ ನೆನಪುಗಳ ಪ್ರಕಾರ ರೇವತಿ ಟೀಚರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ನಮ್ಮ ಚಂದ್ರಶೇಖರ್ ಉಚ್ಚರು, ಚಂದ್ರ ಸುವರ್ಣರು ಇವರೆಲ್ಲ ಇದ್ದಾರಲ್ಲ, ಇವ್ರ ಜೊತೆ ಬಂದು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಮ್ಮ ಶತಮಾನದ ಶಾಲೆಗೆ ನೀವು ಉದ್ಘಾಟನೆ ಮಾಡಲಿಕ್ಕೆ ಬರಬೇಕು ಅಂಥೇಳಿ ಯಡಿಯೂರಪ್ಪನವರನ್ನು ಭೇಟಿಯಾಗಿದ್ದರು. ನಂತರ ಶಿಕ್ಷಣ ಮಂತ್ರಿಯನ್ನು ಕೂಡ ಭೇಟಿಯಾಗಿದ್ದರು. ನಾನು ಆವಾಗಲೇ ಅನಿಸಿತ್ತು ನನಗೆ, ಮುಖ್ಯಮಂತ್ರಿಗಳು ಬರಬೇಕು ಅಂಥೇಳಿ ಶಾಲೆ ಕಟ್ಟಿದವರ ಒಂದು ಹಂಬಲ ಇದೆಯಲ್ಲ, ಒಂದು ಶತಮಾನಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥ ಒಂದು ಶಾಲೆ, ಅದರಲ್ಲಿ ಇಡೀ ಬದುಕನ್ನು ಶಾಲೆಗೋಸ್ಕರ ಸಮರ್ಪಣೆ ಮಾಡಿರುವಂಥ ಶಿಕ್ಷಕರ ತಂಡ, ಈ ಶಾಲೆ ಕಟ್ಟುವುದಕ್ಕೋಸ್ಕರ ಜೀವನದ ಬಹುಭಾಗವನ್ನು ಶಾಲೆ ಕೊಟ್ಟಿರುವಂಥ ಅನೇಕ ಹಿರಿಯರ ಭಾವನೆಗಳು. 100 ವರ್ಷ ಆಯಿತು ನಮ್ಮ ಶಾಲೆಗೆ.
ನಮ್ಮ ಶಾಲೆಯ ಈ 100 ವರ್ಷದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳೇ ಬರಬೇಕು ಅಂತ ಹೇಳಿದರೆ ಅದು ನಿಜವಾಗಿ ಗೌರವಾರ್ಹವಾದಂಥ ಒಂದು ಬೇಡಿಕೆ ಅಂತ ನನಗನ್ನಿಸಿತ್ತು. ಆದರೆ ಮುಖ್ಯಮಂತ್ರಿಗಳು ಆಯಿತು ನಾನು ಇದನ್ನು ನೋಡ್ತೇನೆ ಅಂಥೇಳಿ ಅವರ ಸಹಾಯಕರ ಹತ್ರ ಕೊಟ್ಟರು, ಆಹ್ವಾನ ಪತ್ರಿಕೆಗೆ ಹಾಕಿ ಅನ್ನುವಂಥ ಮಾತುಗಳನ್ನು ಸಹಾಯಕರ ಹತ್ರ ಅನುಮತಿ ನಾನು ಪಡೆದಿದ್ದೆ. ಮೊನ್ನೆ ಬಂದಿರುವಂಥ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿ ಅವರು ಬರೋದಿಲ್ಲ ಅಂತ ಮೊನ್ನೆ ನಮ್ಗೆ ಗೊತ್ತಾಗಿತ್ತು. ಶಿಕ್ಷಣ ಮಂತ್ರಿಗಳು ಕೂಡ ಅದೇ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ನಾಳೆ ನಾಮಪತ್ರ ಹಾಕುವಂಥ ಜವಾಬ್ದಾರಿಗಳು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಈ ಶತಮಾನೋತ್ಸವದ ಆಚರಣೆ ಮಾಡ್ತಿರುವಂಥ ಒಂದು ಶಾಲೆಯಲ್ಲಿ ನಿಂತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಸಿಕ್ಕುವುದೇ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿ, ನಿಮ್ಮ ಶಾಲೆಯ ಎಲ್ಲ ಕನಸುಗಳು ನನಸಾಗಲಿ. ಅನೇಕರಿಗೆ ನಾವು ನಡೆದು ಬಂದ ದಾರಿಗಳ ಬಗ್ಗೆ ಬಹುಬೇಗ ನಾವು ಮರೆತು ಬಿಡ್ತೇವೆ ಅನಿಸುತ್ತೆ. ಒಂದು ಕಾಲದಲ್ಲಿ ಸಮಾಜದಲ್ಲಿ ಅನೇಕ ಸವಾಲುಗಳೊಂದಿಗೆ ಬಡಿದಾಡಿ, ಒಂದು ಕಾಲದಲ್ಲಿ ಅಸ್ಪೃಶ್ಯತೆಯನ್ನು ಅನುಭವಿಸಿ, ಒಂದು ಕಾಲದಲ್ಲಿ ಬದುಕಿಗೋಸ್ಕರ ಬಡಿದಾಡುವಂಥ ಕಾಲಘಟ್ಟದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಒಂದು ಜನಾಂಗ ತನ್ನದೇ ಆದಂಥ ಶಕ್ತಿ ಹಾಕಿ ಒಂದು ಶಾಲೆಯನ್ನು ಕಟ್ತದೆ. ಆ ಶಾಲೆಯಲ್ಲಿ ಸರ್ಕಾರ ಶಾಲೆ ನಡೆಸಲಿಕ್ಕೆ ತಮ್ಮ ಕಟ್ಟಡದಲ್ಲಿ ಅವಕಾಶ ಕೊಡುತ್ತೆ ಮತ್ತು ಒಂದು ಶತಮಾನಕ್ಕೆ ವರೆಗೆ ಸುತ್ತಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳೆಲ್ಲರೂ ವಿದ್ಯಾವಂತರಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದರಲ್ಲೂ ಒಂದು ಹಿಂದುಳಿದ ವರ್ಗ, ಅದರಲ್ಲೂ ಒಂದು ಮೀನುಗಾರಿಕೆ ಸಮಾಜ ಅಂತ ಹೇಳಿದರೆ, ಈ ಕರ್ನಾಟಕ ರಾಜ್ಯದಲ್ಲಿ 48,000 ಶಾಲೆಗಳಿವೆ. ನೀವೇನಾದರೂ ಅಂಕಿಅಂಶ ತಗೊಂಡ್ರೆ, ನನ್ನ ನೆನಪು ಸರಿ ಇದ್ದರೆ 48,000 ಶಾಲೆಗಳು. ನಮ್ಮ ಅನುದಾನಿತ ಶಾಲೆಗಳು ಸೇರಿದರೆ ಒಂದು 2,500 ಇದೆ, 50,000ಕ್ಕೆ ಶಾಲೆ ಮಿಕ್ಕುತ್ತೆ. ಹೆಚ್ಚು ಕಡಿಮೆ 1 ಕೋಟಿ ಮಕ್ಕಳು ಇದರಿಂದ 1ನೇ ತರಗತಿಯಿಂದ PU ವರೆಗೆ 1 ಕೋಟಿ ಮಕ್ಕಳು ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ. 2.5 ಲಕ್ಷ ಶಿಕ್ಷಕರು ನಮ್ಮಲ್ಲಿ ಶಿಕ್ಷಣವನ್ನು ಕಲಿಸ್ತಾ ಇದ್ದಾರೆ. 2.5 ಲಕ್ಷ. ಹೆಚ್ಚು ಕಡಿಮೆ ಕರ್ನಾಟಕ ರಾಜ್ಯದ ಬಜೆಟ್ನ 20% ನಾವು ಶಿಕ್ಷಣಕ್ಕೋಸ್ಕರ ಮೀಸಲಿಸಿದ್ದೇವೆ. ಆದರೆ ಈ 48,000 ಶಾಲೆಗಳ ಪೈಕಿ ಇಂಥ ಒಂದು ಮಾದರಿ ಶಾಲೆಯನ್ನು ಈ ರಾಜ್ಯದಲ್ಲಿ ಇದೊಂದೇ ಅಂತ ನನಗನ್ನಿಸ್ಬಿಟ್ಟಿದೆ. ಈ ಶಾಲೆಯ ಒಂದು ಶತಮಾನದ ದಾರಿಯನ್ನು ನಡ್ಕೊಂಡು ಬಂದದ್ದನ್ನು ಗಮನಿಸಿದರೆ ಎಷ್ಟು ಜನ ಈ ಶಾಲೆಯಿಂದ ವಿದ್ಯಾವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕಾನೂನು ಪದವೀಧರರಾಗಿರ್ಬೋದು, CA ಮಾಡಿರ್ಬೋದು, ಗೊತ್ತಿಲ್ಲ ನಮಗೆ, ಶಿಕ್ಷಕರಾಗಿರ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ಒಂದು ಶಾಲೆ ಒಂದು ಸಂಸ್ಕಾರದ ಕೇಂದ್ರವಾಗಿ ಬೆಳೆದು ಸಮಾಜಕ್ಕೆ ಯೋಗ್ಯ ನಾಗರಿಕರನ್ನಾಗಿ ರೂಪುಗೊಳ್ಳುವಂಥ ಪ್ರಜೆಗಳನ್ನು ನಿರ್ಮಾಣ ಮಾಡ್ತದೆ ಅಂತ ನಾವು ತಿಳ್ಕೊಂಡ್ರೆ, ಅದರಲ್ಲೂ ಒಂದು ಕಾಲದಲ್ಲಿ ಧ್ವನಿ ಇಲ್ಲದೆ ಇರುವಂಥ ಒಂದು ವರ್ಗದ ಸಮಾಜ ಕಟ್ಟಿ ಬೆಳೆಸಿರುವಂಥ ಒಂದು ಶಾಲೆ ಶತಮಾನದ ಒಂದು ಸಂಭ್ರಮವನ್ನು ಪಡೀತಿದೆ ಅಂತ ಅನಿಸ್ಕೊಂಡ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಅಂತ ನನಗನ್ನಿಸುತ್ತೆ. ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಸಾರಿ ನಾವು ಶಿಕ್ಷಣದ ಬಗ್ಗೆ ಮಾತಾಡುವಾಗ, ಶಿಕ್ಷಕರ ಬಗ್ಗೆ ಮಾತಾಡುವಾಗ ನಮ್ಮ ಪರಿಮಿತಿಗಳು, ವಿಮರ್ಶೆಗಳಿಲ್ಲದೆ ಇರುವಂಥ ಕಾಲಘಟ್ಟವನ್ನು ಕೂಡ ನಾವು ನೋಡಿದ್ದೇವೆ. ಎಂಥ ಶಿಕ್ಷಣ ಬೇಕು ನಮಗೆ ಅನ್ನುವಂಥ ಚರ್ಚೆಗಳು ಬರುತ್ತೆ. ಎಂಥ ಶಿಕ್ಷಣಗಳು ಬೇಕು ಅಂಥೇಳಿ ನಾವೆಲ್ಲರೂ ಇವತ್ತಿನ ಕಾಲಘಟ್ಟದಲ್ಲಿ, ನಾನು ಹೇಳಿದ್ನಲ್ಲ 48,000 ಶಾಲೆ ಅಂತೇಳಿ, ಈ ಮಕ್ಕಳ ಹೆತ್ತವರಿಗೆಲ್ಲ ತಾವು ಇಂಗ್ಲೀಷ್ ಮೀಡಿಯಮ್ ಕಳಿಸ್ಬೇಕು ಅಂತೇಳಿ ಮನಸ್ಸೊಳಗೆ ಬಂದುಬಿಟ್ಟಿದೆ. ಅದು ಯಾಕೆ ಅನ್ನೋ ಪ್ರಶ್ನೆ ಬೇರೆ. ಹಾಗಾಗಿ ಈ 48,000 ಶಾಲೆಯಲ್ಲಿ ಸರ್ಕಾರ ಈಚೆಗೆ 1,000 ಇಂಗ್ಲೀಷ್ ಶಾಲೆಗಳನ್ನ ತರಿಬೇಕು ಅಂತ ಯೋಚನೆ ಮಾಡಿಬಿಡ್ತು. ಅದು ಯಾವುದೇ ಸರ್ಕಾರ ಆಗಿರಲಿ. ಯಾಕೆ ಯೋಚನೆ ಮಾಡ್ತು ಅಂತೇಳಿದರೆ, ಈ 48,000 ಶಾಲೆಯಲ್ಲಿ ಇದೇ ಸ್ಥಿತಿಯಲ್ಲಿ ನಾವು ಮುಂದುವರೆದ್ರೆ ಇನ್ನು 3 ವರ್ಷದಲ್ಲಿ ಹೆಚ್ಚು ಕಡಿಮೆ 8,000 ರಿಂದ 10,000 ಶಾಲೆಯನ್ನು ನಾವು ಮುಚ್ಚಬೇಕು ಅನ್ನೋಂಥ ಪರಿಸ್ಥಿತಿಗಳು ಬರುತ್ತೆ. ಆ ಕಾರಣಕ್ಕೆ ಸರ್ಕಾರ ನಾವು ಇಂಗ್ಲೀಷ್ ಮೀಡಿಯಮ್ ಶಾಲೆ ತರಿಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತು. ಯಾವುದು ಸರಿ, ಯಾವುದು ತಪ್ಪು ಅನ್ನೋದಿಲ್ಲಿ ಚರ್ಚೆ ಅಲ್ಲ. ಮಕ್ಕಳ ಹೆತ್ತವರು ತಮ್ಮ ಮನಸ್ಸಿಗೆ ನನ್ನ ಮಕ್ಕಳಿಗೆ ಎಂಥ ಶಿಕ್ಷಣ ಕೊಡಬೇಕಂತ ಯೋಚನೆ ಮಾಡುತ್ತೋ ಅವರಿಗೆ ಪೂರ್ಣ ಹಕ್ಕನ್ನು ಕೊಟ್ಟುಬಿಟ್ಟಿದ್ದೇನೆ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಬಿಡ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಣದ ನೀತಿಯನ್ನು ಗಮನಿಸಬೇಕಾದಂಥ ಅವಶ್ಯಕತೆಗಳು ನಮ್ಮ ಮುಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಕಲಿತವರೆಲ್ಲರೂ ಕೂಡ ಯೋಗ್ಯ ಪ್ರಜೆಗಳಾಗಿ ರೂಪುಗೊಳ್ತಾರ ಅನ್ನೋದು ಚರ್ಚೆ ಇದೆ.
ನಾವು ಸ್ವಾತಂತ್ರ್ಯ ಬರುವಾಗ ವಿವೇಕರಯ್ಯವರು ಭಾಳ ಹಿರಿಯರಿದ್ದೀರಿ, ನಿಮಗೆ ಸರಿಯಾಗಿ ನೆನಪಿರೋದು. ನಾ ರಾಜಕಾರಣದಲ್ಲಿದ್ದು ಭಾಳ ಈ ಶಿಕ್ಷಣದ ಬಗ್ಗೆ ಯೋಚನೆ ಮಾಡಿದವನಲ್ಲ. ಸ್ವಾತಂತ್ರ್ಯ ಬರುವ ದಿನಗಳಲ್ಲಿ ಸಾಕ್ಷರತರ ಸಂಖ್ಯೆ ಎಷ್ಟು ಕೇಳಿದರೆ 12% ಅಂತ ಹೇಳ್ತಾರೆ. ಈ 72 ವರ್ಷಗಳ ನಂತರ, ಸ್ವತಂತ್ರ ಭಾರತ 72 ವರ್ಷಗಳ ನಂತರ ನಮ್ಮ ದೇಶದ ಸಾಕ್ಷರತೆ ಎಷ್ಟು ಕೇಳಿದರೆ ಇವತ್ತು 70, 75, 80% ಸಾಕ್ಷರತೆಯರಿಗೆ ನಾವು ಮುಟ್ಟಿದ್ದೇವೆ ಅಂತ ಅಂಕಿಅಂಶಗಳು ಹೇಳುತ್ತೆ. ಆದರೆ 12% ವಿದ್ಯಾವಂತರಾಗಿದ್ದೇವಲ್ಲ ನಾವು. ಆ ಸಮಯದಲ್ಲಿ ಎಷ್ಟು ಕ್ರೈಮ್ಗಳು ನಡೀತಾ ಇತ್ತು ಶೇಕಡಾವಾರು. ಈ ಸಮಯದಲ್ಲೂ ಕೂಡ 75, 80, 85% ಶಿಕ್ಷಣ ಪಡೆದಿರುವಂಥ ನಮ್ಮಲ್ಲೂ ಕೂಡ ಅದೇ ರೀತಿಯ ಕ್ರಮಗಳು ನಡೀತಾ ಇದೆ ಅಂತ ಹೇಳಿದಾಗ ನಮಗೆ ಅಚ್ಚರಿಯಾಗಿಬಿಡುತ್ತೆ. ಇಷ್ಟೆಲ್ಲ ವಿದ್ಯಾವಂತರಾಗಿದ್ದು ಕೂಡ ನಾವು ಸಂಸ್ಕಾರಯುತವಾದಂಥ ನಾಗರಿಕರಾಗಿ ರೂಪುಗೊಳ್ಳಲಿಕ್ಕೆ ನಮ್ಮ ಶಿಕ್ಷಣದಲ್ಲೆಲ್ಲ ಲೋಪ ಇದೆಯಾ? ನಾಗರಿಕರಾಗಿ ನಾವು ಅದನ್ನು ಅಳವಡಿಸ್ಕೊಂಡಿಲ್ವಾ? ನಮ್ಮ ಶಿಕ್ಷಣ ನಮ್ಮನ್ನು ಎತ್ತ ಕೊಂಡೊಯ್ತಿದೆ ಅನ್ನುವಂಥ ಚರ್ಚೆಗಳು ಸಾರ್ವಜನಿಕ ಜೀವನದಲ್ಲಿ ಬರ್ತಾ ಇವೆ. ಚರ್ಚೆಗಳಿದ್ದರೆ ಏನು ತಪ್ಪಲ್ಲ ಅಂತ ಅನಿಸ್ಬಿಡೋದು ನನಗೆ. ಹೀಗಾಗಿ ಯೋಗ್ಯ ನಾಗರಿಕರನ್ನು, ಭಾರತದ ಯೋಗ್ಯ ಪ್ರಜೆಯನ್ನು ರೂಪುಗೊಳಿಸಲಿಕ್ಕೆ ಬೇಕಾದಂಥ ಶಿಕ್ಷಣದ ಅವಶ್ಯಕತೆಗಳು ನಮಗೆ ಕಂಡುಕೊಳ್ಳುವಾಗ ನನಗೆ ಆಸೆ ತೋರುವುದೇನೆಂದರೆ, 1 ಶತಮಾನಗಳ ಕಾಲ ಜಾತಿ, ಧರ್ಮ, ವರ್ಗ ಎಲ್ಲವನ್ನು ಮೀರಿ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನೇ ಕೊಡಬೇಕು ಅಂಥೇಳಿ ಶಿಕ್ಷಣಕ್ಕೋಸ್ಕರ ಇಡೀ ಬದುಕನ್ನು ಬಡಿದಾಡಿದ್ರಲ್ಲ ನಿಮ್ಮ ಮಂಜಪ್ಪನವರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ, ಅವರೆಲ್ಲರಿಗೂ ಕೂಡ ನಾವು ಹೃದಯ ತುಂಬಿದ ಧನ್ಯವಾದಗಳನ್ನು, ಪ್ರೀತಿ ತುಂಬಿದ ಆಭಾರಗಳನ್ನು ಸಲ್ಲಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಂಥ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗೆಳೆಯರಿಗೆ ನಮನಗಳನ್ನು ಸಲ್ಲಿಸಿ, ಸರ್ಕಾರ ಒಂದಿಷ್ಟು ಸರ್ಕಾರಿ ಜಾಗಗಳನ್ನು ಮಂಜೂರು ಮಾಡಬೇಕು ಅನ್ನುವಂಥ ಮಾತುಗಳನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅದೇನು ಕಡತ ಎಲ್ಲಿದೆ ಏನಿದೆ ನನಗೆ ಗೊತ್ತಿಲ್ಲ. ಅದೇನಾದರೂ ಪ್ರತಿ ಕೊಟ್ಟರೆ ನಾಡ್ದು ಮುಖ್ಯಮಂತ್ರಿಗಳಿಂದ ಒಂದು ಟಿಪ್ಪಣಿ ಹಾಕಿ ಬಹುಬೇಗ ಅದರೊಳಗೆ ಏನೇನು ಲೋಪದೋಷಗಳಿರುತ್ತೋ ಗೊತ್ತಾಗೋದಿಲ್ಲ ನಮಗೆ. ಸಾರ್ವಜನಿಕ ಸಭೆಯಲ್ಲಿ ನಾನು ಮಂಜೂರು ಮಾಡ್ತೇನೆ ಅಂಥೇಳಿ ನೀವು ಕೈ ತಟ್ಟಿ ನಾನು ಹೋಗಿಬಿಟ್ರೆ ಮನೆಗೆ ಸ್ವಲ್ಪ ಜಾಗ್ರತೆ ಮಾಡಬೇಕಲ್ಲ ರಾಜಕಾರಣದಲ್ಲಿರೋರು. ನೀವೇನು ಹೆದರಬೇಡಿ, ನಾನು ಮಂಜೂರು ಮಾಡ್ತೇನೆ ಅಧ್ಯಕ್ಷರೇ ಅಂತ ಹೇಳಿದರೆ ನಿಮಗೂ ಖುಷಿ, ನಮಗೂ ಖುಷಿ. ಆದರೆ ಆ ಭೂಮಿ ಯಾರಿಗೆ ಸಂಬಂಧಪಟ್ಟದ್ದು, ಏನಾಗಿದೆ ಅನ್ನೋದೆಲ್ಲ ಚರ್ಚೆಗಳು ಬೇಕು. 92 ವರ್ಷದ ಹಿರಿಯರೊಬ್ಬರು ಮೊನ್ನೆ ನಾನು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗುವಾಗ ನಾನು ಬರ್ತೇನೆ ಅಂತೇಳಿ 92 ವರ್ಷದ ಸಾರಸ್ವತ ಸಮಾಜದೊಬ್ಬರು ಹಿರಿಯರು ಬಂದು ನನ್ನನ್ನು ಕಾಯ್ತಾಯಿದ್ರು. ಏನು ಕೇಳಿದರೆ, ಶ್ರೀನಿವಾಸ ಪೂಜಾರಿ, ನಾನು ತುಂಬ ಜನರಿಗೆ ಮನವಿ ಕೊಟ್ಟು ಸಾಕಾಯಿತು, ನನಗೆ 92 ವರ್ಷ, 5 ಸೆಣಸು ಜಾಗಕ್ಕೆ ನಾನು ಅರ್ಜಿ ಹಾಕಿದ್ದೇನೆ, ನಾನು ಸಾಯೋದ್ರೊಳಗಾದ್ರು ಮಂಜೂರು ಮಾಡು ಅಂತೇಳಿ ಅವ್ರು ಹೇಳಿದರು. 92 ವರ್ಷ ಅವರಿಗೆ. ಅದನ್ನ ಹಿಡ್ಕೊಂಡು ತಿರುಗಾಡ್ತಾ ಇದ್ದೇನೆ. ಮೈಸೂರಿಂದ ಮಂಗಳೂರಿಗೆ ಬರುತ್ತೆ, ಮಂಗಳೂರಿಂದ ಮೈಸೂರಿಗೆ ಹೋಗುತ್ತೆ. ಕೆಲವು ಸಾರಿ ಸರ್ಕಾರಿ ಯಂತ್ರಗಳಲ್ಲಿ ಈ ಅನೇಕ ಸಮಸ್ಯೆಗಳು, ಸವಾಲುಗಳು ಬರ್ತದೆ. ಆದರೆ ಶಿಕ್ಷಣ ಕೇಂದ್ರಕ್ಕೆ ನಡೆಸ್ತಾ ಇರುವಂಥ ಒಂದು ಸಂಸ್ಥೆ ಆದ್ದರಿಂದ, ಸಾರ್ವಜನಿಕ ಹಿತಾಸಕ್ತಿ ಸಂಸ್ಥೆ ಆದ್ದರಿಂದ, ಶಿಕ್ಷಣಕ್ಕೋಸ್ಕರ ಮೀಸಲಿಸುವ ಜಾಗ ಆಗಿದ್ದರಿಂದ ನಿಶ್ಚಯವಾಗಿ ಆ ಜಾಗವನ್ನು ನಿಮಗೆ ಮಂಜೂರು ಮಾಡಬಹುದು ಅಂತ ಅಂದ್ಕೊಂಡಿದ್ದೇನೆ. ಉಸ್ತುವಾರಿ ಮಂತ್ರಿಯಾಗಿ ಮತ್ತು ಶಾಸಕನಾಗಿ ಮಂತ್ರಿಯಾಗಿ ನನ್ನ ಜವಾಬ್ದಾರಿಯನ್ನು ಅತ್ಯಂತ ಕರಾರುವಕ್ಕಾಗಿ ಮಾಡಿ ನಿಮ್ಗೆ ಆ ಭೂಮಿ ಮಂಜೂರು ಮಾಡಲಿಕ್ಕೆ ಬೇಕಾದಂಥ ಪ್ರಯತ್ನ ಪಡ್ತೇನೆ. ಮತ್ತು ಸರ್ಕಾರದಿಂದ, ನಮ್ಮ ಶಿಕ್ಷಣ ಇಲಾಖೆಯಿಂದ, ನನ್ನ ಶಾಸಕರ ಅನುದಾನದಿಂದ ಏನೇನು ನಿಮಗೆ ಸಹಾಯಗಳನ್ನು ಮಾಡ್ಬೋದು ಅಂತ ಅದನ್ನು ಕೂಡ ಮಾಡೋಣ. ಒಟ್ಟಾರೆ ಇಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಕ್ಕೋಸ್ಕರ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಈ ಶಾಲೆಯ ಎಲ್ಲ ಕನಸುಗಳು ನನಸಾಗಲಿ. ಶಾಲೆಯನ್ನು ಕಟ್ಟಿ ಬೆಳೆಸಿದಂಥ ನನಗೆ ನನ್ನೂರಿನಲ್ಲಿ ಕೆ.ಸಿ. ಕುಂದರ್ ಅಂತೇಳಿ ಒಬ್ಬರು ಹಿರಿಯರಿದ್ದರು. ಕೆ.ಸಿ. ಕುಂದರ್ ಅಂದರೆ, ಕೆ.ಸಿ. ಕುಂದರ್ ಅಂತೇಳಿದರೆ ಜಿಲ್ಲಾ ಪರಿಷತ್ ಇರುವಾಗ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಒಟ್ಟಾಗಿರುವಾಗ ಈ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದವರು ಕೆ.ಸಿ. ಕುಂದರ್ ಅಂಥೇಳಿ. ಅವರಿಗೆ ಮೀನುಗಾರಿಕೆ ಸಮುದಾಯಕ್ಕೆ ಸೇರಿದವರು. ಅವರೆಂಥ ಸ್ಥಿತಿ ಇತ್ತಂತ ಹೇಳಿದರೆ, ಕೆ.ಸಿ. ಕುಂದರ್ ಬಗ್ಗೆ, ನಮ್ಮೂರಿನಲ್ಲಿ ಒಂದೇ ಕಾರ್ ಇರೋದು, ಖಾಸಗಿ ಕಾರ್ ಇರೋದು ಒಂದೇ. ಖಾಸಗಿ ಅಂದರೆ ಸರ್ಕಾರದ ಕಾರ್ ಇರಲಿಲ್ಲ ಆಗ. ಆ ಒಂದು ಕಾರ್ ಕೆ.ಸಿ. ಕುಂದರ್ದೇ. ಅವರು ಕಾರು ಮನೆಯಿಂದ ಹೊರಟು ನಿಮ್ಮ ಜಿಲ್ಲಾ ಪರಿಷತ್ತಿಗೆ ಬರುವಾಗ 8 ಗಂಟೆ 30 ನಿಮಿಷ ಆಯಿತು ಅಂಥೇಳಿ ನಮ್ಮೂರಲ್ಲಿ ಕೂಲಿ ಮಾಡುವವರಿಗೆ ಲೆಕ್ಕ, ಈ ಕೃಷಿ ಕೆಲಸ ಮಾಡೋರಿಗೆ 8:30 ಗಂಟೆ ಆಯಿತು, ಕೆ.ಸಿ. ಕುಂದರ್ ನಮ್ಮ ಕಾರ್ ಹೋಗ್ತಾ ಉಂಟು ಅಂಥೇಳಿ ಅವ್ರು ಬರುವಾಗ ಕೂಡ ಲೆಕ್ಕ ನಮಗೆ. ಅಂಥ ಕಾಲಘಟ್ಟ ಇರುವಂಥ ಒಂದು ಮೀನುಗಾರಿಕೆ ಸಮುದಾಯ ಇವತ್ತು ಈ ಮಟ್ಟಕ್ಕೆ ಶಿಕ್ಷಣದಲ್ಲಿ ಬೆಳೀತದೆ ಅಂತ ಹೇಳಿದರೆ, ನಿಮ್ಮ ಮುಖಂಡರಾಗಿರುವಂಥ ಜಿ ಶಂಕರ್ ಅವರು ಮೊನ್ನೆ ಸಿಕ್ಕಿದ್ರು ನನಗೆ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನಾವೆಲ್ಲ ಕೆಳವರ್ಗದಿಂದ ಬೆಳೆದವರು, ಈ ಬಿಲ್ಲವರು, ಮೀನುಗಾರರು, ಈ ಚಪ್ಟೆ, ನಮ್ಮ ಸೋಮಕ್ಷತ್ರಿಯರು, ರಾಮಕ್ಷತ್ರಿಯರು, ವಿಶ್ವಕರ್ಮರು. ಇವತ್ತು ನನಗೆ ಗೊತ್ತಿಲ್ಲ ಈ ಜಾತಿಯನ್ನು ಗಮನದಲ್ಲಿಟ್ಟುಕೊಂಡು ವೃತ್ತಿಯನ್ನು ಹಂಚಲಾಯಿತೋ ಅಥವಾ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಜಾತಿಗೆ ಹೆಸರಿಸಲಾಯಿತು ಅನ್ನುವಂಥ ಶಬ್ದಕ್ಕೆ ಇವತ್ತು ಕೂಡ ನನಗೆ ಅರ್ಥ ಸಿಕ್ಕಿಲ್ಲ. ಭಾಳ ಹಿರಿಯರಿಂದ ನಾನು ಕೇಳಲೂ ಇಲ್ಲ. ಸಾಮಾನ್ಯವಾಗಿ
ನಮ್ಮೂರಿನಲ್ಲಿ ಮರಗೆಲಸ ಮಾಡೋರನ್ನು ವಿಶ್ವಕರ್ಮರು ಅಂತ ಕರೆದ್ರು, ಮೀನು ಹಿಡಿಯೋರನ್ನು ಮೀನುಗಾರರು, ಮಗುವೀರರು ಅಂತ ಕರೆದ್ರು. ನೀವಿವತ್ತು ಬೋವಿ ಅಂತೀರಿ. ಬೋವಿ ಅನ್ನೋದು ಮಗುವೀರ ಜನಾಂಗದ 4-6 ಹೆಸರುಗಳಲ್ಲಿ ಒಂದು. ಇದೇ ನಿಮ್ಮ ಜನಾಂಗಕ್ಕೆ ನಮ್ಮೂರಲ್ಲಿ ಬಂದರೆ ಮಗುವೀರರು ಅಂತ ಹೇಳ್ತಾರೆ. ನಾನು ಬಿಜಾಪುರಕ್ಕೆ ಹೋದರೆ ಅಲ್ಲಿ ಕೋಳಿ ಸಮಾಜ ಅಂತ ಹೇಳ್ತಾರೆ. ಬಾಗಲಕೋಟೆಗೆ ಹೋದರೆ ಅದನ್ನು ಅಂಬಿಗರು ಅಂತ ಹೇಳ್ತಾರೆ. ಮತ್ತು ಬೇರೆ ಬೇರೆ ಕೆಲಸಗಳಿಂದ ಸುಮಾರು 18-20 ಹೆಸರುಗಳಿಂದ ಈ ಮೀನುಗಾರಿಕೆ ಸಮುದಾಯವನ್ನು ಕರೆಯುವುದನ್ನು ನಾನು ಕಂಡಿದ್ದೆ ಮತ್ತು ಗಮನಿಸಿದ್ದೆ. ಹಾಗಾಗಿ ಒಂದು ಸಮಾಜ ಇಷ್ಟು ಮಟ್ಟಕ್ಕೆ ಬೆಳೆದು ಶಿಕ್ಷಣಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿರುವಂಥ ಈ ವ್ಯವಸ್ಥೆಗಳು ಅತ್ಯಂತ ಅರ್ಥಪೂರ್ಣವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿ, ವೇದಿಕೆಯಲ್ಲಿ ಇರುವಂಥ ಅನೇಕ ಹಿರಿಯರಿದ್ದೀರಿ, ನಿಮ್ಮ ಹೆಸರುಗಳನ್ನು ಉಲ್ಲೇಖ ಮಾಡಿಲ್ಲ. ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಮಹಮ್ಮದ್ ಮೋನು ಅವರು, ಪ್ರಾಧ್ಯಾಪಕರಾಗಿರುವಂಥ ಪುರುಷೋತ್ತಮ್ ಬಿಳಿಮಲೆಯವರು, ಗ್ರಾಮ ಪಂಚಾಯತಿನ ಪುರಸಭೆ ಅಧ್ಯಕ್ಷರಾದಂಥ ರಾಜೇಶ್ ಉಚ್ಚಿಲ್ರು ಮತ್ತು ಆಡಳಿತ ಮುಖ್ಯಸ್ಥರಾಗಿರುವಂಥ ರಾಜಾರವರು, ಮಹಮ್ಮದ್ ಅಲಿ ದುಬಾಯಿರವರು ಮತ್ತು ಚಂದ್ರಶೇಖರ್ ಉಚ್ಚಿಲ್ರು, ಸಂತೋಷ್ ಬೋಳಿಯಾರವರು, ಭಾಸ್ಕರ್ ಅವರು, ದೇವದಾಸರು, ಚಿದಾನಂದರು, ರೋಹಿತಾಶ್ವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ನಾನು ಕೆಲವರ ಹೆಸರನ್ನು ಬಿಟ್ಟಿರ್ಬೋದು, ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥ ನಂಬಿಕೆ ಮಾತುಗಳನ್ನ ಹೇಳ್ತಾ, ನಿಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ನಿಮ್ಮ ಜನಾಂಗ, ಬೋವಿ ಜನಾಂಗ ಅಂದರೆ ಮೀನುಗಾರಿಕಾ ಜನಾಂಗ ಆದರೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಮೀನುಗಾರಿಕಾ ಮಂತ್ರಿ ಬೇರೆ ಆಗಿದ್ದರು ಮತ್ತು ಬಂದರು ಮಂತ್ರಿಗಳು ಬೇರೆ ಆಗಿದ್ದರು. ಆದರೆ ನನಗೆ ಸುದೈವ ಇರ್ಬೋದು, ಮೀನುಗಾರಿಕೆ ಮತ್ತು ಬಂದರು ಪಡೆದಿರುವಂಥ ಏಕೈಕ ಮಂತ್ರಿ ಅಂತ ಹೇಳಿದರೆ ಕೋಟ ಶ್ರೀನಿವಾಸ ಪೂಜಾರಿ ಅಂಥೇಳಿ ಇವತ್ತು ದಾಖಲಾಗಿ ಹೋಗಿದೆ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ, ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ, ಒಟ್ಟಾರೆ ಇಡೀ ಸಮುದಾಯದ ಸಂಬಂಧಪಟ್ಟಂತೆ ಮೊನ್ನೆ ಮೀನುಗಾರರ ಮುಖಂಡರೊಬ್ಬರು ಒಂದು ಸಭೆಯಲ್ಲಿ ಮಾತಾಡ್ತಾ ಇರುವಾಗ, ಅನೇಕ ಮಂತ್ರಿಗಳಿರುವಂಥ ಸಭೆಯಲ್ಲಿ ಮಾತಾಡ್ತಾ ಹೇಳಿದರು, ಕೋಟ ಶ್ರೀನಿವಾಸ ಪೂಜಾರಿ ಕಳೆದ 6-7 ವರ್ಷದ ಕೆಳಗೆ ಮುಜರಾಯಿ ಮಂತ್ರಿ ಆಗಿದ್ದಾಗ ನಮ್ಮ ಮೀನುಗಾರಿಕೆ ಸಮುದಾಯಕ್ಕೆ, ನಮ್ಮ ಸಣ್ಣ ಪುಟ್ಟ ಭಜನಾ ಮಂದಿರಗಳಿಗೆ, ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ, ಬೆಣ್ಣೆಕುದ್ರು ದೇವಸ್ಥಾನ ನಿಮ್ಮದೇ ಆಗಿರುತ್ತೆ, ಹೀಗೆ ಹೆಚ್ಚು ಕಡಿಮೆ 8.5 ಕೋಟಿ ರೂಪಾಯಿನ ನಮ್ಮ ಸಮಾಜದ ದೇವಸ್ಥಾನಗಳಿಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆ ಲೆಕ್ಕ ನಾನು ತೆಗೆದಿರಲಿಲ್ಲ, ನಿಮ್ಮ ಸಮಾಜದವರೇ ಹೇಳಿರುವಂಥದ್ದು. ಅಂದರೆ ಹೀಗೆ 10 ವಿಚಾರಗಳಲ್ಲಿ ಸರ್ಕಾರದ ಪರವಾಗಿ ನಿಮಗೆ ಕೆಲಸಗಳನ್ನು ಮಾಡಲಿಕ್ಕೆ ಸಹಾಯ ಆಗಿತ್ತು. ಮುಂದೂ ಕೂಡ ನಿಮ್ಮ ಸಮಾಜದಲ್ಲಿತ್ತು ಕೆಲಸಗಳನ್ನು ಮಾಡ್ತೀವಿ. ಮೋಹನ್ ರವರು ಹಾಗೆ ಕಾರ್ಯಾಧ್ಯಕ್ಷರಾಗಿರುವಂತಹ ರೋಹಿತಾಶ್ವ ಮಾಸ್ಟರ್ ಇವರು ಈ ದಿನದ ನೆನಪಿನ ಸಲುವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವುದರೊಂದಿಗೆ ಅವರನ್ನು ಗೌರವಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಗೌರವದ ಶಾಲು ಸಮರ್ಪಿಸಿದ್ದಾರೆ ಎನ್ ಜಿ ಮೋಹನ್ರು. ಹಾಗೆ ರೋಹಿತಾಶ್ವ ಮಾಸ್ಟರ್ ಇವರು ಸದಾ ನೆನಪಾಗಿಸುವಂತಹ ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ಹಾಗೆ ಎಲ್ಲ ಅತಿಥಿ ಗಣ್ಯರು ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ವಿಶ್ವನಾಥ್ ಎಂ ಉಚ್ಚಿಲ ಅನ್ನುವಂತಹ ಸಾಧಕನನ್ನು ನಾವು ಗೌರವಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಅನುದಾನಿತ ಶಾಲೆಗೆ ಕಂಪ್ಯೂಟರ್ ಸೆಂಟರನ್ನು ನೀಡುವುದು, ಹಾಗೆ ಈ ಸಲದ ಆಚರಣಾ ಸಮಿತಿಗೆ 2.5 ಲಕ್ಷದವರೆಗಿನ ಧನ ಸಹಾಯವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ವಿಶ್ವನಾಥ್ ಎಂ ಉಚ್ಚಿಲ್ ಇದರ ಯಾರಾದರೂ ಸಂಬಂಧಿಗಳು ಇದ್ದರೂ ಕೂಡ ಈ ವೇದಿಕೆಯಿಂದ ನಮ್ಮ ಈ ಸ್ಮರಣಿಕೆಯನ್ನು, ಅಭಿನಂದನೆಯನ್ನು ಸ್ವೀಕರಿಸಬಹುದು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯದಾಗಿ ಮತ್ತೋರ್ವ ಹಿರಿಯರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು, ಅವರನ್ನು ಗೌರವಿಸಬೇಕು. ಅದು ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳು. ಕೀರ್ತಿಶೇಷರಾದಂತಹ ಶ್ರೀ ಉಚ್ಚಿಲತ್ತಾಯ ಅವರ ತಂದೆ ಶ್ರೀ ಕೀರ್ತಿಶೇಷರಾದಂತಹ ಶ್ರೀ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳು, ಶ್ರೀಮತಿ ಕಮಲಾ ತಾಯಿ ಇವರು ಈ ನಮ್ಮ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು, ಉಚ್ಚಿಲಭೂಮಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು, ಹೈಸ್ಕೂಲನ್ನು ಇದೇ ಶಾಲೆ ಅಂದರೆ ಮೊದಲು ಗೌರ್ಮೆಂಟ್ ಹೈಸ್ಕೂಲ್ ಉಚ್ಚಿಲ ಆಗಿದ್ದಂತಹ ಶಾಲೆಯನ್ನು, ನಂತರದ PUC ವಿದ್ಯಾಭ್ಯಾಸವನ್ನು ಅಲೋಷಿಯಸ್ ಮಂಗಳೂರು, ಹಾಗೆ LLBಯನ್ನು SDM ಕಾಲೇಜಿನಲ್ಲಿ ನಡೆಸಿದವರು. ಇವರು ಯಾಕೆ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಅಂತಿದ್ರೆ, ಅಂದಿನ ದಿನಗಳಲ್ಲಿ ಇವರ ವಂಶಸ್ಥರು ನೀಡಿದಂತಹ ಈ ಸ್ಥಳ ಆ ಸ್ಥಳದಲ್ಲಿ ನಾವು ಶಾಲೆಯನ್ನು ಕಟ್ಟಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅವರ ಅನುಪಸ್ಥಿತಿಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಇವರ ಪದ್ಮನಾಭ ತಂತ್ರಿಗಳ ಪರವಾಗಿ ಅವರ ಸಹೋದರಿ ವಾಣಿ ರಾಜಗೋಪಾಲ್ ರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದಾರೆ. ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ಸಹೋದರಿಯಾದಂತಹ ವಾಣಿ ರಾಜಗೋಪಾಲ್ ಅವರಿಗೆ ಶಾಲನ್ನು ಹೊದಿಸಿ ಫಲಪುಷ್ಪಗಳೊಂದಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಅಜ್ಞಾನದಿಂದಲೇ ದಾರಿ ಕಾಣದೆ ದಾರಿದ್ರ್ಯವನೆತ ಹೊದ್ದು ಮಲಗಿದ. ಅಜ್ಞಾನದಿಂದಲೇ ದಾರಿ ಕಾಣದೆ ದಾರಿದ್ರ್ಯವನೆತ ಹೊದ್ದು ಮಲಗಿದ. ಊರ ಜನರನ್ನು ಅರ್ಥಿಯಿಂದ ರಾಮಚಂದ್ರ ಉಚ್ಚಿಲರ ಜನ್ಮ ಶತಮಾನೋತ್ಸವ ಇನ್ನೇನು ಆರಂಭವಾಗಲಿದೆ. ನಾವು ಎಲ್ಲರೂ ಆ ಬಹಳ ದೊಡ್ಡ ಬರಹಗಾರನ ಜನ್ಮ ಶತಮಾನೋತ್ಸವವನ್ನು ಈ ಶಾಲೆಯ ಶತಮಾನೋತ್ಸವದ ಹಾಗೆ ಆಚರಿಸಲಿಕ್ಕೆ ಈಗಲೇ ಕಾರ್ಯಾರಂಭ ಮಾಡಬೇಕು. ಕೇಶವ ಉಚ್ಚಿಲರು, ಈ ಕಡೆ ಅಮೃತ ಸೋಮೇಶ್ವರರು, ಹೀಗೆ ಅನೇಕ ಸಹೃದಯ ವಿದ್ವಾಂಸರನ್ನು ಕೊಟ್ಟ ಊರು ಅತ್ಯಂತ ಸಹಜವಾಗಿ ಅದು ಹೃದಯ ಸಂಪನ್ನತೆಯನ್ನು ಬೆಳೆಸ್ಕೊಂಡಿದೆ ಅಂತ ಭಾವಿಸಿದ್ದೇನೆ. ನಾನು ಉಚ್ಚಿಲ ಬಿಟ್ಟು ಸುಮಾರು 30 ವರ್ಷ ಆದರೂ ಕೂಡ ಉಚ್ಚಿಲದಿಂದ ನನಗೆ ಬರುವ ಒಂದು ಫೋನು ಅದು ನಮ್ಮ ಅಂಗಡಿಯ ಬಾವುಂಜಿಯವರದಾಗಿತ್ತು. ತುಂಬ ಅಂದರೆ ಉಚ್ಚಿಲದ ಶ್ರೀಮಂತಿಕೆಯ ಒಂದು ಸಂಕೇತ ಬಾವುಂಜಿ ಆಗಿದ್ದರು. ಅವರ ಅಂಗಡಿಯಲ್ಲಿ ಒಂದು ಫೋನ್ ಇತ್ತು. ಆ ಫೋನ್ ನಂಬರನ್ನು ಇಲ್ಲಿರುವವರೆಲ್ಲರೂ ಕೂಡ ಇಟ್ಟುಕೊಂಡಿದ್ರು. ಬಾಂಬೆಯಿಂದ ಯಾರು ಉಚ್ಚಿಲಕ್ಕೆ ಫೋನ್, ಎಲ್ಲರ ಹತ್ರ ಫೋನ್ ಬಂದಿರಲಿಲ್ಲ. ಆಗ ಉಚ್ಚಿಲೆಯಿಂದ ಯಾರು ಫೋನ್ ಬಂದರೂ ಬಾವುಂಜಿಗೆ ಫೋನ್ ಬರೋದು, ಮತ್ತು ಬಾವುಂಜಿ ನಿಮಗೆ ಫೋನು ಬಂದಿದೆ ಅಂತ ಊರಿಗೆ ಹೇಳಿಕೊಂಡು ಹೋಗುವುದು. ಹಾಗಾಗಿ ಬಾವುಂಜಿ ಈ ಭಾಗದ ಸೋಮೇಶ್ವರ ಉಚ್ಚಿಲದ ಅನೇಕ ಜನರನ್ನು ಸಂಪರ್ಕಿಸುವ ಒಂದು ದೊಡ್ಡ ಹೃದಯವಂತನಾಗಿದ್ದ, ಮತ್ತು ಆ ಹೃದಯವಂತನನ್ನು ಇಟ್ಟುಕೊಂಡ ಊರು ನಿಮ್ಮದು. ಇಲ್ಲಿ ಪಕ್ಕದಲ್ಲಿ ಕಲಾಗಂಗೋತ್ರಿ ಅಂತ ಇತ್ತು. ಯಕ್ಷಗಾನದ ಅತಿ ದೊಡ್ಡ ಕಲಾವಿದರು ಡಾಕ್ಟರ್ ಶಿವರಾಮ ಕಾರಂತರು ಇಲ್ಲಿಗೆ ಬಂದು ಉಚ್ಚಿಲದ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಹಾಗಾದರೆ ಶ್ರೀನಿವಾಸ ಭಾಗವತರು ಇಲ್ಲಿ ಹಾಡಿದ್ದಾರೆ. ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಬಂದು ಇಲ್ಲಿ ಅರ್ಥ ಹೇಳಿದ್ದಾರೆ. ಮಲ್ಪೆ ರಾಮದಾಸ್ ಸಾಮುಗ ಅಂತವರು, ಏರಿಯ ಲಕ್ಷ್ಮೀನಾರಾಯಣ ಆಳ್ವ ಅಂತವರು ಅನೇಕರು ಈ ಶಾಲೆಯಲ್ಲಿ ಬಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಆ ಮೂಲಕವಾಗಿ ಈ ಶಾಲೆ ಕೇವಲ ಒಂದು ಶಾಲೆಯಾಗಿ ಉಳಿಯದೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದಿದೆ. 1992ರಲ್ಲಿ ಇಡೀ ದೇಶದಲ್ಲಿನೇ, ಅಥವಾ ಕರ್ನಾಟಕ ಅಂತಾದರೂ ತಗೊಳ್ಳೋಣ, ಕಲಾಗಂಗೋತ್ರಿ ಒಂದು ಯಕ್ಷಗಾನ ತಂಡವನ್ನು ತೆಗೆದುಕೊಂಡು ಜಪಾನಿಗೆ ಹೋಗಿ 6 ಯಕ್ಷಗಾನ ಪ್ರದರ್ಶನವನ್ನು ಸುಮಾರು 30 ವರ್ಷದ ಹಿಂದೆ ವಿದೇಶದಲ್ಲಿ ಪ್ರಯೋಗ ಮಾಡಿತ್ತು. ಜಪಾನ್ನ ಟೋಕಿಯೋದ ನ್ಯಾಷನಲ್ ಥಿಯೇಟರ್ನಲ್ಲಿ ಅಭಿಮನ್ಯು ಪ್ರಸಂಗವನ್ನು ಆಡಿದಾಗ ನಮ್ಮ ಕೋಟೆಕಾರ್ನ ಸುರೇಶ್ ರಾವ್ ಮತ್ತಿತರ ಕಲಾವಿದರು, ನಮ್ಮ ಸದಾಶಿವ ಮಾಸ್ಟರ್ ಇಲ್ಲೆಲ್ಲ ಇರಬೇಕು, ಬಹಳ ಕಾಲ ಕಲಾಗಂಗೋತ್ರಿನ ಬೆಳೆಸಿದ ಸದಾಶಿವ ಮಾಸ್ಟರ್ ಈ ಊರಿನವರೇ. ಟೋಕಿಯೋದ ನ್ಯಾಷನಲ್ ಥಿಯೇಟರ್ನಲ್ಲಿ ಚಕ್ರವ್ಯೂಹ ಪ್ರಯೋಗ ಮಾಡಿದಾಗ ಅತ್ಯಂತ ಸಾಂಪ್ರದಾಯಿಕವಾದಂಥ ಜಪಾನಿ ಪ್ರೇಕ್ಷಕರು ಅಭಿಮನ್ಯು ತನ್ನ ತಾಯಿಯನ್ನು ಸುಭದ್ರೆಯನ್ನು ಭೇಟಿ ಮಾಡಿ, ಅಮ್ಮ ನಾನು ಯುದ್ಧಕ್ಕೆ ಹೋಗ್ತೇನೆ, ನನಗೆ ಒಪ್ಪಿಗೆ ಕೊಡು ಅಂದಾಗ, ಹೋಗದಿರು ಮಗನೇ, ಹೋಗುವಡೆಯನ್ನು ಘಾಸಿಸಿ ಹೋಗಯ್ಯ, ನೀನು ಯುದ್ಧಕ್ಕೆ ಹೋಗಬೇಡ ಅಂತ ಹೇಳಿದಾಗ ಟೋಕಿಯೋದ ಸುಮಾರು 600 ಜನ ಕುಳಿತಿದ್ದಂಥ ನ್ಯಾಷನಲ್ ಥಿಯೇಟರ್ನ ಜನ, ವಿಶೇಷವಾಗಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ದನ್ನು ನಾನು ಕಂಡಿದ್ದೇನೆ. ಉಚ್ಚಿಲದ ಜನ ಅಷ್ಟೊಂದು ಪ್ರತಿಭಾವಂತರು. ಮರುದಿವಸ ನಾವು ಮೆಟ್ರೋದಲ್ಲಿ ಹೋದಾಗ ಅಲ್ಲಿಯ ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಕಲಾಗಂಗೋತ್ರಿಯ ಹೆಸರು ಮತ್ತು ಕಲಾವಿದರ ಚಿತ್ರಗಳು ಬಂದಾಗ ನಾನು ಕೂಡ ರೋಮಾಂಚನಗೊಂಡಿದ್ದೆ. ಈ ಊರಿನ ಇತಿಹಾಸ ಭಾಳ ಸಣ್ಣ ಇತಿಹಾಸ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಈಗಾಗಲೇ ಅನೇಕ ಹಿರಿಯರು ಇಲ್ಲಿಯ ಕ್ರೀಡಾಧಿಕಾರಿಗಳನ್ನು ಅನೇಕರ ಹೆಸರನ್ನು ಹೇಳಿದರು. ಕಲಾದೃಷ್ಟಿಯಿಂದಲೂ ಕೂಡ ಈ ದೇಶ, ಈ ಪ್ರದೇಶ ಅತ್ಯಂತ ಸಂಪನ್ನವಾದ್ದು. ನಾನು ಬೆಳಿಗ್ಗೆ ಆ ಶಾಲೆ, ಹಳೆ ಶಾಲೆ, ಈ ಶಾಲೆ ಇಲ್ಲಿ ಇದೆ. ಇಲ್ಲೊಂದು ರಂಗಭೂಮಿ ಇತ್ತು. ಇಲ್ಲೊಂದು ರಂಗಭೂಮಿಯಲ್ಲಿ ಡಾಕ್ಟರ್ ಪೀಟರ್ ಕ್ಲಾಸ್ ಬಂದು ಭಾಷಣ ಮಾಡಿದ್ದಾರೆ. ಡಾಕ್ಟರ್ ಪೀಟರ್ ಕ್ಲಾಸ್ ಅಂತ ಅಮೆರಿಕದ ಕ್ಯಾಲಿಫೋರ್ನಿಯಾ ಸ್ಟೇಟ್ ಯೂನಿವರ್ಸಿಟಿಯ ಮಾನವಶಾಸ್ತ್ರ ಪ್ರಾಧ್ಯಾಪಕರು ಈ ಶಾಲೆ, ಇಲ್ಲೊಂದು ಹಳೆ ಸ್ಟೇಜ್ ಇತ್ತು, ಇಲ್ಲಿ ಬಂದು ಭಾಷಣ ಮಾಡಿದ್ದಾರೆ ಅವರು. ಸುಮಿಯೋ ಮೊರಿಜಿನಿಂದ ಜಪಾನ್ನ ವಿದ್ವಾಂಸ ಬಂದು ಈ ಶಾಲೆಯಲ್ಲಿ ಭಾಷಣ ಮಾಡಿದ್ದಾರೆ. ಇದು ದೊಡ್ಡ ಇತಿಹಾಸ. ಅಂದರೆ ಬರೀ ಒಂದು 100 ವರ್ಷದ ಇತಿಹಾಸ ಅಂದರೆ ಕರಾವಳಿಯ ಬೇರೆ ಶಾಲೆಗಳಿಗೆ ಇಲ್ಲದೆ ಇರುವಂಥ ಒಂದು ಇತಿಹಾಸ. ನಾವು 1915 ಎರಡನೇ ಮಹಾಯುದ್ಧ ಮುಗಿದು, ಮೊದಲನೇ ಮಹಾಯುದ್ಧ ಮುಗಿದು ಎರಡನೇ ಮಹಾಯುದ್ಧ ಆರಂಭವಾಗುವ ಮಧ್ಯದ ಕಾಲ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾಗ
ಆ ಸ್ವಾತಂತ್ರ್ಯದ ಜೊತೆಗೆ ಆಯಾ ಊರಿನ ಜನ ಆ ಊರನ್ನು ಬೆಳೆಸಿದಂಥ ಒಂದು ಇತಿಹಾಸ ಇದೆಯಲ್ಲ, ಮಂಜಪ್ಪನವರು ಈ ಶಾಲೆಯನ್ನು ಬೆಳೆಸಿದ. ನೀವು ಈಗ ನೋಡಿ, ನೀವು ಉದಯವಾಣಿಯನ್ನು ನೋಡ್ತಾ ಇರಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಾರು ಶಾಲೆಗಳು ಇವತ್ತು ಶತಮಾನೋತ್ಸವ ಆಚರಿಸ್ತಾ ಇದ್ದಾವೆ ಅಂತಂದರೆ 1918-19 ಆರಂಭವಾದ ಶಾಲೆಗಳು ಎಲ್ಲ 110 ವರ್ಷ, 116 ವರ್ಷ, 120 ವರ್ಷ ಆಚರಿಸಿದ್ದಾವೆ. ಜನ ಕಟ್ಟಿದ ಊರಿದು. ರಾಜಕಾರಣಿಗಳಿಂದ ವಿಶೇಷ ಪ್ರಯೋಜನ ಆಗಲಿಲ್ಲ, ನಮಗೆ ಇನ್ನೂ ಆಗುವುದು ಕೂಡ ಇಲ್ಲ. ಒಂದು ಸಣ್ಣ ಪ್ರಯೋಜನ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಆದರೆ ಊರನ್ನು ಕಟ್ಟಿದವರು ಜನಗಳು, ಮಂಜಪ್ಪನಂಥವರು. ಅಥವಾ ಈ ಶಾಲೆಗೆ ಜಮೀನನ್ನು ಯಾರೊಬ್ಬ ಉದಾರವಾಗಿ ಕೊಟ್ಟಿದ್ದಲ್ಲ. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶಾಲೆಗಳಿಗೆ ಜಾಗ ಕೊಟ್ಟದನ್ನು ತಗೊಂಡ್ರೆ ನಿಮಗೆ ಸಾವಿರಾರು ಜನ ಊರಿನ ಶಾಲೆಗಳಿಗೆ ಜಾಗವನ್ನು ದಾನವಾಗಿ ಕೊಟ್ಟದನ್ನು ಕಾಣ್ತೀರಿ. ನೀವು ದುಡ್ಡಿಗೆ ಕೊಟ್ಟದ್ದಲ್ಲ ಅದು. ನಾವು ಈ ಸಂದರ್ಭದಲ್ಲಿ ಮೊಳಹಳ್ಳಿ ಶಿವರಾಯರನ್ನು ನೆನೆಸ್ಕೊಳ್ಬೇಕು, ವಾರಣಾಸಿ ಸುಬ್ರಾಯ ಭಟ್ರನ್ನು ನೆನೆಸ್ಕೊಳ್ಬೇಕು, ಏರಿಯ ಲಕ್ಷ್ಮೀನಾರಾಯಣ ಆಳ್ವರನ್ನು ನೆನೆಸ್ಕೊಳ್ಬೇಕು, ಈ ಊರಿಗೆ ಬಂದು ಭಾಷಣ ಮಾಡಿದ ಡಾಕ್ಟರ್ ಶಿವರಾಮ ಕಾರಂತರ ನೆನೆಸ್ಕೊಳ್ಬೇಕು. ಒಂದು ಸಹಕಾರಿ ಚಳುವಳಿಯನ್ನು ಈ ಭಾಗದಲ್ಲಿ ಪ್ರಚಾರ ಮಾಡಿ ಊರಿನ ಬೆಳವಣಿಗೆಗೆ ಕಾರಣರಾದವರವರು, ಅವರ ಧ್ಯೇಯೋದ್ದೇಶಗಳಿಗೆ ಹೆಗಲು ಕೊಟ್ಟವರು ಸೋಮೇಶ್ವರ ಉಚ್ಚಿಲದ ಮಹಾಜನ. ಭಾಳ ದೊಡ್ಡ ವ್ಯಕ್ತಿತ್ವ, ದೊಡ್ಡ 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 ಕೆಲಸ ಇದು. ಇದನ್ನು ನಾವು ಮರಿಬಾರದು. ಸಾಂಸ್ಕೃತಿಕವಾದ ಈ ಎಚ್ಚರವನ್ನು ನಾವು ಯಾವಾಗಲೂ ಕಾದಿಟ್ಟುಕೊಳ್ಳೋಣ. ಕೊನೆಯಲ್ಲಿ ಒಂದು ಮಾತು, ಇಬ್ಬರು ಮಂತ್ರಿಗಳು ಬಂದರು, ಅವರಿಗೆ ಹೇಳೋಣ ಅಂತಿದ್ದೆ. ಇಬ್ಬರು ಮಂತ್ರಿಗಳು ಮಾತಾಡಿ ಹೋದರು. ಅವರು ನಮ್ಮ ಮಾತನ್ನು ಸಾಮಾನ್ಯವಾಗಿ ಕೇಳೋದಿಲ್ಲ, ಅವರ ಮಾತನ್ನೇ ನಾವು ಕೇಳಬೇಕು. ನಾವು ಪತ್ರ ಬರೆದ್ರೆ ಅವರು ಉತ್ತರ ಕೊಡೋದು. ಅಂದರೆ ಅವರಿಗೆ ಎಷ್ಟು ಬ್ಯುಸಿ ಇರ್ತದೆ ಅಂತಂದರೆ ಏನೇನೋ ಕೆಲಸಗಳಿರ್ತವೆ. ಅವರಿಗೆ ರಿಸಾರ್ಟ್ಗಳಿಗೆ ಹೋಗಬೇಕು, ದುಡ್ಡು ತಗೊಂಡು ಹೋಗಬೇಕು, ಅನರ್ಹರನ್ನು ಅರ್ಹರನ್ನಾಗಿ ಮಾಡಬೇಕು, ಏನೇನೋ ಇರ್ತದೆ. ಅದು ಅವರ ಅಗತ್ಯಗಳು, ಅದು ರಾಜಕೀಯ, ನಮಗೆ ಅದು ಅರ್ಥವೂ ಆಗೋದಿಲ್ಲ. ಅದು ಒಂದು ಮಾತನ್ನು ಮಾತ್ರ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಕನ್ನಡದ ಬಗ್ಗೆ ಆರಂಭದಲ್ಲಿ ಐವಾನ್ ಡಿಸೋಜ್ ಅವರು ಹೇಳಿದರು. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಭಾಗದ ಭಾಳ ಆ್ಯಕ್ಟಿವ್ ಆಗಿರುವ, ನಿಜವಾಗಲೂ ಕೆಲಸ ಮಾಡುವ ಒಬ್ಬರು ಮಂತ್ರಿಯವರು. ನೋಡಿ, ಭಾರತ 2011 ಜನಗಣತಿಯಲ್ಲಿ ಈಗ ಇಲ್ಲಿಯ ಬೋವಿಗಳು ಮಾತನಾಡುವ ಭಾಷೆ, ನನ್ನ ಗೆಳೆಯನಾಗಿದ್ದ ಇತ್ತೀಚೆಗೆ ತೀರಿಕೊಂಡ್ರವರು ಬಾವುಂಜಿ ಮಾತಾಡ್ತಿದ್ದಂಥ ಬ್ಯಾರಿ ಭಾಷೆ, ನನ್ನ ಮಾತೃಭಾಷೆ ಆಗಿರುವ ಸುಳ್ಯ ಕಡೆಯ ಇನ್ನೊಂದು ಭಾಷೆ. ಇಂಥ 19,568 ಭಾಷೆಗಳನ್ನು 2011 ಜನಗಣತಿ ಪಟ್ಟಿ ಮಾಡಿ ಕೊಡ್ತದೆ. ಮಾತೃಭಾಷೆಗಳು 11,568 ಭಾಷೆಗಳಲ್ಲಿ ಭಾರತದ ಸಂವಿಧಾನ ಅಂಗೀಕರಿಸಿದ ಭಾಷೆಗಳು 22. ನೀವು ಉಳಿದ ಭಾಷೆಗಳ ಬಗ್ಗೆ ಯೋಚನೆ ಮಾಡಿ, ಸೇರಿದ ಭಾಷೆಗಳನ್ನು ಮರೆತು ಬೇಡಿ. ಉಳಿದ ಭಾಷೆಗಳು, ನನ್ನ ಅಂಡರ್ನಲ್ಲಿ ಇವತ್ತು ಬ್ಯಾರಿ ಭಾಷೆಯ ಬಗ್ಗೆ ಆಲಿ ಎಹಸಾನ್ ಅಂತ ಒಬ್ಬ ರಿಸರ್ಚ್ ಮಾಡ್ತಾ ಇದ್ದಾನೆ JNUನಲ್ಲಿ. ನಾನು ಹೇಳಿದೆ ಬ್ಯಾರಿ ಭಾಷೆ ಬಗ್ಗೆ ಮಾಡು. ಎಷ್ಟು ಅದ್ಭುತವಾದ ಭಾಷೆ, ಎಷ್ಟು ಹಾಡುಗಳಿವೆ ಅದರಲ್ಲಿ. ಈ ಭಾಗದ ಭಾಷೆ ಅದು. ತುಳು ಇದೆ ಅದರಲ್ಲಿ, ಮಲಯಾಳ ಇದೆ ಅದರಲ್ಲಿ. ಅದೊಂದು ವಿಚಿತ್ರವಾದ ಭಾಷೆ, ಭಾಳ ಸುಂದರವಾದ ಭಾಷೆ ಅದು. ಈ 22 ಭಾರತದ ಸಂವಿಧಾನ ಅಂಗೀಕರಿಸಿದ ಭಾಷೆಗಳಲ್ಲಿ 18 ಭಾಷೆಗಳು ಉತ್ತರ ಭಾರತದ್ದು, ಬರೇ 4 ಭಾಷೆ ದಕ್ಷಿಣ ಭಾರತದ್ದು. 18 ಭಾಷೆ ಉತ್ತರ ಭಾರತದ್ದು, 4 ಭಾಷೆ ನಮ್ಮ ದಕ್ಷಿಣ ಭಾರತದ್ದು. ತಮಿಳು, ತೆಲುಗು, ಕನ್ನಡ, ಮಲಯಾಳ. ನಮ್ಮ ತುಳುಗೆ 5 ಶೆಡ್ಯೂಲ್ನಲ್ಲಿ ಜಾಗ ಸಿಕ್ಕಲಿಲ್ಲ, ಸಿಗುವುದೂ ಇಲ್ಲ. ಯಾಕಂದರೆ ಜಾಗ ಸಿಗಬೇಕು ಅಂತ ಹೋರಾಡುತ್ತಿರುವ ಭಾಷೆಗಳ ಸಂಖ್ಯೆ ಈಗ 99. ಅದನ್ನು ಕೊಡ್ಲಿಕ್ಕೆ ನೀವು ಯಾರಾದರೂ ಪ್ರಧಾನಮಂತ್ರಿ ಆದರೂ ಈ 99 ಭಾಷೆಗಳನ್ನು ಇವತ್ತು ಸಂವಿಧಾನದ 8ನೇ ಶೆಡ್ಯೂಲಿಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಸಮಸ್ಯೆ ಅದು. ಆದರೆ 19,000 ಭಾಷೆಗಳಿದ್ದು 18 ಭಾಷೆಗಳು ಉತ್ತರ ಭಾರತದಾಗಿದ್ದು 4 ಭಾಷೆಗಳು ದಕ್ಷಿಣ ಭಾರತದಾಗಿದ್ದ ಇಂಥ ಸಂದರ್ಭದಲ್ಲಿ ನಮ್ಮ ಮಾತೃಭಾಷೆಗಳು ಇಂಗ್ಲೀಷಿನ, ಹಿಂದಿಯ ಅಥವಾ ಅದನ್ನೆಲ್ಲ ಕಲಿಬೇಕು. ನಾನು ಡೆಲ್ಲಿಯಲ್ಲಿ ಹಿಂದಿ ಮಾತಾಡ್ತೇನೆ, ನಾನು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಮಾತಾಡ್ತೇನೆ, ನಾನು ಮನೆಗೆ ಬಂದರೆ ನನ್ನ ಮಾತೃಭಾಷೆ ಮಾತಾಡ್ತೇನೆ. ನನ್ನ ಭಾಷೆಗೆ ವಿರುದ್ಧ ಅಲ್ಲವೇ ಅಲ್ಲ. ಆದರೆ ನಮ್ಮ ಭಾಷೆಗಳು ಸಾಯ್ತಾ ಇದ್ದಾಗ ನಮ್ಮ ಸರ್ಕಾರಗಳು ನಿಜವಾಗಲೂ ಏನು ಮಾಡ್ತಾ ಇದ್ದಾವೆ ಅಂತ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಒಂದೇ ಒಂದು ಕ್ಷಣ ಯೋಚನೆ ಮಾಡಬೇಕು. ನಮ್ಮ ರಾಷ್ಟ್ರಕ್ಕೆ ಸರ್, ನೀವು ಯಾರು ಇದನ್ನು ನಮ್ಮ ಮಂತ್ರಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿದ್ದಾನೆ. ನನಗೆ ಅಷ್ಟು ನಾನು ಬರೆದಿದ್ದೇನೆ, ನಾನು ಲೇಖನವೂ ಬರೆದಿದ್ದೇನೆ, ಪ್ರಜಾವಾಣಿಲಿ ಬರೆದಿದ್ದೇನೆ, ಉದಯವಾಣಿಲಿ ಬರೆದಿದ್ದೇನೆ, ನನ್ನ ಯೋಚನೆಗಳನ್ನು ಕನ್ನಡ ಪ್ರಾಧಿಕಾರಕ್ಕೆ ಕಳಿಸಿದ್ದೇನೆ. ಆದರೆ ಯಥಾ ಪ್ರಕಾರ ನಿಮ್ಮ ಪತ್ರ ಬಂದಿದೆ ಅಂತ ಒಂದು ಪತ್ರ ಬರ್ತದೆ ಅಷ್ಟೇ. ಇಷ್ಟು ಭಾಷೆಗಳು ನಾವು ನಮ್ಮ ದೇಶದಲ್ಲಿ ಇದ್ದಾಗ
ನಾನು ಯಾಕಂದರೆ ಇದನ್ನು ಯಾಕೆ ಹೇಳ್ತಿದ್ದರೆ, ನಾನು ಹಳೆ ಶಾಲೆಗೆ ಹೋಗಿ ಕೇಳಿದೆ. ಆಗ ಮೇಷ್ಟ್ರು ಹೇಳಿದರು, ಸರ್ ಕನ್ನಡದ ಮಕ್ಕಳು ಕಮ್ಮಿ ಆಗ್ತಾ ಇದ್ದಾರೆ, 8, 9 ಇಂಗ್ಲೀಷದ್ದು ತೊಂದರೆ ಇಲ್ಲ ಅಂತ ಹೇಳಿದರು. ಇಂಗ್ಲೀಷ್ ನಡೀತದೆ. ಕುಮಾರಸ್ವಾಮಿ ಅವರು 1,000 ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನೇ ಶುರು ಮಾಡ್ತಾನೆ ಅಂತ ಹೊರಡಿಸಿದರು. ಕನ್ನಡ ಶಾಲೆಗಳ ಉದ್ಧಾರ ಮಾಡೋದಿಲ್ಲ, ಇಂಗ್ಲೀಷ್ ಭಾಷೆಗಳ ಶುರು ಮಾಡ್ತಾರೆ. ಅದು ಆಯ್ತದು, ಆಗಲಿ. ಅದು ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿತು ಎಲ್ಲರೂ ದೊಡ್ಡ ಮನುಷ್ಯರಾದರೆ ಆಗಲಿ, ನಮಗೆ ಸಂತೋಷವೇ. ಆದರೆ ಕನ್ನಡ ಪಾಠ ಮಾಡಲಿಕ್ಕೆ ಗೊತ್ತಿಲ್ಲದ ನಮ್ಮ ನಾಡಿನಲ್ಲಿ ಇಂಗ್ಲೀಷ್ ಶಾಲೆಯನ್ನು ಶುರು ಮಾಡಿ ಇಂಗ್ಲೀಷ್ ಪಾಠ ಮಾಡುವವರು ಯಾರು, ಮತ್ತು ಆ ಇಂಗ್ಲೀಷನ್ನು ಕಲಿತು ನಮ್ಮ ಮಕ್ಕಳು ಹೋಗುವುದು ಎಲ್ಲಿಗೆ, ಇದೆಲ್ಲ ಮೂಲಭೂತ ಸಮಸ್ಯೆಗಳನ್ನು ಸರ್ಕಾರ ಯೋಚನೆಯೇ ಮಾಡ್ತಾ ಇಲ್ಲ. ಹೋಗಲಿ, ನಮ್ಮ ದೇಶಕ್ಕೆ ಒಂದು ರಾಷ್ಟ್ರೀಯ ಭಾಷಾ ನೀತಿ ಇದೆಯಾ ಅಂತ ಕೇಳೋಣ. 19,500 ಭಾಷೆಗಳಿರುವ ಈ ದೇಶಕ್ಕೆ ಒಂದು ರಾಷ್ಟ್ರೀಯ ಭಾಷಾ ನೀತಿ ಇಲ್ಲ. ದರ್ ಇಸ್ ನೋ ಲ್ಯಾಂಗ್ವೇಜ್ ಪಾಲಿಸಿ. ಆದ್ದರಿಂದ ಈ ಸಣ್ಣ ಭಾಷೆಗಳೆಲ್ಲ ಎತ್ಕೊಟ್ಟು ಹೋಗ್ತಾ ಇದ್ದಾವೆ. ಡಾಮಿನೆಂಟ್ ಭಾಷೆಗಳು ನಮ್ಮ ಕತ್ತು ಹಿಸುಕಿ ಸಾಯ್ತಾ ಇದ್ದಾವೆ. ಇವರು ಹೇಳಿದರು, ಐವಾನ್ ಅವರು ಹೇಳಿದರು, ತುಂಬ ಚೆನ್ನಾಗಿ ಹೇಳಿದರು ಅವರು. ಸಂವಿಧಾನ ಏನು ಮಾಡಿತು ಅಂತಂದರೆ, ಶಿಕ್ಷಣದ ಮಾಧ್ಯಮದ ಆಯ್ದುಕೊಳ್ಳುವ ಹಕ್ಕು ಅದು ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಅಂತ ಹೇಳಿದರು. ಅದು ಸರಿ, ಅದು ಸಂವಿಧಾನ ಹಾಗೆ ಹೇಳ್ತದೆ. ಹಾಗೆ ಸ್ಟೇಟ್ ಗೌರ್ಮೆಂಟ್ ಈಗ ನ್ಯೂ ಎಜುಕೇಷನ್ ಪಾಲಿಸಿ ಏನು ಹೇಳ್ತದೆ ಅಂತಂದರೆ, ದೇಶಿ ಭಾಷೆಗಳನ್ನು ಅಥವಾ ರಾಜ್ಯ ಭಾಷೆಗಳನ್ನು ಸಂರಕ್ಷಿಸುವ ಹಕ್ಕು ರಾಜ್ಯಗಳದ್ದು ಅಂತ ಹೇಳ್ತದೆ. ಆದರೆ ಕರ್ನಾಟಕ ಸರ್ಕಾರ ತನ್ನದೇ ರಾಜ್ಯದ ಭಾಷೆಯಾದ ಕನ್ನಡವನ್ನು 5ನೇ ಕ್ಲಾಸಿನವರೆಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮಾಡಿದರೆ ಸುಪ್ರೀಂ ಕೋರ್ಟ್ ಹೇಳ್ತದೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳ್ತದೆ. ನೋಡಿ, ಕೇಂದ್ರ ಸರ್ಕಾರ ಹೇಳೋದು ಇದು ರಾಜ್ಯ ಸರ್ಕಾರದ ಹಕ್ಕು ಅಂತ, ಸುಪ್ರೀಂ ಕೋರ್ಟ್ ಹೇಳೋದು ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಇಲ್ಲ ಅಂತ. ನನಗೆ ಒಂದು ಉದಾಹರಣೆ ಕೊಡಿ, ಯಾರಾದರೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರಾ ಅಂತ. ಯಾರಿಗೂ ಬೇಡದ ಮಗುವಾಗಿದೆ ಭಾಷೆ. ಮಾಡಬೇಕಾದ್ದು ಏನು ಅಂತಂದರೆ, ಸಂವಿಧಾನದಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಸಂವಿಧಾನದಲ್ಲಿ ಬದಲಾವಣೆ ತನ್ನಿಯಲ್ಲ, ಸಂವಿಧಾನದಲ್ಲಿ ಬದಲಾವಣೆ ತರಲಿಕ್ಕೆ ಕೆಲಸ ಮಾಡ್ರಲ್ಲ. ಈ ಸಮಸ್ಯೆ ಕನ್ನಡಕ್ಕೆ ಮಾತ್ರ ಅಲ್ಲ, ತಮಿಳಿಗೆ, ಒಡಿಯಾಕ್ಕೆ, ಕಾಶ್ಮೀರಕ್ಕೆ, ಮರಾಠಿಗೆ, ಗುಜರಾತಿಗೆ, ಎಲ್ಲ ಭಾಷೆಗಳಿಗೆ ಹೌದಾಗಿದ್ದರೆ ಎಲ್ಲ ಭಾಷೆಗಳ ಜನಗಳನ್ನು, ರಾಜ್ಯದ ಸೆಕ್ರೆಟರಿಗಳನ್ನ ಕರೆದು ಸಂವಿಧಾನದಲ್ಲಿ ಬದಲಾವಣೆ ಮಾಡಲಿಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ರಲ್ಲ. ಕನ್ನಡ ಹೋಗ್ತದೆ ಅಂತ ಭಾಷಣ ಮಾಡಿಕೊಂಡು ಕೂತ್ರೆ ಏನಾಗ್ತದೆ? ನಾವು ಆರ್ಟಿಕಲ್ 370 ಕತ್ತಲ ಬೆಳಗಾಗೋದ್ರೊಳಗೆ ಚೇಂಜ್ ಮಾಡಿ ನಮಗೆ ಬೇಕಾದ ಹಾಗೆ ಕಾಶ್ಮೀರದ ಸಮಸ್ಯೆಯನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ಳಿಲ್ವಾ? ಇದು ಸಾಧ್ಯ ಆಗ್ತದೆ ಅಂತಂದರೆ 19,500 ಭಾಷೆಗಳನ್ನು ಉಳಿಸುವುದಕ್ಕೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಆಡಳಿತ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಎಂಬ ಪ್ರಶ್ನೆಗೆ ನನಗೆ ಯಾರಾದರೂ ಉತ್ತರ ಕೊಡಬೇಕು. ಆ ಉತ್ತರ ಸಿಗುವಲ್ಲವರೆಗೆ ನನ್ನಂಥವನು ಈ ಪ್ರಶ್ನೆಯನ್ನು ಕೇಳ್ತಾನೆ ಹೋಗೋದು. ಕೊನೆಯದಾಗಿ ಒಂದು ಮಾತು, ಸಾರಿ ಮಧ್ಯರಾತ್ರಿಗೆ ತಡ ಆಗ್ತಾ ಇದೆ, ಕೊನೆಯದಾಗಿ ಒಂದು ಮಾತು. 2011 ಜನಗಣತಿ ಪ್ರಕಾರ 1971ರಿಂದ 2011 ನಡುವಿನ ಸುಮಾರು 40 ವರ್ಷಗಳ ಅವಧಿಯಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆಯಲ್ಲಿ ಆದ ಹೆಚ್ಚಳ 45.2%. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. 45.2% ಭಾಷೆಯನ್ನಾಡುವವರ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ. ಫೈನ್, ಆ ಭಾಷೆಯನ್ನು ಬೆಳೆಸಿದ್ದಾರೆ. ಬಾಂಗ್ಲಾ ಭಾಷೆ 17% ಹೆಚ್ಚಾಗಿದೆ, ತೆಲುಗು 13% ಹೆಚ್ಚಾಗಿದೆ, ತಮಿಳು 12% ಹೆಚ್ಚಾಗಿದೆ, ತುಳುನಾಡಿನ ತುಳು 7% ಹೆಚ್ಚಾಗಿದೆ. ಆ ಭಾಷೆಯನ್ನು ಆಡುವವರಲ್ಲಿ ಸಂಖ್ಯೆ 40 ವರ್ಷ 1971ರಿಂದ 2011 ನಡುವೆದ್ದು. ಕನ್ನಡ ಇಡೀ ಭಾರತೀಯ ಭಾಷೆಗಳಲ್ಲಿಯೇ 22 ಸಂವಿಧಾನದ ಅಧಿಕೃತ ಭಾಷೆಗಳಲ್ಲಿಯೇ ಅತ್ಯಂತ ಕಡಿಮೆ ಬೆಳವಣಿಗೆ ತೋರಿಸ್ತಿರುವಂಥ ಭಾಷೆ ಕನ್ನಡ. 3.5%. ಇದು ನಾನೇನು ಹೇಳ್ತಾ ಇಲ್ಲ, ಕಿಸೆಯಿಂದ ಹೇಳ್ತಾ ಇಲ್ಲ, ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಗೂಗಲಿಗೆ ಹೋಗಿ ಸೆನ್ಸಸ್ 2011 ಅಂತ ಕೇಳಿ ಎಲ್ಲ ಬರುತ್ತೆ. 3.5%. ಇದು ಹೌದಾಗಿದ್ದರೆ ಈಗ 1971ರಿಂದ 2011 ಆಯ್ತಲ್ಲ, ಮುಂದಿನ 40 ವರ್ಷಗಳ ನೀವು ಒಂದು ಗ್ರಾಫ್ ಹಾಕಿದರೆ ಕನ್ನಡದ ಬೆಳವಣಿಗೆ ಮುಂದಿನ 40 ವರ್ಷದಲ್ಲಿ ಸ್ಟ್ಯಾಗ್ನೆಂಟ್ ಆಗ್ತದೆ. ಅದು 3.50 ಆಗ್ತದೆ. ಅದು ಆಮೇಲೆ ಗ್ರಾಫ್ ಕೆಳಮುಖ ಆಗ್ತದೆ. ಅಂದರೆ ಮುಂದಿನ 60 ವರ್ಷಗಳಲ್ಲಿ 2,000 ವರ್ಷಗಳ ಇತಿಹಾಸ ಇರುವ, ಪಂಪ ಬರೆದಿರುವ, ಶ್ರೀ ವಿಜಯ ಬರೆದಿರುವ, ರನ್ನ ಬರೆದಿರುವ
ಬಸವಣ್ಣ ಹಾಡಿರುವ, ಕನಕದಾಸ ಹಾಡಿರುವ, ಕುವೆಂಪು ಬರೆದಿರುವ ಭಾಷೆ ಕೆಳಮುಖವಾಗಿ ಸಾಯ್ತದೆ. ಇದಕ್ಕೆ ನಾವು ಮತ್ತು ನೀವು ಸಾಕ್ಷಿಗಳಾಗಬೇಕಾಗ್ತದೆ, ನನ್ನ ಮಕ್ಕಳು ಸಾಕ್ಷಿಗಳಾಗಬೇಕಾಗ್ತದೆ. ಆದ್ದರಿಂದ ನಮ್ಮ ಮಂತ್ರಿಗಳು ಬಂದಾಗ ನಾನು ಅದನ್ನು ಹೇಳಬೇಕು ಅಂತಿದ್ದೆ, ಆದರೆ ಅದು ಎಲ್ಲಿಯೂ ಇಷ್ಟರೊಳಗೆ ಆಗಲೇ ಇಲ್ಲ. ಯಾಕಂದರೆ ನಾನು ಭಾಷಣ ಮಾಡುವಾಗ ಮಂತ್ರಿಗಳು ಹೋಗಿರ್ತಾರೆ, ಬರೋದು ಹೋಗೋದು. ನಾವು ಯಾರಿಗೆ ಹೇಳೋದು? ಹೀಗಾಗ್ತದೆ. ಬರೆದ್ರೆ ಅವರಿಗೆ ಅದು ಓದೋದಿಲ್ಲ, ಪುರ್ಸೊತ್ತಿಲ್ಲ ಪಾಪ. ಅವ್ರು ತುಂಬ ಬ್ಯುಸಿ. 3 ದಿವಸಕ್ಕೊಂದು ಇಲೆಕ್ಷನ್ ಬರ್ತದೆ, 6 ದಿವಸಕ್ಕೆ ಇನ್ನೇನೊಂದು ಬರ್ತದೆ, ಅದೆಲ್ಲ ಇರ್ತದೆ, ನಮಗೆ ಗೊತ್ತಿದೆ ಅದು. ಸೊ ಗೆಳೆಯರೇ, ಈ ಶಾಲೆ, ನಾನು ಭಾಳ ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೆ, ಹಳೆ ಶಾಲೆಗೆ. ಈ ಶಾಲೆಯಲ್ಲಿ ಇದೇ ಸ್ಟೇಜಲ್ಲಿ ಯಕ್ಷಗಾನ ಬಣ್ಣ ಹಾಕಿ ಕುಣಿದಿದ್ದೇನೆ. ಇದರ ಜೊತೆಗೆ ನನಗೆ ಭಾವುಕವಾದ ಪ್ರೀತಿ ಇದೆ. ಒಂದು ದಿವಸ ಬಾವುಂಜಿ ಕೇಳಿದ, ನಾನು ಹೇಳಿದೆ ನಾನು ಮಂಗಳೂರು ಯೂನಿವರ್ಸಿಟಿಲಿ ಕೆಲಸ ಮಾಡ್ತೇನೆ ಅಂತ. ಅವರು ನನಗೆ ಕೇಳಿದರು, ಮಂಗಳೂರು ಯೂನಿವರ್ಸಿಟಿಯಲ್ಲಿ ನೀವು ಯಾರಿಗೆ ಪಾಠ ಮಾಡೋದು ಅಂತ ಕೇಳಿದ. ಯಾರಿಗೆ ಪಾಠ ಮಾಡೋ? ಪಾಪ ಭಾಳ ನೋಡಿ, ಇಡೀ ಭಾರತೀಯ ಸಮಾಜ ಸೃಷ್ಟಿಸಿದ ಅತ್ಯಂತ ಮುಗ್ಧತೆಯ ಒಂದು ಸಂಕೇತ ಬಾವುಂಜಿ. ಮುಗ್ಧತೆ ನನಗದು ಬೇಕು. ಒಂದು ಮಗುವಿನ ಮುಗ್ಧತೆಯನ್ನು ಬದುಕಿನ ಕೊನೆವರೆಗೆ ಉಳಿಸಿಕೊಂಡಂಥ ಬಾವುಂಜಿ ಇದ್ದಾನಲ್ಲ, ನನಗೊಂದು ಆದರ್ಶ ಅವರು. ಅದಕ್ಕೆ ಹೇಳ್ತಾ ಇದ್ದೇನೆ, ನೀವು ಎಂತ ಮಾಡ್ತೀರಿ ಮಂಗಳೂರಲ್ಲಿ ಅಂತ. ಮತ್ತು ನಾನು ಅವರಿಗೆಲ್ಲ ಬಿಡಿಸಿ ಹೇಳಿದೆ, ಅಲ್ಲಿ MAಗೆ ಮಕ್ಕಳು ಬರ್ತಾರೆ, ನಾನು MAಗೆ ಬರುವ ಮಕ್ಕಳಿಗೆ ಪಾಠ ಮಾಡುವುದು. ಎಂಥ ಪಾಠ ಮಾಡ್ತೀರಿ ಅಂತ ಕೇಳಿದೆ. ಮತ್ತು ಸ್ವಲ್ಪ ಎಲ್ಲ ಹೇಳಿದೆ. ಹೇಳಿ ಆದ ಮೇಲೆ ಕೇಳಿದರು ಅವರು, ಈ MA ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಆ ಮಕ್ಕಳು ಮತ್ತೆ ಏನಾಗ್ತಾರೆ ಅಂತ ಕೇಳಿದರು. ನಾನು ಹೇಳಿದೆ, ಅವರು ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ಮತ್ತೆ ಪಾಠ ಮಾಡ್ತಾರೆ ಅಂತ. ಭಾರಿ ಖುಷಿಯಾಯಿತು. ಅಂದರೆ ಪಾಠ ಮಾಡುವ ಮಾಸ್ಟ್ರುಗಳಿಗೆ ನೀವು ಪಾಠ ಮಾಡೋದಂದರೆ ಉಸ್ತಾದೋಂಕಿ ಉಸ್ತಾದ್ ಅಂತ ನನ್ನ ಕರೆದ್ರು ಅವರು. ಉಸ್ತಾದೋಂಕಿ ಉಸ್ತಾದ್. ಅವರು ತೀರಿಕೊಳ್ಳೋದಕ್ಕೆ ಒಂದು 2-3 ತಿಂಗಳ ಹಿಂದೆ ನನಗೆ ಫೋನ್ ಮಾಡಿದರು. ನನ್ನ ಫೋಟೋ ವಾರ್ತಾ ಭಾರತಿಯಲ್ಲಿ ಬಂದಿತ್ತು. ನೋಡಿದ ತಕ್ಷಣ ಬೆಳಿಗ್ಗೆ 7 ಗಂಟೆಗೆ ಫೋನು, ನಾನು ಬಾವುಂಜಿ ಮಾತಾಡೋದು, ನಿಮ್ಮ ಫೋಟೋ ಬಂದಿದೆ, ನೀವು ಉಸ್ತಾದೋಂಕಿ ಉಸ್ತಾದ್ ಅಲ್ವೋ ಅಂತ. ಹಾಗಾಗಿ ನಾನು ಉಚ್ಚಿಲ 4 ವರ್ಷ ಇದ್ದದ್ದು ಬಿಟ್ಟು 30 ವರ್ಷ ಆದರೂ ಕೂಡ ಉಚ್ಚಿಲದ ಜೊತೆಗೆ ಒಂದು ನಿರಂತರವಾದ ಸಂಬಂಧ ಇದೆ. ನಾವೆಲ್ಲರೂ ಸೇರಿ ಶಾಲೆಯ ಶತಮಾನೋತ್ಸವ ಎಲ್ಲ ಗೆಳೆಯರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇದರ ಹಿಂದೆ ದೊಡ್ಡ ಶ್ರಮ ಇದೆ, ನನಗೆ ಗೊತ್ತಿದೆ ಅದು. ಯಾಕಂದರೆ ಶ್ಯಾಮಲಾ ಮಾಧವ್ ಅವರು ಆಗಾಗ ನನಗೆ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ರು, ವಾಸುದೇವ್ ಉಚ್ಚಿಲರು ಅಪ್ಡೇಟ್ ಮಾಡ್ತಾಯಿದ್ರು. ಭಾಳ ಸಂತೋಷವಾಗಿ ನಡೀಲಿ. ಹಾಗೆಯೇ ಇಲ್ಲಿಯ ಮಹಾ ವ್ಯಕ್ತಿಯಾಗಿರುವ ರಾಮಚಂದ್ರ ಉಚ್ಚಿಲರ ಶತಮಾನೋತ್ಸವ ಮುಂದಿನ ವರ್ಷ ಆಗುತ್ತದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ದರೂ ಚಿಕ್ಕದಾಗಿ ಆದರೂ ಮಾಡೋಣ. ನೀವೇನಾದರೂ ಹಾಗೆ ಮಾಡೋದಿದ್ರೆ ನಾನು ನನ್ನ ಖರ್ಚಿಯಲ್ಲಿ ಡೆಲ್ಲಿಯಿಂದ ಬಂದು ಉಚ್ಚಿಲರ ಬಗ್ಗೆ ಮಾತಾಡೋದಕ್ಕೆ ಸಿದ್ಧ. ಪ್ರಯೋಗದ ಮೂಲಕ ಭೋವಿ ವಿದ್ಯಾಸಂಸ್ಥೆ ನಡೆದು ಬಂದಂತಹ ಹಾದಿಯನ್ನು ಈ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದಂತಹ ಕಲಾವಿದ ಅವರನ್ನು ಈ ವೇದಿಕೆಗೆ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರ ಪರಿಚಯವನ್ನು ಮಾಡುವಂತಹ ಒಂದು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಮೈಸೂರು ರಂಗಾಯಣದಲ್ಲಿ ರಂಗ ಶಿಕ್ಷಣವನ್ನು ಪಡೆದಂತಹವರು, ಮಂಗಳೂರಿನಲ್ಲಿ ಹಲವಾರು ಕಾಲೇಜುಗಳಿಗೆ ನಾಟಕ ರಂಗ ತರಬೇತಿಯನ್ನು ನೀಡ್ತಾ ಇದ್ದವರು. ಹಾಗೆ ಮುದ್ರಾ ರಾಕ್ಷಸ, ಮ್ಯಾಕ್ಬೆತ್, ನಟ್ಟಿರುಲಾಟ ಹೀಗೆ ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡಿದವರು. ಬೆಳಕು, ರಂಗಸಜ್ಜಿಕೆ, ರಂಗ ಪ್ರಸಾದನ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ತನ್ನ ವಿಶೇಷವಾದಂತಹ ಛಾಪನ್ನು ಮೂಡಿಸಿದವರು. ತುಳು ನಾಟಕಗಳಲ್ಲಿ ವಿಶೇಷವಾಗಿ ಅದನ್ನು ಪ್ರದರ್ಶನ ಪಡಿಸಬೇಕು ಅನ್ನುವಂತಹ ಆಸೆಯನ್ನು ಹೊತ್ತು ಆ ರೀತಿಯಲ್ಲಿ ರಂಗ ಪ್ರಯೋಗಗಳನ್ನು ಮಾಡ್ತಾ ಇರುವವರು. ಯಾವಾಗಲೂ ಒಬ್ಬ ಮಿತ್ರನಾಗಿ ನಾನು ಅವರಲ್ಲಿ ಕೇಳಲಿಕ್ಕಿದೆ, ನೀನು ನಾಟಕಗಳ ವಿಷಯದಲ್ಲಿ ಈಜಿದವ ಅಂತ. ಅದಕ್ಕೆ ಬಹಳ ಸರಳವಾಗಿ ಅವರ ಉತ್ತರ ಯಾವ ಥರ ಇರ್ತದೆ ಅಂತ ಹೇಳಿದರೆ, ನಾನು ಈಜಲಿಲ್ಲ, ರಂಗ ನಾಟಕಗಳು ಅಥವಾ ರಂಗ ಪ್ರಯೋಗಗಳನ್ನೆಂದಿದೆ ಅದು ಒಂದು ಥರ ಕಡಲಿನ ಹಾಗೆ. ನಾನು ಆ ಕಡಲಿನ ಕಿನಾರೆಯಲ್ಲಿ ಕಾಲನ್ನು ಇಟ್ಟು ನಿಂತ್ಕೊಂಡಿದ್ದೇನೆ. ಅದು ಆ ಕಡಲು ನನ್ನ ಕಾಲೊಡ್ಡಿ ನಿಂತ್ಕೊಂಡಂತಹ ಕಾಲನ್ನು ಒಮ್ಮೆ ಸ್ಪರ್ಶಿಸಿ ಹೋಗ್ತಾ ಇದೆ, ಅಷ್ಟು ಮಾತ್ರ ಮಾಡಿದ್ದೇನೆ, ಅದರಲ್ಲಿ ಮುಳುಗಿ ಹೇಳುವಂತಹ ಸಾಧನೆಯನ್ನು ಮಾಡಲಿಲ್ಲ ಅಂತ ಹೇಳುವಂಥದ್ದು. ಅಂತಹ ಸರಳ ವ್ಯಕ್ತಿತ್ವದ ನಮ್ಮ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಯನ್ನು ಈ ಸಂದರ್ಭದಲ್ಲಿ ಶತಮಾನೋತ್ಸವ ಆಚರಣಾ ಸಮಿತಿಯ ವತಿಯಿಂದ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ದಯವಿಟ್ಟು ಈ ವೇದಿಕೆಯ ಹಿರಿಯರು ಅವರನ್ನು ಪ್ರೀತಿಯಿಂದ ಗೌರವಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಅಜ್ಞಾನದಿಂದಲೇ ದಾರಿ ಕಾಣದೆ ದಾರಿದ್ರ್ಯವನೆತ ಹೊದ್ದು ಮಲಗಿದ, ಅಜ್ಞಾನದಿಂದಲೇ
ಕೈ ಹಿಡಿದೆತ್ತಿ ನಿಲ್ಲಿಸಿದರೋ, ಕೈ ಹಿಡಿದೆತ್ತಿ ನಿಲ್ಲಿಸಿದರೋ. ಅತ್ಯಂತ ಹೆಚ್ಚು ಆಹ್ಲಾದದಿಂದ ಭಾಗವಹಿಸಲು ನನಗೆಲ್ಲರಿಗೂ ನನಗೆ ಈ ಒಂದು ಇಂತಹ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತಹ, ಅದರಲ್ಲೂ ಇವತ್ತು ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಯಾಕಂದರೆ ನಮ್ಮ ಸರೋಜಿನಿ ಟೀಚರ್ ಅವರಿಗೆ ನನ್ನಿಂದಲೇ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ನನಗೆ ಅತ್ಯಂತ ಒಂದು ಪುಣ್ಯ ಮಾಡಿದಂತಹ ಒಂದು ಭಾವನೆ ಬಂತು. ಮತ್ತು ಇದರ ಹಿಂದೆ ಎಲ್ಲ ಬೋವಿ ಸ್ಕೂಲ್ನದ್ದು, ಬೋವಿ ಶಾಲೆಯದ್ದು ಇತಿಹಾಸ ಹೇಳುವಾಗ ಈಗ ನಮ್ಮ ಇಲ್ಲಿ ಗಣ್ಯರೆಲ್ಲ ಇನ್ನಿತರ ವಿಷಯದ ಕುರಿತು ತುಂಬ ಭಾಷಣ ಮಾಡಿದರು, ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದರು. ಆದರೆ ಈ ಊರಿನಲ್ಲಿ ಹುಟ್ಟಿ ಬೆಳೆದು ಅಂದು ಉಚ್ಚಿಲ ಬೋವಿ ಶಾಲೆ ಇಲ್ಲದೇ ಇದ್ದಿದ್ದರೆ ನಾವು ಯಾರು ವಿದ್ಯೆಯನ್ನು ಪಡೆಯುವ ಮಟ್ಟಕ್ಕೆ ಏರ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ. ನನ್ನ ಮಿತ್ರ ಭಾಸ್ಕರ ಶೆಟ್ಟಿ ಸಹ ಇದ್ದಾರೆ ಇಲ್ಲಿ, ನಾವಿಬ್ಬರು ಕ್ಲಾಸ್ಮೇಟ್ಸ್. ನಾವು ಸಹ ಅದೇ ವಿಷಯ ಮಾತಾಡ್ತಿದ್ದೆವು. ಭಾಸ್ಕರ ಶೆಟ್ಟಿ ತಲಪಾಡಿಯಿಂದ ಬರ್ತಿದ್ದ. ಇಲ್ಲಿ ನಾನು ನೋಡ್ತೇನೆ, ಯಾಕಂದರೆ ನಮ್ಮ ವಿಜಯಕುಮಾರ್ ತಲಪಾಡಿ ನಾರಾಯಣನವರ ಮನೆಯಲ್ಲಿ ನಾವು ಪರೀಕ್ಷೆಗೆ ಓದ್ತಿದ್ದದ್ದು ಅವರ ಮನೆಯಲ್ಲಿ. ಅದೇ ಪ್ರಕಾರ ಇನ್ನಿತರ ಹಲವಾರು ಮಿತ್ರರು ನಾವು ಅವರ ಮನೆಯಲ್ಲೇ ಕೂತು, ಯಾಕಂದರೆ ನಮ್ಮ ಸಮಾಜದಲ್ಲಿ ಆ ಸಮಯದಲ್ಲಿ ವಿದ್ಯೆಗೆ ಅಂಥದ್ದ ಒಂದು ಮಹತ್ವ ಇರಲಿಲ್ಲ. ಬೋವಿ ಸಮಾಜದವರು ನನಗೆ ಗೊತ್ತುಂಟು, ಅದರಲ್ಲೂ ಬೋವಿ ಮಹಿಳಾ ಮಣಿಗಳು ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಬೆಳೆಸಿದ ಶಾಲೆ ಇದು. ಈ ಒಂದು ಶಾಲೆಗೆ ಇವತ್ತು 100ನೇ ವರ್ಷದ ಒಂದು ಸಂಭ್ರಮ. ಇಂತಹ ಒಂದು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಸಿಕ್ಕಂತಹ ಒಂದು ಅದ್ಭುತ ಒಂದು ಕ್ಷಣ, ಇದನ್ನೆಲ್ಲ ಒದಗಿಸಿಕೊಟ್ಟಂತಹ, ಇದರ ಹಿಂದೆ ಈ ಒಂದು ಶತಮಾನೋತ್ಸವ ಸಮಾರಂಭದ ಹಿಂದೆ ತುಂಬ ಜನ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿ. ಅದೇ ಪ್ರಕಾರ ನಾನು ನಮಗೆ ಕಲಿಸಿದಂತಹ ದಿವಂಗತರಾದಂತಹ ಹಲವಾರು ನಮ್ಮ ಶಿಕ್ಷಕ ವೃಂದಕ್ಕೆ ನಮನವನ್ನು ಅರ್ಪಿಸ್ತೇನೆ. ನಮ್ಮ ಬೀರಪ್ಪ ಮಾಸ್ಟರ್ನಿಂದ ಹಿಡಿದು ಸರೋಜನಿ ಟೀಚರ್, ಸತ್ಯಭಾಮ ಟೀಚರ್, ಇಂತಹ ಹಲವಾರು ಟೀಚರ್ಗಳು, ಹಲವಾರು ಮಾಸ್ಟರ್ಗಳು. ಅನ್ನಪ್ಪ ಮಾಸ್ಟರ್ ನಿನ್ನೆ 90 ವರ್ಷದ ಅನ್ನಪ್ಪ ಮಾಸ್ಟರ್ ನಿನ್ನೆ ನಮ್ಮೊಟ್ಟಿಗಿದ್ದರು. ಅವರೆಲ್ಲರಿಗೂ ಅವರೆಲ್ಲರ ಆ ಒಂದು ಸ್ವಾರ್ಥರಹಿತ ವಿದ್ಯಾಭ್ಯಾಸ ಕಲಿವಿಕೆಯಿಂದ ನಾವೆಲ್ಲ ಇಂದು ಈ ಮಟ್ಟಕ್ಕೆ ಎತ್ತಿದ್ದೇವೆ. ನನ್ನ ಹಲವಾರು ಮಿತ್ರರು ಎದುರುಗಡೆ ಇದ್ದಾರೆ, ಅವರೆಲ್ಲರಿಗೂ ಅದೇ ಅನಿಸಿಕೆ ಇರಬಹುದು. ಅದೇ ಪ್ರಕಾರ ನಮಗೆಲ್ಲ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ನನ್ನನ್ನು ಅತಿ ಹೆಚ್ಚಿಗೆ, ಯಾಕಂದರೆ ಇದರ ವಿಷಯವಾಗಿಯೂ ನಿತ್ಯವೂ ಅಪ್ಡೇಟ್ ಮಾಡಿ 2-3 ಜನ, ಒಂದು ಅಂದರೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಮೋಹನ್ ರವರು, ಅವರ ತಂಗಿ ಶ್ಯಾಮಲಾ ಮಾಧವರವರು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ರೇವತಿ ಟೀಚರ್ರವರು, ಅದೇ ಪ್ರಕಾರ ರೋಹಿತಾಕ್ಷರ್ ಅವರು, ವಿಜಯಕುಮಾರ್, ಚಿದಾನಂದ, ಇವರೆಲ್ಲರ ಸತತ ಪರಿಶ್ರಮದ ಫಲ ಇಂದು ನಾವು ಅತ್ಯಂತ ಸಂಭ್ರಮದಲ್ಲಿ 3 ದಿವಸದ ಈ ಸಂಭ್ರಮಾಚರಣೆಯನ್ನು ನಡೆಸಿದ್ದೇವೆ. ನಾನು ಎಲ್ಲರಿಗೂ ಈ ವಿಷಯದಲ್ಲಿ ಚಿರಋಣಿಯಾಗಿದ್ದೇನೆ. ರೇವತಿ ಟೀಚರ್ ವಿಷಯದಲ್ಲಿ ಒಂದು ಮಾತು ಹೇಳಬೇಕು. ಯಾಕಂದರೆ ಅವರ ಆ ಕಲಿವಿಕೆಯ ಅವರು ಎಂತೂ ಉತ್ತುಂಗಕ್ಕೆ ಅದನ್ನು ಕೊಂಡು ಹೋಗಿದ್ದಾರೆ. ಅಂದರೆ ನಾವು ಚಿಕ್ಕಂದಿನಲ್ಲಿ ಪ್ರವಾಸಕ್ಕೆ ಹೋಗುವಾಗ ನಾವು ಕೆಲವು ಜನರು ದೂರದಿಂದ ಬರುವವರು ಅಂತ ಅವರ ಮನೆಯಲ್ಲಿ ರಾತ್ರಿಯನ್ನು ನಾನು ಭಾಸ್ಕರ ಎಲ್ಲ ರಾತ್ರಿಯಲ್ಲಿ ಅವರ ಮನೆಯಲ್ಲೇ ಇಟ್ಟು ಬೆಳಿಗ್ಗೆ ಬೇಗ ಎದ್ದು ನಮ್ಮನ್ನು ಪ್ರವಾಸಕ್ಕೆ ಕೊಂಡು ಹೋಗ್ತಿದ್ದರು. ಅಂತಹ ಒಂದು ನಿಸ್ವಾರ್ಥಿ ಟೀಚರ್ ಅವರಿಂದ ತುಂಬಿ ತುಳುಕಿದಂತಹ ನಮ್ಮ
ಬೋವಿ ಶಾಲೆಗೆ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಹೃದಯಾಂತಳದಿಂದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಮೋಹನ್ ರವರು ಹೇಗೆ ಹೇಳ್ತಾ ಇದ್ದರು, ನಮ್ಮ ITI ವಿಷಯವಾಗಿಯೂ ಅದೇ ಪ್ರಕಾರ ಸ್ಪೋರ್ಟ್ಸ್ ಅಕಾಡೆಮಿ ಅದರ ಕುರಿತಾಗಿಯೂ ನಮ್ಮಿಂದ ಯಾವುದೆಲ್ಲ ಸಹಾಯ ಸಾಧ್ಯವೋ ಅದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಿಮಗೆ ನಾವು ಮೋಹನ್ ರವರ ಮುಖಾಂತರ ಘೋಷಿಸ್ತೇನೆ. ನಮ್ಮಿಂದ ಯಾವುದೆಲ್ಲ ಸಹಾಯ ಸಾಧ್ಯವೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯಲ್ಲಿರುವವರಲ್ಲಿ ಎಲ್ಲರಿಗಿಂತ ಕಿರಿಯವನು ನಾನು. ಈ ಒಂದು ಕಿರಿಯವನಾಗಿದ್ದು ಈ ವೇದಿಕೆಯಲ್ಲಿ ಇರಬೇಕಿದ್ರೆ ಈ ಶಾಲೆಯಲ್ಲಿ ಕಲಿತು ಈ ಒಂದು ವೇದಿಕೆ ನನ್ನ ಶಿಕ್ಷಕರೇ ಕಾರಣ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಪರಿಸರದಲ್ಲಿ ನಾವು ಪ್ರಪ್ರಥಮವಾಗಿ ನೆನೆಸಬೇಕಿದ್ರೆ ವೇದಿಕೆಯ ಮುಂಭಾಗದಲ್ಲಿ ಇರುವಂಥ, ಅದೇ ರೀತಿ ಈ ಮೊದಲು ನನಗೆ ಕಲಿಸಿದಂಥ ಶಿಕ್ಷಕರನ್ನು ನಾನು ಈ ಮೊದಲು ನೆಲೆಸುವಂಥದ್ದು ನನ್ನ ಆದ್ಯ ಕರ್ತವ್ಯ. ಸರೋಜಿನ್ ಟೀಚರ್, ರೇವತಿ ಟೀಚರ್, ಆನಂದ ಮಾಸ್ಟರ್, ಧರ್ನಪ್ಪ ಮಾಸ್ಟರ್, ಇನ್ನಿತರ ಎಲ್ಲ ಶಿಕ್ಷಕರು ಕೂಡ ಆ ಸಂದರ್ಭದಲ್ಲಿ ಬೆನ್ನು ತಟ್ಟಿ ನೀನು ಕಲಿಬೇಕು, ಮುಂದೆ ಹೋಗಬೇಕು ಎನ್ನುವ ಮಾತನ್ನು ಹೇಳುವ ಸಂದರ್ಭದಲ್ಲಿ ಸ್ಟೇಜಿಗೆ ಹೋಗುವುದಂತ ಹೇಳಿದರೆ ಆ ಸಂದರ್ಭದಲ್ಲಿ ಹೆದರಿಕೆ. ಆ ಸಂದರ್ಭದಲ್ಲಿ ನನಗೆ ಆನಂದ ಮಾಸ್ಟರ್ ಮತ್ತು ಧರ್ನಪ್ಪ ಮಾಸ್ಟರ್ ನೀನು ಹೋಗಬೇಕು ಎನ್ನುವುದ ಪ್ರಪ್ರಥಮವಾಗಿ ಒಂದು ನಾಟಕ ಪಾತ್ರಧಾರಿಗೆ ನನ್ನನ್ನು ಸ್ಟೇಜಿಗೆ ಕಳಿಸಿದರು. ಆ ಹೆದರಿಕೆಯೆಲ್ಲ ಆಗಿನಿಂದಲೇ ಹೋಗಿತ್ತು. ತದನಂತರ ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ರಾಜಕಾರಣ ಆಗಲಿ, ವಕೀಲರಾಗಲಿ, ಬಿಲ್ಡರ್ ಆಗಲಿ, ಉದ್ಯಮಿಗಳಾಗಲಿ, ವಿದೇಶದಲ್ಲಿ ಆಗಲಿ ಎಲ್ಲ ರೀತಿಯಲ್ಲಿ ಮೇಲೆ ಮೇಲೆ ಬಂದ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ನನ್ನನ್ನು ಮುಂದೆ ಕಳಿಸಿದಂಥ ನನ್ನ ಚಿಕ್ಕಪ್ಪ ಹುಚ್ಚಿಲ್ರವರು, ಈ ಸಂದರ್ಭದಲ್ಲಿ ಹೇಳಬೇಕಿದ್ರೆ ಮೊನ್ನೆ ತಾನೇ ತಲಪಾಡಿಯ ವಿಜಯ್ ಕುಮಾರ್ ಶೆಟ್ರ್ ಅಂತೇಳಿ ನನಗೆ ಸಿಕ್ಕಿದ್ರು. ಅವರು ಹೇಳಿದರು, ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬರಬೇಕಿದ್ರೆ ನನ್ನೊಂದು ಭಾಗ್ಯ. ಯಾಕೆಂದರೆ ಅವರು ಅನಾರೋಗ್ಯದಲ್ಲಿದ್ದರು. ನನ್ನ ಫ್ರೆಂಡ್ ಲತೀಶ್ ಅವರ ತಂದೆ ಅವರು ಹೇಳಿದರು, ನಿನ್ನೆ ಬಂದಿದ್ದರು, ತುಂಬ ಸಂತೋಷ ಆಗ್ತದೆ. ಅದರೊಟ್ಟಿಗೆ ಈ ಶಾಲೆಯಲ್ಲಿ ಕಲಿತಂಥ ವಿದ್ದು ಉಚ್ಚಿಲ್ರವರನ್ನು ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊನ್ನೆ ನಡೆದಂಥ ಇಲ್ಲಿ ಒಳ್ಳೆ ಕಾರ್ಯಕ್ರಮ ಹೇಳಬೇಕಿದ್ರೆ ಇಡೀ ಮಂಗಳೂರಿನಿಂದ ಈಚೆಗೆ ಆಗಬೇಕಿದ್ರೆ ಒಂದು ಒಳ್ಳೆ ಸ್ಟೇಜಿಯಲ್ಲಿ ಒಂದು ಒಳ್ಳೆ ಇದನ್ನು ಮಾಡಿಕೊಟ್ಟಂಥ ವಿದ್ದು ಅವರು ಇಡೀ ನಮ್ಮ ಉಚ್ಚಿಲ, ತಲಪಾಡಿ ಎಲ್ಲ ಕ್ಷೇತ್ರಗಳಿಂದ ಹೆಸರನ್ನು ಗಳಿಸುವಂಥ ಕೆಲಸಗಳನ್ನು ಈ ಬೋವಿ ವಿದ್ಯಾಸಂಸ್ಥೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ ಮಾಡುವಂಥದ್ದು ಭಾಗ್ಯ, ಸರೋಜಿನ್ ಟೀಚರ್, ಅದೇ ರೀತಿ ಸಂಧ್ಯಾಕ್ಕ, ಅದೇ ರೀತಿ ಉಚ್ಚಿಲ್ರು, ಮೊಹಮ್ಮದ್ ಅಲಿ ಅವರು ಎಲ್ಲರನ್ನು ಕೂಡ ಗುರುತಿಸಿಕೊಂಡು ಈ 3 ದಿವಸದ ಕಾರ್ಯಕ್ರಮದಲ್ಲಿ 65 ಜನರಿಗೆ ಸನ್ಮಾನಿಸಲು ಇದು ಮಾಡಿದಂಥ ಬೋವಿ ಸಮಾಜದ ಎಲ್ಲ ಶತಮಾನೋತ್ಸವ ಸಮಿತಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆ. ಆರಂಭಗೊಂಡಾಗ ಬೀಚಪ್ಪಿಳ್ಚಪಾಡ್ರು ಹಾಗೆ ಅವರ ಮಗ ದಿವಂಗತ ಶ್ರೀ ಬಾಲಕೃಷ್ಣಯ್ಯು ಇವರು ಉದ್ಯಾವರದಿಂದ ಇಲ್ಲಿ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ರು ಅನ್ನುವಂಥದ್ದನ್ನು ಶತದಿವಿಗೆ ಕಾರ್ಯಕ್ರಮದ ಮೂಲಕ ನಾವು ಅರಿತುಕೊಂಡಿದ್ದೇವೆ. ಹಾಗಾಗಿ ಅವರ ಮಗ ಬಾಲಕೃಷ್ಣರವರ ಮಗ ರವೀಂದ್ರನಾಥ್ ಉಚ್ಚಿಲ್ ಇವರು ನಮ್ಮ ಜೊತೆಗಿದ್ದಾರೆ. ಈ ಮೊಮ್ಮಗ ರವೀಂದ್ರನಾಥ್ ಉಚ್ಚಿಲ್ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ದಯವಿಟ್ಟು ಒಮ್ಮೆ ವೇದಿಕೆಗೆ ಕರೀತಾ ಇದ್ದೇವೆ. ಆ ಹಿರಿಯ ಚೇತನಗಳ ನಿಸ್ವಾರ್ಥ ಸೇವೆಗೆ ಈ ಶತಮಾನೋತ್ಸವದ ವೇದಿಕೆಯಲ್ಲಿ ಒಂದು ಸಣ್ಣ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಬಹಳ ಗೌರವಪೂರ್ವಕವಾಗಿ ಈ ಸಮಯವನ್ನು ನಾವು ನೆನಪಿಸಿಕೊಳ್ಬೇಕು. ಯಾಕೆಂತೇಳಿದರೆ ಆರಂಭದ ದಿನಗಳಲ್ಲಿ ಆಗ ಸಂಚಾರಿ ವ್ಯವಸ್ಥೆಗಳು ಯಾವ ಥರ ಇತ್ತು, ಬಹಳ ಕಷ್ಟಕರವಾದಂತಹ ಸಂಚಾರಿ ವ್ಯವಸ್ಥೆಗಳಿದ್ದರೂ ಕೂಡ ಉದ್ಯಾವರದಿಂದ ನಡೆದುಕೊಂಡು ಇಲ್ಲಿಗೆ ಬಂದು ಈ ಶಾಲೆಯಲ್ಲಿ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಬೀಚಬೇಳ್ಚಪಾಡ್ರು ಇರಬಹುದು, ಅವರ ಮಗ ದಿವಂಗತ ಶ್ರೀ ಬಾಲಕೃಷ್ಣಯ್ಯು ಇರಬಹುದು, ಅವರ ಮನೆಯವರಿದ್ದರೆ ದಯವಿಟ್ಟು ಬಂದು ನಮ್ಮ ಈ ಸ್ಮರಣಿಕೆಯನ್ನು ಸ್ವೀಕರಿಸಬಹುದು. ವೀರಪ್ಪ ಉಚ್ಚಿಲ್, ದಿವಂಗತ ಶ್ರೀಯು ಕಣ್ಣಪ್ಪ ಇವರ ಮನೆಯವರು ಯಾರಾದರೂ ಇದ್ದರೂ ಅವರು ಕೂಡ ಬಂದು ನಾವು ಈ ಸಂದರ್ಭದಲ್ಲಿ ನೀಡುವಂತಹ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಸರ್ ವಿವೇಕ್ ರೈ ಸರ್ ಇವರನ್ನು ಈ ಸ್ಮರಣಿಕೆಯನ್ನು ನೀಡಬೇಕು ಅನ್ನುವಂತೆ ವಿನಂತಿ. ಅವರ ಸೇವೆಯನ್ನು ಅವರ ತಲೆಮಾರಿಗೆ ನಾವು ವರ್ಗಾಯಿಸ್ತಾ ಇದ್ದೇವೆ. ನಾನು ಇಲ್ಲಿ ಬಂದಿದ್ದೇನೆ. ರಾಷ್ಟ್ರಕವಿ ಕುವೆಂಪು ತಮ್ಮ
ಆತ್ಮಚರಿತ್ರೆಯ ನೆನಪಿದೋಡು ಒಂದು ಮಾತು ಬರೀತಾರೆ. ನನಗೆ ಶಾಲೆಗೆ ಹೋಗಲಿಕ್ಕೆ ಒಂದು ವೇಳೆ ಅಲ್ಲಿ ಶಾಲೆ ಇಲ್ಲದಿದ್ದರೆ ನಾನು ಶ್ರೀಮಂತರ ಮನೆಯ ಹಟ್ಟಿಯಲ್ಲಿ ಸಗಣಿ ತೆಗೀತಾ ಇದ್ದೆ ಅಂತ. ಈ ಮಾತನ್ನು ಅನೇಕ ಮಂದಿ 100 ವರ್ಷದ ಹಿಂದೆ ಹೇಳಿರ್ಬೋದು. ನನಗೂ ನೆನಪಾಗ್ತಾ ಇದೆ, ಯಾಕೆಂದರೆ ಒಂದು ಶಾಲೆಗೆ 100 ವರ್ಷ ಆಗ್ತದೆ, ಆದರೆ ನಾರಾಯಣ ಉಚ್ಚಿಲರಂಥ ಕೆಲವು ಮಂದಿ ಮಾತ್ರ 100 ವರ್ಷ ಬದುಕ್ತಾರೆ. ನಾವೆಲ್ಲ ಬಹುಶಃ ಇವತ್ತಿನ ಈ ಹವಾಮಾನದಲ್ಲಿ 100 ವರ್ಷ ನಾವ್ಯಾರು ಬದುಕುವುದಿಲ್ಲ. ಆದರೆ ಮುಂದಿನ ಪೀಳಿಗೆ ಇದನ್ನು ನೋಡ್ತಾರೆ. ಒಂದು ಸಂಸ್ಥೆಗೆ 100 ವರ್ಷ ಅಥವಾ 200 ವರ್ಷ 300 ವರ್ಷ ಒಂದು ಶತಮಾನ ಮುಂದುವರಿಬೋದು. ನಾನು ಸುಮಾರು ಒಂದು 70 ವರ್ಷದ ಹಿಂದೆ ಪುತ್ತೂರಿನ ಬಳಿಯ ಒಂದು ಸಣ್ಣ ಕುಗ್ರಾಮದಲ್ಲಿ ನಾನು ಈ ಥರ ಶಾಲೆಗೆ ಹೋದವನು. ಈಗೆಲ್ಲ ಹೇಳಿದ್ರಲ್ಲ ಆ ಥರದಲ್ಲಿಯೇ ಒಂದು ಬಿಳಿಮಲೆ ಹೇಳಿದಾಗೇ ಒಂದು ಆ ಊರಿನ ಒಂದು ಬ್ರಾಹ್ಮಣರು ಒಂದು ಶಾಲೆ ಕಟ್ಟಿದರು. ಅದರಲ್ಲಿ ಎಲ್ಲ ಜಾತಿಯವರಿಗೆ ಅವಕಾಶ ಇತ್ತು. ಒಂದು ವೇಳೆ ಆ ಶಾಲೆ ಕಟ್ಟದೇ ಇದ್ದರೆ ನಾನು ಕೂಡ ಯಾವುದೋ ಒಂದು ಹಟ್ಟಿಯಲ್ಲಿ ಸಗಣಿ ತೆಗೀತಾ ಇರಬೇಕಾಗಿತ್ತು. ಅದರದ್ದು ನಾನು ವಿದ್ಯುತ್ ದೀಪ ನೋಡಿದ ಕೂಡಲೇ ಸ್ವಲ್ಪ ಭಯ ಆಗ್ತದೆ ಅಂದರೆ ನಾನು ಸುಮಾರು 10ನೇ ತರಗತಿವರೆಗೆ ವಿದ್ಯುತ್ ದೀಪ ನೋಡಿಲ್ಲ. ನಾನು ಚಿಮಣಿ ಎಣ್ಣೆಯ ದೀಪದಲ್ಲಿಯೇ ನಾನು 10ನೇ ತರಗತಿವರೆಗೆ ಓದಿದವನು. ಕಾಲೇಜಿಗೆ ಹೋಗುವಾಗ ನಮಗೆ ಈ ಎಲೆಕ್ಟ್ರಿಕ್ ಸಣ್ಣ ಒಂದು ಮಿಣುಕು ದೀಪ, ಅದಕ್ಕೆ ನನಗೆ ಯಾವಾಗಲೂ ಈ ಜಗಜಗಿಸುವ ಬೆಳಕು ಕಂಡ ಕೂಡಲೇ ನಮ್ಗೆ ಸ್ವಲ್ಪ ಭಯ ಆಗುವಂಥದ್ದು. ನಾವು ಇದನ್ನು ನೋಡಲಿಲ್ಲ, ಬದುಕಲಿಲ್ಲ. ಅಂದರೆ ಸುಮಾರು ನಾನು ಒಂದು 73 ವರ್ಷ ದಾಟಿದವನು. ಆದ್ದರಿಂದ ನಮಗೆ ಅದಕ್ಕಿಂತ ಹಿಂದೆ ಒಂದು 27 ವರ್ಷ ಬದುಕಿದ ಕಾಲಕ್ಕೆ ಈ ಶಾಲೆ ಹುಟ್ಟಿದಾಗ ನಾನು ಆಗಿನಿಂದ ನೋಡ್ತಾ ಇರೋ ಒಂದು ಮಾತು ಹೇಳಬೇಕು. ನಾವು ಅನೇಕ ಬಾರಿ ಕೋಮು ಸಂಹಾರದ ಬಗ್ಗೆ ಭಾಷಣ ಬಗೆಯುತ್ತೇವೆ, ಬರಹಗಳನ್ನು ಬರೀತೇವೆ, ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೇವೆ ನಾವು. ಇವತ್ತಿನ ದಿನ ಇಲ್ಲಿ ವೇದಿಕೆಯಲ್ಲಿ ನಾನು ಕಂಡಂಥವರು ಅದು ಅಬುದಾಬಿಯಿಂದ ಬಂದ ಸ್ನೇಹಿತರ ಸಹಿತ ಮತ್ತು ಇಲ್ಲೆಲ್ಲ ಬಹುಮಾನ ಅದು ಪ್ರಶಸ್ತಿ ಪಡೆದವರು ಎಲ್ಲ ಸಮುದಾಯದವರಿದ್ದರು. ಬೋವಿ ಎನ್ನುವಂಥ ಒಂದು ಸಮುದಾಯ, ಅದರ ಬಗ್ಗೆ ಎಲ್ಲರೂ ಹೇಳಿದರು. ನಾನು 34 ವರ್ಷ ಕೊಣಾಜೆಯ ಕೇಂದ್ರದಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡಿದ ಕಾರಣ ನನಗೆ ಇಲ್ಲಿ ತುಂಬ ಮಂದಿ ಅಮೃತ ಸೋಮೇಶ್ವರರ ಆರಂಭದ ಮನೆ ಆಚೆ ಬದಿಯಲ್ಲಿದ್ದದುಂಟಲ್ಲ, ಅಡ್ಕಕ್ಕೆ ನಾನು ಬಹಳ ಬಾರಿ ಅವರ ತಂದೆಯವರನ್ನು ಕಂಡವನು, ಅಲ್ಲಿ ಬಂದವನು. ರಾಮಚಂದ್ರ ಉಚ್ಚಿಲರ ಬಗ್ಗೆ ಬಹಳ ಸ್ನೇಹಿತ. ಕೇಶವ ಉಚ್ಚಿಲ್ ಮತ್ತು ನಾನು MAಯಲ್ಲಿ 2 ವರ್ಷ ನಾವು ಒಟ್ಟಿಗೆ MA ಮಾಡಿದವರು, 68ರಿಂದ 70ರವರೆಗೆ. ಈ ಶಾಲೆಯಲ್ಲಿ ಓದಿದ ಅನೇಕ ಮಂದಿ ನನ್ನ ಶಿಷ್ಯರಾಗಿದ್ದರು. ವಾಸ್ತವ ಉಚ್ಚಿಲ್ ಇಲ್ಲಿ ಬಂದಿದ್ದಾರೆ ಅನೇಕ ಮಂದಿ. ನಾನು ಬೊಂಬಾಯಿಗೆ ಅನೇಕ ಬಾರಿ ಹೋದಾಗಲೂ ನನಗೆ ಈ ಉಚ್ಚಿಲದ ಬೋವಿಯ ಅನೇಕ ಮಂದಿ, ಸದಾನಂದ ಉಚ್ಚಿಲ್ ಸಹಿತ ಅನೇಕ ಮಂದಿ ನನಗೆ ಅಲ್ಲಿ ಬಹಳ ಆತ್ಮೀಯರಾಗಿದ್ದರು. ವಾಣಿ ಉಚ್ಚಿಲ್ಕರ್ ಅವರ PhDಗೆ ನಾನು ಮೌಲ್ಯಮಾಪಕ ಆಗಿದ್ದೆ. ಒಂದು ರೀತಿಯಲ್ಲಿ ಕಲಾ ಗಂಗೋತ್ರಿಯಲ್ಲಿ ಇದೇ ಉಚ್ಚಿಲದ ಕೆಳಗಿನ ಶಾಲೆಯಲ್ಲಿ ಒಂದು 3-4 ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಅಂದರೆ ಇಲ್ಲಿ ನೀವು ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಕ್ಲೀಶೆಯ ಮಾತುಗಳನ್ನು ಆಡೋ ಬದಲು ಒಂದು ಬೋವಿಗಳಾಗಲಿ, ಮಗವೀರರಾಗಲಿ, ಬಂಟರಾಗಲಿ ಅಥವಾ ಬಿಲ್ಲವರಾಗಲಿ ಅಥವಾ ಮುಸ್ಲಿಮರಾಗಲಿ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಶಾಲೆಯಲ್ಲಿ ಶಿಕ್ಷಣ ಕೊಟ್ಟ ಮೇಲೆ ಶಾಲೆ ಅನ್ನೋದು ಎಲ್ರಿಗೂ ಸೇರಿತ್ತು. ನಾವು ಎಷ್ಟೋ ಬಾರಿ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾದರೆ ಈ ಜಿಲ್ಲೆಯಲ್ಲಿ ನಾನು ಕಲಿತ ಶಾಲೆಯನ್ನು ಸೇರಿಸಿಕೊಂಡ್ರೆ ಅದಕ್ಕೂ 100 ವರ್ಷ ದಾಟಿದೆ. ಎಲ್ಲವುಗಳು ಕೂಡ ಖಾಸಗಿಯವರು ಮಾಡಿರುವಂಥದ್ದು. ಇವತ್ತು ಆಧುನಿಕ ಕಾಲದಲ್ಲಿ ಖಾಸಗಿ ಶಾಲೆ ಅಂದರೆ ದುಡ್ಡು ಮಾಡುವ ಶಾಲೆ ಅಂತ ಒಂದು ಹೆಸರು ಬಂದಿದೆ. ಅದಕ್ಕೆ ಅವರು ಅರ್ಹರು ಕೂಡ, ಅನೇಕ ಮಂದಿ ಅರ್ಹರು ಕೂಡ. ಆದರೆ ಈ ಪ್ರಾಥಮಿಕ ಆ ಕಾಲಕ್ಕೆ ನಾವೆಲ್ಲ ಓದುವ ಕಾಲಕ್ಕೆ 8ನೇ ಕ್ಲಾಸ್ವರೆಗೆ ಇತ್ತು. ನಮಗೆ ESLC ಅಂತ ಪರೀಕ್ಷೆ ಇದ್ದದ್ದು ಆ ಕಾಲಕ್ಕೆ. ಆಗ 1ರಿಂದ 8ರವರೆಗಿನ ಶಾಲೆ ನಾನು ಕಲಿತದ್ದು. ಆ ಶಾಲೆಗಳನ್ನು ಮಾಡಿದವರೆಲ್ಲ ದುಡ್ಡಿಗಾಗಿ ಮಾಡಿದ್ದಲ್ಲ. ಅವರೇನು ಮಾಡಿದರು ಅಂದರೆ ತಮ್ಮ ಸಣ್ಣ ಸಣ್ಣ ಉತ್ಪಾದನೆ ತೊಗೊಂಡು ಈ ದಲಿತ ಮಕ್ಕಳನ್ನು, ಹಿಂದುಳಿದವರನ್ನು, ಹುಡುಗಿಯರನ್ನು, ಮುಸ್ಲಿಮರನ್ನು ಎಲ್ಲರನ್ನೂ ಸೇರಿಸಿಕೊಂಡು ಶಾಲೆಗೆ ಇಷ್ಟು ಜನವೆಲ್ಲದ್ರೆ ಅದಕ್ಕೆ ಅನುಮೋದನೆ ಸಿಕ್ಕುವುದಿಲ್ಲ ಅಂತ ಮಾಡ್ತಾ ಬಂದವರು. ಹಾಗಾಗಿ ಇದು ಬೋವಿ ಶಾಲೆ ಅಂತ ಹೇಳಿದರೂ ಕೂಡ ಇದು ಎಲ್ಲರಿಗೂ ಸೇರಿದ ಒಂದು ಶಾಲೆಯನ್ನಾಗಿ ಬೆಳೆಸಿದ ಕಾರಣವೇ ನಾವು ಯಾವುದನ್ನು ಇವತ್ತು ಬಹಳ ದೊಡ್ಡ ಸಿದ್ಧಾಂತ ಅಂತ ಹೇಳ್ತೇವೆ, ಸರ್ವಧರ್ಮ ಸಮನ್ವಯ ಅಂತ, ಅದನ್ನು ಉದ್ದಕ್ಕೂ 100 ವರ್ಷಗಳ ಕಾಲ ನಡೆಸಿಕೊಂಡು ಬಂದ ಶಾಲೆ ಇದು.
ಹೀಗಾಗಿ ಇಲ್ಲೆಲ್ಲ ಮಾತಾಡಿದಾಗ ನನಗೆ ಇನ್ನೊಂದು ಭಾಷಾ ಸಮನ್ವಯ, ಇಲ್ಲಿ ತುಳುವಿನಲ್ಲಿ ಅನೇಕರು ಮಾತಾಡಿದರು, ಕನ್ನಡದಲ್ಲಿ ಮಾತಾಡಿದರು, ಮತ್ತು ಬೋವಿಯ ಮೋಯಮಲಯಾಳಂ ಬಗ್ಗೆ ಅಮೃತ ಸೋಮೇಶ್ವರು ಒಂದು ನಿಘಂಟು ಮಾಡಿದ್ದಾರೆ ಮತ್ತು ಗ್ರಂಥ ಬರೆದಿದ್ದಾರೆ. ಅಂದರೆ ನಮಗೇನಾಗ್ತದೆ ಅಂದರೆ, ನಾವು ಇವತ್ತು ಸಿದ್ಧಾಂತ ತತ್ವ ವೇದಿಕೆಯಲ್ಲಿ ರಾಜಕಾರಣಿಗಳು ಇವರೆಲ್ಲ ಮಾತಾಡೋದೆಲ್ಲವುಗಳು ಕೂಡ ಅದು ಗಂಟೆಲ್ಲ ಮೇಲಿನ ಮಾತುಗಳಷ್ಟೇ. ಬಟ್ ನಮ್ಮ ಹಿರಿಯರುಗಳೆಲ್ಲರೂ ಅದನ್ನು ಬದುಕಿದ್ದಾರೆ. ನಾನು ಅಂಥ ಒಂದು ಹಳ್ಳಿಯಿಂದ ಬಂದವನಾದ್ದರಿಂದ ನಾನು ಪೇಟೆ ನೋಡಿದ್ದೇ ಒಂದು 15-16 ವರ್ಷ ಆದ ಮೇಲೆ ಪೇಟೆ ನೋಡಿದ್ದು. ಹಾಗಾಗಿ ನಮಗೆ ವಾಹನಗಳನ್ನು ನಾನು ಬಸ್ ಹತ್ತಿದ್ದು 16 ವರ್ಷ ಆದ ಮೇಲೆ ಬಸ್ ಹತ್ತಿದ್ದು. ಅಲ್ಲರಿಗೆ ಬಸ್ಸು ಬಿಟ್ಟು ಕಾರು ನಾವು ಕಣ್ಣಲ್ಲೇ ನೋಡಿದ್ದೆ ಬಹಳ ತಡವಾಗಿ. ಯಾಕಂದ್ರೆ ಆ ಕಾಲಕ್ಕೆ ಇಲ್ಲಿ ಯಾವುದನ್ನು ಎನ್ ಜಿ ಮೋಹನ್ ಹೇಳಿದರು, ಅವರು ಇಲ್ಲಿ ಶಾಲೆಗೆ ಮಾಡಿದ್ದು ಈ ಇಡೀ ಊರಿಗೆ ಬಹುಶಃ ಆನಂದಾಶ್ರಮ ಬಿಟ್ಟರೆ ಕೆಳಗಡೆ ಒಂದೇ ಶಾಲೆ ಇದ್ದದ್ದು. ಇಷ್ಟು ಮಂದಿ ಕಲಿಸಿದ ಕಾರಣ 100% ಇವರೆಲ್ಲ ಒಂದು ಶಿಕ್ಷಿತರಾದರು ಮಾತ್ರ ಅಲ್ಲ, ಬರೀ ಶಿಕ್ಷಿತರಾಗೋದು ದೊಡ್ಡ ವಿಷಯ ಅಲ್ಲ, ಲಿಟ್ರೇಟ್ ಆಗೋದು ದೊಡ್ಡ ವಿಷಯ ಇಲ್ಲ. ಆದರೆ ಒಂದು ಸಂಭಾವಿತರಾಗಿ ಮನುಷ್ಯರಾಗಿ ತಮ್ಮ ಕ್ಷೇತ್ರಗಳಲ್ಲಿ ಬದುಕುವಂಥದ್ದು ಉಂಟಲ್ಲ. ವಾಸ್ತವಿಕ ಮೂಲ ಒಂದು ಉದ್ಯೋಗ ಮೀನುಗಾರಿಕೆ ಅಲ್ಲ. ಅದೇ ಎಲ್ಲಿಂದಲೋ ವಲಸೆ ಬಂದರು, ಇಲ್ಲಿ ಸಮುದ್ರದ ದಡಿಗೆ ಬಂದರು, ಇಲ್ಲಿ ಸಮುದ್ರ ತೆರೆದು ನಿಂತಿತ್ತು, ಇಲ್ಲಿ ಮೀನುಗಾರಿಕೆ ಕೆಲಸ ಮಾಡಿದರು, ಬೊಂಬಾಯಿಗೆ ಹೋದರು. ಅದರ ಬಗ್ಗೆ ಬಹಳ ಬೊಂಬಾಯಿಗೆ ಹೋದ ವಲಸೆ ಮತ್ತು ಅಲ್ಲಿಯ ರಾತ್ರಿ ಶಾಲೆಗಳ ಬಗ್ಗೆ ಅಂದರೆ ಕಲಿಬೇಕು ಒಂದೇ ನಾನು ಹೇಳ್ತಾ ಇರೋದು, ಇವತ್ತಿನವರಿಗೆ ಶಿಕ್ಷಣ ಇಲ್ಲದೆ ಹೋದರೆ ನಾವೆಲ್ಲ ಏನಾಗ್ತದೆ, ನಾವು ಇಷ್ಟು ಮಂದಿ ಒಟ್ಟಿಗೆ ಕೂತಿದ್ದೇವೆ, ನಮ್ಮನ್ನು ಸೇರಿಸಿದ್ದು ಅಂದರೆ ಜಾತಿ ಸಂಘಟನೆಗಳು ಸೇರಿಸಿದ್ದಲ್ಲ, ಧಾರ್ಮಿಕ ಸಂಘಟನೆ ನಮ್ಮನ್ನು ಸೇರಿಸಿದ್ದಲ್ಲ, ರಾಜಕೀಯ ಪಕ್ಷ ನಮ್ಮನ್ನು ಸೇರಿಸಿದ, ನಮ್ಮನ್ನು ಕಲಿತವರು ಶಿಕ್ಷಕರು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಒಂದು ಪುಣ್ಯವಂತ ಇವರೊಟ್ಟಿಗೆ ಕೂತ್ಕೊಂಡೆ. ನಾನು ಹೆಚ್ಚು ಕಲಿತಿದ್ದೇನೆ ಕಡಿಮೆ ಕಲಿತಿದ್ದೇನೆ ಮುಖ್ಯ ಅಲ್ಲ. ಈ ಶಾಲೆಯಲ್ಲಿ ಕುಳಿತವರ ಜೊತೆಗೆ ಸರೋಜಿನಿ ಟೀಚರಿಗೆ ನಾವು ಸನ್ಮಾನ ಮಾಡಿದ್ದೇವೆ ಅಂದರೆ ನನಗೆ ಪ್ರಥಮ ಶಾಲೆ ಕಲಿಸಿದ ಒಬ್ಬ ಅಧ್ಯಾಪಕರು ಇವತ್ತು ಜೀವಂತ ಇಲ್ಲ. 1ರಿಂದ 8ನೇ ಎಲ್ಲ ಅಧ್ಯಾಪಕರು ನಿಧನರಾಗಿದ್ದಾರೆ. ಆದರೆ ನನಗೆ ಸರೋಜಿನಿ ಟೀಚರಿಗೆ ಮಾಡಿದಾಗ ಅಯ್ಯೋ ನನ್ನ ಟೀಚರಿಗೆ ಮಾಡಿದ ಒಂದು ಪುಣ್ಯ ಅಂತ ನಾನು ಕಾಣಿಸಿಕೊಂಡದ್ದು. ಇದು ಏನಾಗ್ತದೆ ಅಂತ ಹೇಳಿದರೆ, ಇದು ನಮಗೆ ಬರುವಂಥ ಒಂದು ದತ್ತವಾದ್ದು. ಮಾಧ್ಯಮದ ಬಗ್ಗೆ ನಾನೇನು ಮಾತಾಡ್ತೇನೆ, ಆದರೆ ನಾನು ಕಳೆದ 8 ವರ್ಷದಿಂದ ಜರ್ಮನಿಯಲ್ಲಿ ಯುರೋಪಿಯನ್ಸಿಗೆ ಕನ್ನಡ ಕಲಿಸಿದವನು. ನಮ್ಮ ಸರ್ಕಾರಗಳಿಗಾಗಲಿ ಅಥವಾ ನಮ್ಮ ನೀತಿ ಯೋಜಕರಿಗಾಗಿರುವಂತಹ ಒಂದು ದೊಡ್ಡ ತಪ್ಪು ಕಲ್ಪನೆ ಅಂದರೆ, ಒಂದು ಭಾಷೆ ಕಲೀಲಿಕ್ಕೆ ಇಷ್ಟು ಕಾಲ ಬೇಕು ಅಂತ. ನಾವೆಲ್ಲ ಎಲ್ಲಿ ಇಂಗ್ಲೀಷ್ ಮಾಧ್ಯಮ ಅಂತ ನಮಗೆ ಕೇಳಿಯೇ ಇಲ್ಲದ ಕಾಲಕ್ಕೆ ನಾವು ಕೊನೆಗೆ ಕಾಲೇಜಿಗೆ ಬಂದಾಗ ಬೇರೆ ಇಲ್ಲ, ಇಂಗ್ಲೀಷ್ ಕಲಿಬೇಕಾಯ್ತು ಅಷ್ಟೇ. ಕೊನೆಗೂ ನಮಗೆ ಡಿಗ್ರಿ ಮಾಡಿದ್ರೆ ಇಂಗ್ಲೀಷ್ ಬರಲಿಲ್ಲ. ನನಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು ಐ ಆಮ್ ನಾಟ್ ಇನ್ ದಿ ವೆಲ್ ಅಂತ ಹೇಳ್ತಾ ಇದ್ದದ್ದು. ಐ ಆಮ್ ನಾಟ್ ವೆಲ್ ಅಂದರೆ ಗೊತ್ತಿರಲಿಲ್ಲ. ಆದರೆ ನಾನು ಆಮೇಲೆ ಈಗ ಕಳೆದ ಒಂದು 10 ವರ್ಷದಿಂದ ಯುರೋಪಿನ ಎಲ್ಲ ದೇಶಗಳಲ್ಲಿ ಸಂಚಾರ ಮಾಡ್ತೇನೆ. ಯಾಕೆಂದರೆ ಇಂಗ್ಲೀಷ್ ಕಲಿಯುವುದಕ್ಕೆ ನೀವು 1ನೇ ಕ್ಲಾಸಿನ ಮಾಧ್ಯಮ ಬೇಕಾಗಿಲ್ಲ. ಬರೇ ನೀವು ಅದರ ಕಂಡೆನ್ಸ್ಡ್ ಕೋರ್ಸಿನಿಂದ ನೀವು ಯಾವುದೇ ಭಾಷೆಯನ್ನು 1 ವರ್ಷದಲ್ಲಿ ಕೆಲವು ತಿಂಗಳಲ್ಲಿ ಕಲಿಸ್ಬೋದು. ನಾನು ಬರೀ 3 ವಾರದಲ್ಲಿ ಯುರೋಪಿಯನ್ಸಿಗೆ ಕನ್ನಡದಲ್ಲಿ ಓದಲಿಕ್ಕೆ, ಮಾತಾಡಲಿಕ್ಕೆ, ಬರೀಲಿಕ್ಕೆ ಕಲಿಸುವುದನ್ನು ಕಳೆದ 8 ವರ್ಷದಿಂದ ಮಾಡ್ತಾ ಇದ್ದೇನೆ. ಅಂದರೆ ನಾವೇನಾಗಿದೆ ಅಂದರೆ 1ರಿಂದ 8ನೇ ಕ್ಲಾಸ್ವರೆಗೆ ಕಲಿಸಿಯೂ ಕನ್ನಡ ಚೆನ್ನಾಗಿ ಬರೀಲಿಕ್ಕೆ ಬರೋದಿಲ್ಲ. ಯಾಕೆ ನಾವು ಕಲಿಸುವ ಕ್ರಮ ಆಗಿದೆ. ಇಂಗ್ಲೀಷಿಗೆ ಅದನ್ನೇ ಬಿಳಿಮಲ್ಲ ಚೆನ್ನಾಗಿ ಹೇಳಿದರು. ಇಂಗ್ಲೀಷಿಗೆ ಸರ್ಕಾರ ಶಾಲೆ ತೆರೀತಲ್ಲಿ ಯಾರು ಕಲಿಸ್ತಾರೆ? ಅವರೆಲ್ಲರೂ ಯಾವುದು ಕನ್ನಡ ಮಾತಾಡೋ, ತುಳು ಮಾತಾಡುವವರು, ಮಲಯಾಳಂ ಮಾತಾಡುವವರು, ಅವರು ಕಲಿಸೋದು ಇಂಗ್ಲೀಷ್ ಎಷ್ಟು ಚೆನ್ನಾಗಿರುವ, ಅದರಿಂದ ಎಷ್ಟು ಇಂಗ್ಲೀಷ್ ಬರ್ಬೋದು ಮಾಧ್ಯಮ. ನಾನು 51 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದವನು, ಈಗಲೂ ಅಧ್ಯಾಪಕನಾದವನು. ನೀವು ಯಾವುದಾದ್ರೂ ಒಂದು ಕಾಲೇಜಿನಲ್ಲಿ ಇಂಗ್ಲೀಷಿನಲ್ಲಿ ಪಾಠ ಮಾಡೋರು ಇಂಗ್ಲೀಷ್ ಕೇಳಿದರೆ ಅದು ಇಂಗ್ಲೀಷ್ ಅಲ್ಲ. ನಾನು ಯುರೋಪಿನಲ್ಲಿ ನೀವು ಅದನ್ನು ಕೇಳಿದರೆ ನಗಾಡ್ತಾರೆ, ಈಸ್ ಇಟ್ ಇಂಗ್ಲೀಷ್ ಅಂತ ಕರೀತಾರೆ. ನಮಗೇನಾಗಿದೆ, ಇಂಗ್ಲೀಷ್ ಶಬ್ದ ಇದೆ ಕೊಳ್ಳೆ ಇಂಗ್ಲೀಷ್ ಅಂತ. ನಿಮ್ಮ ಅದು ನೀವು ಆ ಇಂಗ್ಲೀಷ್ ಎಂದು ನೀವು ಮತ್ತೆ ವಿದೇಶಕ್ಕೆ ಹೋಗಬೇಕಾದ್ರೆ ನೀವು ಹೊಸದಾಗಿ ಇಂಗ್ಲೀಷ್ ಕಲಿಬೇಕು ಹೊರತು ನಿಮ್ಮ ಇಲ್ಲಿ ಕಲಿತ ಇಂಗ್ಲೀಷ್ ಮಾಧ್ಯಮ ಪ್ರಯೋಜನ ಆಗೋದಿಲ್ಲ. ಅದರಿಂದ ನೀವು ತಿಳ್ಕೊಳ್ಬೇಕಾದ್ದು ಜ್ಞಾನ ಬೇಕು. ನಮ್ಮ ಹಿರಿಯರಿಗೆ 5ನೇ ಕ್ಲಾಸು 8ನೇ ಕ್ಲಾಸ್ ಕಲಿತವರಿಗಿದ್ದ ಕಾಮನ್ ಸೆನ್ಸ್ ನಮಗೆ ಇವತ್ತು MA ಮಾಡಿದವರಿಗೆ ಯಾಕೆ ಇಲ್ಲ ಅಂದರೆ, ನಾವು ಬರೀ ಪಠ್ಯಪುಸ್ತಕ ಜ್ಞಾನ ತಿಳ್ಕೊಳ್ತೇವೆ, ಮನುಷ್ಯರ ಸಂಪರ್ಕದಿಂದ ನಮಗೆ ಜ್ಞಾನ ಸಿಗ್ತದೆ ಅಂತ. ನಾನು ಹೆಚ್ಚು ಮಾತಾಡೋ 2 ವಿಷಯ ಹೇಳಬೇಕು. ನೀವೆಲ್ಲ ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಮತ್ತು ಅಧ್ಯಾಪಕನ ಕುರಿತು ಹೇಳ್ತೇನೆ. ಈ ಬಾರಿ ನೀವೆಲ್ಲ ಇಲ್ಲಿ ಉಚ್ಚಿಲ ಸಮುದ್ರದ ಹತ್ತಿರ ಇದ್ದೀರಿ, ಸೋಮೇಶ್ವರ ಉದ್ರಪಾದೆ ಹತ್ತಿರ ಇದ್ದೀರಿ. ಈ ಬಾರಿ ಬಹಳ ದೊಡ್ಡ ಅಲೆಗಳು ಬಂದವು, ತೂಫಾನುಗಳು ಬಂದವು, ನೀವು ನೋಡಿದ್ದೀರಿ. ಒಂದು ಬಾರಿ ಕ್ಯಾರೆ ಅಂತ ಕರೆದರು, ಆಮೇಲೆ ಮಹಾ ಅಂತ ಕರೆದರು,
ಆಮೇಲೆ ಎಲ್ಲ ಬುಲ್ಬುಲ್ ಬರ್ತದೆ ಅಂತ ಹೇಳಿದರು. ನೀವು ಇದ್ದರೆ ಆಮೇಲೆ ಸಿಡಿಲು ಮಳೆ ಜೋರಾಗಿ ಸುರಿಯಿತು. ಏನು ಹೇಳಿದ್ರು, ಸೈಕ್ಲೋನು ಚಂಡಮಾರುತ ಅದು ಬಂತು ಅಂತ. ಆಮೇಲೆ ಜೂನ್ನಲ್ಲಿ ನಮಗೆ ಮಂಗಳೂರಿನವರಿಗೆ ಮೊದಲನೇ ಬಾರಿ ನೀರಿನ ರೇಷನ್ ಮಾಡಿದ್ರು. 7 ದಿನದಲ್ಲಿ 2 ದಿನ ಮಾತ್ರ ನೀರು, ಉಳಿದ ದಿನ ನಿಮಗೆ ನೀರಿನ ರೇಷನ್ ನಮಗೆ ಮಾಡಿದರು. ಅಂದರೆ ಸಮುದ್ರ ಬದಿಯಲ್ಲಿದ್ದರೂ ನಾವು ಮಂಗಳೂರಿನಲ್ಲಿ ನೀರಿಗೆ ರೇಷನ್ ಮಾಡಬೇಕಾಯಿತು. ಆದರೆ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅಕಾಲವಾಗಿ ಬಂದು, ನೀವಾಗಲೂ ನಮ್ಮ ಹಳ್ಳಿಯ ಕೃಷಿಕರ ಹತ್ರ ಹೇಳಿ, ಎಷ್ಟು ತೆಂಗಿನ ಅಡಿಕೆ ಮರಗಳು 50-60 ಬಿದ್ದು ಹೋಗಿವೆ ಗಾಳಿಗೆ, ಕೊಳೆ ರೋಗ ಬಂದು ಹೋಗಿದೆ. ಅಂದರೆ ಇದನ್ನು ನಾವು ಈ ಸಮಸ್ಯೆಯನ್ನು ನಾವು ಒಂದು ವೇಳೆ ಎದುರಿಸದೆ ಹೋದರೆ ನಾವು ಶಿಕ್ಷಣ ಏನನ್ನು ಕೊಡಲಿಕ್ಕೆ ಸಾಧ್ಯ? ಮೊನ್ನೆ ದಿನ ನೀವು ಪ್ರತಿದಿನ ಇವತ್ತು ಮಧುಮೇಹ ದಿನಾಚರಣೆ ಅಂತ, ಅದರ ಹಿಂದಿನ ಬಾರಿ ಕ್ಯಾನ್ಸರ್ ದಿನಾಚರಣೆ, ಅದಕ್ಕಿಂತ ಸ್ವಲ್ಪ ತಿಂಗಳ ಹಿಂದೆ ಡಯಾಬಿಟಿಸ್ ಇದು ಯಾವುದೋ ಹೃದಯ ರೋಗ ದಿನಾಚರಣೆ ಅಂತ ಒಂದು ದಿನಾಚರಣೆ ಮಾಡ್ತಾರೆ. ಪುರುಷತ್ವ ಬೆಳಗ್ಗೆ ಕೇಳಿ, ಸರ್ ನಿಮಗೆ ಕೆಮ್ಮು ಸ್ವಲ್ಪ ಇದೆ ಯಾಕೆ ಸರ್ ಅಂತ ಕೇಳಿದರು. ನಾನು ಹೇಳಿ ಅದು ಅಭಿವೃದ್ಧಿಯ ಫಲ ಅಂತ ಹೇಳಿದ್ದೆ. ಅಭಿವೃದ್ಧಿಯಿಂದ ನಮಗೆ ಕೆಮ್ಮು ಬಂದಿದೆ. ಯಾಕೆ ಅಂದರೆ ನೀವು ಗಮನಿಸಬೇಕಿದ್ದನ್ನು. ಮಂಗಳೂರಿನ ಇಲ್ಲಿ ರಾಜಕಾರಣಿಗಳು ಹೋದರೂ ಅವರಿಗೆ ಹೇಳಬೇಕಾಗಿದೆ, ಮಂಗಳೂರಿನಲ್ಲಿ ಏನಾಗಿದೆ ಅಂದರೆ ನೀವು ಬಹಳ ಜನಪ್ರಿಯ ಕಾರ್ಪೊರೇಟರ್ ಆಗಬೇಕಾದ್ರೆ ಕಾಂಕ್ರೀಟ್ ಹಾಕಬೇಕು ಅಂತ. ಎಲ್ಲಿ ದೊಡ್ಡ ಮಾರ್ಗಕ್ಕೆ ಮಾತ್ರ ಅಲ್ಲ, ಚಿಕ್ಕ ಇಲ್ಲ ಎಂಕಲ್ನ ಓಣಿಗೆಲ್ಲ ಈ ಸತಿ ಬೇರೆ ಭಾರಿ ಅಡ್ಡೆ ಬಂತೆ ಅದು ಮಾತ್ರ ಕಾಂಕ್ರೀಟ್ ಮಾಡಿದೆ. ಎಂಕಲ್ನ ಎಲ್ಲಿಯ ಓಣಿ ಕಾರ ಸಾಧ್ಯ ಅಡೆಗಳ ಭಾರಿ ಕಾಂಕ್ರೀಟ್ ಭಾರಿ ಅಡ್ಡೆ ಆಗ್ತಾನೆ, ಅಡ್ಡೆ ಕೆಲಸ ಅಂತೆ. ಆಮೇಲೆ ಉಳಿದ ಜಾಗಕ್ಕೆ ಅದಕ್ಕೆಲ್ಲವೂ ಕೂಡ ಬ್ರಿಕ್ಸ್ ಹಾಕೋದು ಪೂರ್ತಿ. ಹಾಗಾಗಿ ಇಡೀ ನೀವು 3-4 ತಿಂಗಳು ಬಿದ್ದ ಮಳೆ ಒಂದು ಕೂಡ ನೀರಿನ ನೆಲದ ಮಣ್ಣು, ನಮ್ಮ ಭೂಮಿ ನಮ್ಮನ್ನು ಸಾಕಿದ ಅವಳ ಭೂಮಿ ತಾಯಿ, ಆ ಭೂಮಿ ತಾಯಿಗೆ ನೀರು ಹೋಗುವುದಿಲ್ಲ. ಅವೆಲ್ಲ ಏನಾಗ್ತದೆ ಅಂದರೆ ಈ ಕಡೆ ನೇತ್ರಾವತಿಗೆ ಅಥವಾ ಹೊಳೆಗಳಿಗೆ ಬಂದು ಸಮುದ್ರಕ್ಕೆ ಸೇರ್ತದೆ. ಸಮುದ್ರ ನೀರಿನ ಮಟ್ಟ ಏರ್ತದೆ. ಪತ್ರಿಕೆಯಲ್ಲಿ ಬಂದು 2080ಕ್ಕೆ ಮಂಗಳೂರು ಮುಳುಗ್ತದೆ. ನಾನು ಹೇಳಿದ್ದೆ, ಬಹುಶಃ ನಾವು ಬದುಕಿರೋದಿಲ್ಲ ನೀರು ಮುಳುಗು ಹೊತ್ತಿಗೆ, ಆದರೆ ನಮ್ಮ ಮಕ್ಕಳು ಬಹುಶಃ ಬೇರೆ ಕಡೆಯಲ್ಲಿ ಯಾರು ಹೋಗಲಿಕ್ಕೆ ಸಾಕು, ವಲಸೆ ಹೋಗಲಿಕ್ಕೆ ಸಾಕು ಅಂತ. ಅಂದರೆ ಈ ಥರದ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳುವಂಥದ್ದು, ಇದರ ಬಗ್ಗೆ ಇತ್ತೀಚೆಗೆ ಇಡೀ ಜಗತ್ತಿನ ವಿಜ್ಞಾನಿಗಳೆಲ್ಲರೂ ಕೂಡ ಒಂದು ಹೇಳಿಕೆ ಕೊಟ್ಟರು. ನೀವು ಅದನ್ನು ಓದಿದರೆ ಇದು ಎಲ್ಲಿಯೂ ಆಗುವ ಪ್ರಶ್ನೆ ಅಲ್ಲ. ಇದು ನಿಮ್ಮ ಉಚ್ಚಿಲದಲ್ಲಿ ಆಗಲಿ, ಮಂಗಳೂರಿನಲ್ಲಾಗಲಿ, ಸೋಮೇಶ್ವರಾಗಲಿ, ಕೋಟೆಕಾರಲಾಗುವಂಥದ್ದು. ನಾಳೆ ದಿನ ಇಲ್ಲಿ ಇಡೀ ಉಚ್ಚಿಲ ಇನ್ನೂ ಒಂದು 40-50 ವರ್ಷ ಆದಮೇಲೆ ನೀರು ಅಡಿಯಲ್ಲಿ ಇರ್ಬೋದು. ಆಗ ಶಾಲೆ ಇರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇದಕ್ಕೆ ಮುಖ್ಯವಾದ ಕಾರಣ ಯಾವುದೇ ಮನೆ, ನಾನು ಸ್ಥಳ ಹೇಳಿದೆ, ಮಂಗಳೂರಿನಲ್ಲಿ ಒಂದು ಫ್ಲ್ಯಾಟಿನವರಿಗೆ 4 ಕಾರುಗಳಿವೆ. 50 ಫ್ಲ್ಯಾಟ್ ಇದ್ದರೆ ಅಲ್ಲಿಗೆ 200 ಕಾರುಗಳಾಯಿತು. ಆಮೇಲೆ ಎಲ್ಲ ಈ ಕಾರುಗಳಿರುವ ಯಾವುದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಅದರ ಮಿಥೇನ್ಗಳು ಬಂದು ಅವು ಗ್ಲೋಬಲ್ ವಾರ್ಮಿಂಗ್. ಇದರಿಂದಾಗಿ ಏನಾಗ್ತದೆ, ಎಲ್ಲಿಯೋ ಒಂದು ಕಡೆ ಐಸ್ ಬರ್ಗ್ಗಳು ಕರಗಿದ್ರೂ ಕೂಡ ಅದು ಅರಬ್ಬಿ ಸಮುದ್ರಕ್ಕೆ ನೀರು ಬರ್ತದೆ. ನಿಮ್ಮ ಮಳೆಯ ನೀರು ನೀವು ಕಾಂಕ್ರೀಟು ಮತ್ತು ಈ ಇಟ್ಟಿಗೆ ಹಾಕಿದರೆ ಅದು ಕೂಡ ಸಮುದ್ರಕ್ಕೆ ಹೋಗಿ ಸಮುದ್ರದ ಹಿಡಿತದೆ. ನಾನು ಮಂಗಳೂರು ದರ್ಶನ ಅಂತ ಒಂದು 4 ವರ್ಷ ಹಿಂದೆ ಮಾಡುವಾಗ ಇಡೀ ಮಂಗಳೂರಿನ ಸಣ್ಣ ಅಳಪೆವರೆಗೆ ಮೊದಲು ನೀರಿತ್ತು, ಅದಕ್ಕೆ ಅಳಪೆವರೆಗೆ ನೀರಿತ್ತು, ಅದು ಸಮುದ್ರ ಅಡಿಯಲ್ಲಿತ್ತು. ನಿಧಾನಕ್ಕೆ ಅದು ಕೆಳಗೆ ಇಳಿಯಿತು. ಗ್ಲೋಬಲ್ ವಾರ್ಮಿಂಗಿಂದ ಏನಾಗ್ತದೆ ಅಂದರೆ ಈ ಚಂಡಮಾರುತ ಎಲ್ಲ ಬರುವಂಥದ್ದು ಅದು ಈ ಯಾವುದೋ ಜಾಗತಿಕ ತಾಪಮಾನ ಏನಾಗ್ತದೆ ಅಂದರೆ ಎಲ್ಲಿ ಬಿಸಿಯಾದರೂ ಅದು ತೂಫಾನುಗಳು ಹೇಳ್ತವೆ. ಅದರಿಂದ ಅಕಾಲಿಕವಾಗಿ ನೀವು ಯಾವುದನ್ನು ಅತಿವೃಷ್ಟಿ ಅಂತ ಕರೀತೀರೋ ಅದು ಆ ಕಾರಣಕ್ಕೆ ಉಂಟಾಗ್ತದೆ. ಇದರಿಂದ ಏನಾಗಿದೆ ಅಂದರೆ ಇದನ್ನು ನಮ್ಮ ಎಲ್ಲ ಮಕ್ಕಳು ಕೂಡ ಕಂಪ್ಯೂಟರ್ ಸೈನ್ಸ್ ಕಲಿತಾರೆ. ನಾನು ಕೇಳ್ತೇನೆ ಇವರ ಹತ್ರ, ಇವ್ರು ಏನು ಮಾಡ್ತಾರೆ. ನಾನು ಬೆಂಗಳೂರಿನಲ್ಲಿ ತುಂಬ ಯುವಕರ ಹತ್ರ ಗೊತ್ತಿದೆ, ಅವರೆಲ್ಲರೂ ಮಾಡ್ತಾ ಇರೋದು ಸೇಲ್ಸ್ ಕೆಲಸ. ಅಮೇರಿಕಾದ ಒಂದು ಕಂಪೆನಿಗೆ, ಯುರೋಪಿಯನ್ ಕಂಪೆನಿಗೆ ರಾತ್ರಿ 12 ಗಂಟೆಗೆ ಇವರು ಅವರ ಇಂಟರ್ನೆಟ್ನಲ್ಲಿ ಇಂಥ ವಸ್ತುವನ್ನು ಸೇಲ್ ಮಾಡುವುದಕ್ಕೆ ಹಾಕ್ತಾರೆ. ಇದು ನೀವೇನು ಹೇಳ್ತಾರೆ, ಅದು ವರ್ಚುವಲ್ ಸೇಲ್ಸ್ ಗರ್ಲ್ಸ್ ಮತ್ತು ಸೇಲ್ಸ್ ಮ್ಯಾನ್ ಹೊರತು ಅವರು ಕಂಪ್ಯೂಟರ್ ಜ್ಞಾನವನ್ನು ಒಂದು ಬೌದ್ಧಿಕವಾಗಿ ಇಲ್ಲ. ಆದ್ದರಿಂದ ನಾಳೆ ದಿನ ನಮಗೆ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಒಂದು ಸಮಸ್ಯೆಯನ್ನು, ಹಾಗೆ ಅದೇ ಮಾತುಗಳು ಇಲ್ಲಿ ಬರುವಂಥದ್ದು ಏನಂದರೆ ಈ ಕಾಯಿಲೆಗಳು ಕೂಡ. ಮಂಗಳೂರಿನಲ್ಲಿ ಏನು ಹೇಳ್ತಾರೆ, ತುಂಬ ಹೊಸ ಆಸ್ಪತ್ರೆ ಬಂದು, ಕ್ಯಾನ್ಸರಿಗೆ 2-3 ಹೊಸ್ತು ಬಂತು, ಸ್ಪೆಷಲೈಸೇಷನ್ ಸೂಪರ್ ಸ್ಪೆಷಾಲಿಟಿ ಬಂತು. ಇತ್ತೀಚೆಗಿನ ದಿನದಲ್ಲಿ ಬಹಳ ಹೆಚ್ಚು ಬರ್ತಾ ಇರುವ ರೋಗ ಒಂದು ಕ್ಯಾನ್ಸರ್, ಇನ್ನೊಂದು ಡಯಾಬಿಟಿಸ್, ಮತ್ತೊಂದು ಕಾರ್ಡಿಕ್ ಹೃದಯ ರೋಗದ್ದು. ಇವೆಲ್ಲವುಗಳು ಬರ್ತಾ ಇರುವಂಥದ್ದು ಹವಾಮಾನದಿಂದ. ಡೆಲ್ಲಿಯಲ್ಲಿ ನೀವು ಬಹುಶಃ ಮೊನ್ನೆ ಪೇಪರ್ ನೋಡಿರ್ಬೋದು, ಅಲ್ಲಿ ಹೊಸ ಒಂದು ಬಾರ್ ಓಪನ್ ಮಾಡಿದ್ದಾರೆ. ಅದು ಆಕ್ಸಿಜನ್ ಬಾರ್ ಅಂತ.
ಉಸಿರಾಡಲಿಕ್ಕೆ ಅಲ್ಲಿ ಕಷ್ಟ ಆದ ಕಾರಣ ಅಲ್ಲಿ ಬಾರ್ನಲ್ಲಿ ಹೋಗಿ ಒಂದು ಆಕ್ಸಿಜನ್ ಸಿಲಿಂಡರ್ ಕೊಂಡುಕೊಂಡು, ಈಗ ಇಲ್ಲಿ ನೀರಿನ ಬಾಟ್ಲಿ ಇಟ್ಟಿದ್ರು. ನಾನು ಹೇಳೋದು ಇನ್ನೊಂದು 5 ವರ್ಷ ಹೋದ್ಮೇಲೆ ನೀರಿನ ಬಾಟ್ಲಿ ಬದಲು ಆಕ್ಸಿಜನ್ ಸಿಲಿಂಡರ್ ಇಡ್ತಾರೆ. ನಾನು ಭಾಷಣ ಮಾಡೋರು ಮೊದಲು ಬಂದು ಒಂದು ದಮ್ಮು ಸೇದುವುದು, ಭಾಷಣ ಮಾಡೋದು, ಮತ್ತು ಹೋಗಿ ಒಂದು ದಮ್ಮು ಸೇದುವುದು. ಅಂದರೆ ನೀರಿನ ಬಾಟ್ಲಿನ ಬದಲು ಇನ್ನೊಂದು 10 ವರ್ಷ ಆದಮೇಲೆ ಆಕ್ಸಿಜನ್ ಸಿಲಿಂಡರ್ಗಳು ಇಲ್ಲಿ ಬರ್ತವೆ. ಇದು ನಮಗೆ ಅಲ್ಲ, ನಮ್ಮ ಮಕ್ಕಳಿಗೆ. ಈಗ ಇದು ಎಲ್ಲ ಕಪೋಲ ಕಲ್ಪಿತ ಅಲ್ಲ, ಯಾಕೆಂದರೆ ಡೆಲ್ಲಿಯಲ್ಲಿ ಬಂದ್ ಆಗಿದೆ. ಅದು ಡೆಲ್ಲಿಯಲ್ಲಿ ಈಗ ನೀವು ನೋಡಿದರೆ ಅಲ್ಲಿ ಆಲ್ರೆಡಿ ಆಕ್ಸಿಜನ್ ಬಾರ್ ಬಂದಿದೆ. ನಮ್ಮಲ್ಲಿ ಮೊಬೈಲ್ ಶಾಪ್ಗಳಿದ್ದ ಹಾಗೆಯೇ ನಿಮ್ಮೆಲ್ಲ ಕಡೆಯಲ್ಲಿ ನೀವು ಆಕ್ಸಿಜನ್ ಸಿಲಿಂಡರ್ಗಳ ಶಾಪ್ಗಳು ಇನ್ನೊಂದು 10 ವರ್ಷದಲ್ಲಿ ಅದರ ಒಳಗೆ ಬಂದು ಬಿಡ್ತದೆ. ಇದನ್ನು ನಾವು ಹೇಗೆ ಎದುರಿಸಬೇಕು ಅಂತ ನೀವು ಮಕ್ಕಳಿಗೆ ಹೇಳಿಕೊಡದೆ ಹೋದರೆ, ಟ್ರೈನಿಂಗ್ ಕೊಡೋದು ಹೋದರೆ ನಮ್ಮ ಸ್ಥಿತಿ ಏನಾಗ್ಬೋದು. ಅದಕ್ಕಾಗಿ ನಾನು ಅಧ್ಯಾಪಕರಿಗೆ ಅಥವಾ ಮಕ್ಕಳಿಗೆ 2 ಪುಸ್ತಕಗಳನ್ನು ನೀವು ಓದಬೇಕು ಅಂತ ಹೇಳ್ತೇನೆ. ಒಂದು, ಜಪಾನ್ನಲ್ಲಿ ಒಬ್ಬ ದೊಡ್ಡ ವಿಜ್ಞಾನಿ ಇದ್ದ. ಅವನು ವಿಜ್ಞಾನದಲ್ಲಿ ತುಂಬ ಕೃಷಿ ವಿಜ್ಞಾನಿಯಾಗಿದ್ದ. ಮತ್ತು ಅವೆಲ್ಲವನ್ನು ಬಿಟ್ಟು ಕೃಷಿಯ ಕೆಲಸಕ್ಕೆ ಹೋದ. ಅವನ ಹೆಸರು ಫುಕುವೋಕಾ ಅಂತ ಹೆಸರು. ಈ ಫುಕುವೋಕಾ ಎನ್ನುವಂಥವ ಒಂದು ಪುಸ್ತಕ ಬರೆದಾನೆ. ಅದು ಕನ್ನಡಕ್ಕೆ ಅನುವಾದವಾಗಿದೆ. ಬಹಳ ದೊಡ್ಡ ಪುಸ್ತಕ ಅಲ್ಲ, ನೀವು ಅದನ್ನು ಓದಬೇಕು. ಅದರ ಹೆಸರು ಒಂದು ಹುಲ್ಲಿನ ಕ್ರಾಂತಿ ಅಂತ. ಈ ಹುಲ್ಲಿನ ಕ್ರಾಂತಿ ಓದಬೇಕು. ಯಾಕಂದರೆ ನೀವು ತಿನ್ನುವ ಆಹಾರಗಳಿಂದಲೇ ಅವುಗಳಲ್ಲಿರುವ ಟಾಕ್ಸಿಕ್ ಕಾರಣಕ್ಕಾಗಿಯೇ ಅದು ನಿಮ್ಮ ಲಿವರ್ ಮತ್ತು ಕಿಡ್ನಿಗೆ ಬಂದ ಕಾರಣ, ಕರುಳಿಗೆ ಬಂದ ಕಾರಣವೇ ಕ್ಯಾನ್ಸರ್ ಬರೋದು. ಮೊದಲು ಯಾರಿಗೂ ಕ್ಯಾನ್ಸರ್ ಇರಲಿಲ್ಲ, ಅವೆಲ್ಲಗಳು ಬರೋದೇ ಕಾರಣಕ್ಕಾಗಿ. ಮತ್ತು ಈ ಆಕ್ಸಿಜನ್ನ ಕಡಿಮೆ ಕಾರಣಕ್ಕಾಗಿ ಶ್ವಾಸಕೋಶದ ದಮ್ಮು, ಕೆಮ್ಮು ಇವೆಲ್ಲ ಬರ್ತಾ ಇರುವ. ಆದ ಕಾರಣ ಕಾರ್ಡಿಕ್ ಮತ್ತು ಶ್ವಾಸಕೋಶದ ಲಂಗ್ಸಿನದೆಲ್ಲ ಬರೋದು ಈ ಕಾರಣಕ್ಕೆ. ಇವೆಲ್ಲವುಗಳು ಕೂಡ ನಮ್ಮ ಅಭಿವೃದ್ಧಿ ಅಂತ ಬಂದಿರುವಂಥ ದುಷ್ಪರಿಣಾಮಗಳು. ಆದ ಕಾರಣ ನಾನು ಹೇಳ್ತಾ ಇರೋದು, ಕೃಷಿಯನ್ನು ಹೇಳುವಾಗಲೂ ಈತನ ಒಂದು ಗ್ರಂಥವನ್ನು, ಒಂದು ಹುಲ್ಲಿನ ಕ್ರಾಂತಿಯನ್ನು ನೀವು ಓದಿ. ಫುಕುವೋಕಾ ಆತ ನಮ್ಮ ರಾಜಕಾರಣಿಗಳು ಅಥವಾ ಈ ಸರ್ಕಾರಗಳು ಹೇಳುವ ಅಭಿವೃದ್ಧಿಗಿಂತ ಭಿನ್ನವಾದ ಒಂದು ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ. ಇನ್ನೊಂದು ಸಣ್ಣ ಪುಸ್ತಕ ಮೊನ್ನೆ ತಾನೇ ಅದು ಬಿಡುಗಡೆ ಆದ್ದು. ಅದು ಉಡುಪಿಯ ಒಬ್ಬ ಡಾಕ್ಟ್ರು ಬರೆದಿದ್ದಂಥದ್ದು. ಅವರ ಹೆಸರು ಅವರ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅಂತ. ಸಣ್ಣ ಕನ್ನಡ ಪುಸ್ತಕ. ಎಲ್ಲರ ಮನೆಯ ದೋಸೆ ಅಷ್ಟೇ, ತೂತು ಅಂತ ಇಲ್ಲ. ಎಲ್ಲರ ಮನೆಯ ದೋಸೆ ಮತ್ತು ಚುಕ್ಕಿ ಚುಕ್ಕಿ ಇದೆ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅನ್ನೋರು MBBS ಮಾಡಿ, KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ MD ಮಾಡಿ, ಉಡುಪಿಯ ಡಾಕ್ಟರ್ AV ಬಾಳಿಗ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನು ಕುರಿತೇ ಬರೆದಿದ್ದಾರೆ. ಮುಖ್ಯವಾಗಿ ಮೊಬೈಲುಗಳು ಮತ್ತು ಆಧುನಿಕ ಕಾಲದ ಈ ಹುಡುಗಿಯರು, ತರುಣಿಯರು, ಗಂಡ ಹೆಂಡತಿಯರ ಸಮಸ್ಯೆ, ಅವರಲ್ಲಿಗೆ ಬಂದದ್ದನ್ನೇ ಇಟ್ಟುಕೊಂಡು ಕತೆ, ಭಾಳ ಒಳ್ಳೆಯ ಕತೆ. ನೀವು ಸುಮ್ಮನೆ ಒಂದು 2 ಗಂಟೆ ಕತೆ ಓದ್ಬೋದು. ತುಂಬ ಕಥೆ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಮತ್ತೆ ಈ ಮೊಬೈಲ್ಗಳು ಮತ್ತು ಈ ಯಾವುದೋ ಫೇಸ್ಬುಕ್ ಮುಂತಾದವುಗಳಿಂದ ಎಷ್ಟು ಕಾಯಿಲೆ ಆಗ್ತದೆ ಅನ್ನೋದನ್ನು ಅವರು ಹೇಳ್ತಾರೆ. ತಮ್ಮಲ್ಲಿಗೆ ದಿನಕ್ಕೆ ಅವರು ಖಾಸಗಿಗೆ ಹೇಳ್ತಾ ಇರೋದು 100ಕ್ಕಿಂತ ಹೆಚ್ಚು ಹುಡುಗಿಯರು ಬರ್ತಾ ಇದ್ದಾರೆ ಇದೇ ಕಾಯಿಲೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವರದ್ದು ಒಳ್ಳೆಯ ಸಣ್ಣ ಕಥೆ ಥರ ಇದೆ. ಒಂದು ಕಥೆ ನನಗೆ ಭಾಳ ಇಷ್ಟ ಆದದ್ದು, ಒಬ್ಬ ಸ್ವಾಮಿ, ಅವನ ಹೆಸರೇ ಸೋಷಿಯಲ್ ಮೀಡಿಯಾ ಸ್ವಾಮಿ, ಒಂದು ಆಶ್ರಮ ಮಾಡಿದ್ದಾನಂತ. ಸೋಷಿಯಲ್ ಮೀಡಿಯಾ ಸ್ವಾಮಿ ಅಂತ. ಅವನ ಹತ್ರ ಎಲ್ಲರೂ ಬರ್ತಾರೆ, ನನ್ನ ಫೇಸ್ಬುಕ್ಕಿಗೆ ಇವತ್ತು ಇಷ್ಟು ಲೈಕ್ ಬರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಕಷ್ಟದಲ್ಲಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ, ನಾನು ಅವನಿಗೆ ಟಿಕ್ ಟಾಕ್ ಮಾಡಿದೆ, ಅವಳು ಅದಕ್ಕೆ ಉತ್ತರ ಕೊಡಲಿಲ್ಲ ಅಂತ. ನಾನು ಚಾಟಿಗೆ ಅವ್ರು ಹೀಗೆ ಮಾಡಿದ್ದ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಪರಿಹಾರ ಕೊಡೋದು. ಅವರು ಯಾವ ಹೊತ್ತಿಗೆ ಮೊಬೈಲ್ ನೋಡ್ತಾರೆ ಆ ಹೊತ್ತಿಗೆ ನೀವು ಒಂದು ಪಾರ್ಕಿಗೆ ಹೋಗಿ, ಅಥವಾ ನೀವು ನೆಂಟರ ಮನೆಗೆ ಹೋಗಿ, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅಂತ. ದೇವಸ್ಥಾನ ಪೂಜೆ ಮಾಡಿಸೋ ದೇವರದ ನಂಬಿಕೆಗಾಗಲ್ಲ, ಅಷ್ಟು ಟೈಮ್ ಆದರೂ ನೀವು ಮೊಬೈಲಿಂದ ಹೊರಗಿರ್ತೀರ ಅಂತ. ನಾನು ಹೇಳ್ತಾ ಇರೋದು ಇವೆಲ್ಲವುಗಳು ಕಾಲ್ಪನಿಕಲ್ಲ. ಒಂದು ಮನೋವೈದ್ಯರು ಅದನ್ನು ಕಥೆ ರೂಪದಲ್ಲಿ ಹೇಳಿರುವಂಥ ಒಂದು ಪುಸ್ತಕ. ಅದರ ಹೆಸರು ಎಲ್ಲರ ಮನೆಯ ದೋಸೆ ಅಂತ. ಇದನ್ನು ಎರಡನ್ನು ಯಾಕೆ ಹೇಳ್ತೇನೆ ಅಂದರೆ, ನಾವೆಲ್ಲ ಒಂದು 100 ವರ್ಷ ಬದುಕ್ತೇವೆ ಅಂತಲ್ಲ, ಆದರೆ ಮುಂದಿನ ಪೀಳಿಗೆ ಹವಾಮಾನ ವೈಪರೀತ್ಯ ಅನಾರೋಗ್ಯಗಳಿಂದ ಬಳಲ್ತಾ ಇದ್ದರೆ, ನಾನು ಹೇಳ್ತಾ ಇರೋದು ಕ್ಯಾನ್ಸರ್ ಆಗಲಿ ಅಥವಾ ಲಂಗ್ಸಿನದ್ದಾಗಲಿ ಅಥವಾ ಹಾರ್ಟಿನದ್ದಾಗಲಿ, ಇವೆಲ್ಲ ಆಗ್ತಾಯಿದ್ರೆ ಎಲ್ಲಿಗೆ ಹೋಗ್ಬೋದು ನಮ್ಮ ಬದುಕು? ಹಾಗಾಗಿ ನಾವು ಮತ್ತೆ ಕಂಪ್ಯೂಟರ್ ಸೈನ್ಸಿಗೋ ಅಥವಾ ನಾನು ಹೇಳ್ತಾ ಇರೋದು ಕನ್ಸ್ಟ್ರಕ್ಷನ್ಸ್ಗಳು. ನಾನು ಅನೇಕ ದೇಶಗಳಲ್ಲಿದ್ದವನು. ನಾನು ಒಂದು ಸಣ್ಣ ಯೂಸ್ಬುರ್ಗ್ ಅನ್ನೋ ಒಂದು ಜರ್ಮನಿಯ ಒಂದು ಸಣ್ಣ, ಬಹುಶಃ ಅದು ಮಂಗಳೂರಿಗಿಂತ ಒಂದು ಅರ್ಧವೂ ಇಲ್ಲ.
ಅದರ ಒಳಗಡೆ ಒಂದು 10 ಕಡೆ ಕಾಡುಗಳಿವೆ. ನಗರ ಬಹಳ ದೊಡ್ಡ ನಗರ ಅದು. ಅದರ ಒಳಗಡೆ 10 ಬರೀ ಕಾಡುಗಳು, ಬರೀ ಪಾರ್ಕಲ್ಲ. ನೀವು ಬಿಡುವಿನ ಬೆಳಗ್ಗೆ ಕಾಡಿನಲ್ಲಿ ಹೋದರೆ ನಿಮಗೆ ಒಳ್ಳೆ ಆಮ್ಲಜನಕ ಬರ್ತದೆ. ಮಂಗಳೂರಿನಲ್ಲಿ ಎಲ್ಲಿ ಆಮ್ಲಜನಕ ಇದೆ? ಕದ್ರಿ ಪಾರ್ಕಿನಲ್ಲಿ ಕೂಡ ಅಲ್ಲಿ ಸಣ್ಣ ಸಣ್ಣ ಗಿಡ ಬಿಟ್ಟರೆ ಕಾಡುಗಳಿಲ್ಲ. ನಾನು ಹೇಳ್ತಾ ಇರುವಂಥದ್ದು ಇದನ್ನು ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ನಾನೊಬ್ಬ ಮೇಸ್ಟ್ರಾಗಿ ಹೇಳ್ತಾ ಇರೋದು, ಬಹುಶಃ ನಾಳೆಯ ಬದುಕು ಮಕ್ಕಳಿಗಾಗಲಿ ಇವತ್ತಿನಷ್ಟು ನಿಮ್ಮ ಹಿರಿಯರಿಗಷ್ಟು ಸುಖಕರವಾದ್ದು ಅಲ್ಲ ಅನ್ನೋದನ್ನು, ಇದನ್ನು ಎದುರಿಸುವುದಕ್ಕೆ ನಾವು ಮಾನಸಿಕ ಸಿದ್ಧತೆ ಮಾಡಬೇಕು. ಮತ್ತು ಒಟ್ಟು ಸಾಮೂಹಿಕವಾಗಿ ಜಾತಿ, ಧರ್ಮ, ಭಾಷೆ, ಪ್ರದೇಶ ಬಿಟ್ಟು ನಾವು ಒಟ್ಟಾಗಬೇಕು. ಉಚ್ಚಿಲ ಭವಿಷ್ಯಾಲೆ ಅದನ್ನು 100 ವರ್ಷಗಳ ಕಾಲ ಮಾಡ್ತಾ ಬಂದಿದೆ. ಮುಂದಿನ ದಿನಗಳು ಬಹುಶಃ ಅವು ಹೊಸ ದಿಕ್ಕಿನ ಕಡೆಗೆ ಹೋಗಲಿ ಅಂತ ಹಾರೈಸ್ತಾ, ಈ ರೀತಿ ಅವಕಾಶಕ್ಕೆ ಮಾಡಿಕೊಟ್ಟ ಗೆಳೆಯ NG ಮೋಹನ್ ಮತ್ತು ಅದಕ್ಕಿಂತ ಮೊದಲು ಇಲ್ಲಿ ಈವರೆಗೆ ಅಧ್ಯಾಪನ ಮಾಡಿದ ಎಲ್ಲ ಗುರುವೊಂದಕ್ಕೆ ನಾನು ನಮಿಸ್ತಾ ಇದ್ದೇನೆ. ಯಾಕೆಂದರೆ ಇವರೆಲ್ಲ ಇಷ್ಟು ಮಂದಿ ಒಳ್ಳೆಯ ರೀತಿ ಬದುಕಿದ್ರು ಮತ್ತು ಆ ರೀತಿ ಪಾಠ ಮಾಡಿದರು. ನಾನು ಹೇಳ್ತಾ ಇರೋದು ಅಧ್ಯಾಪಕರಿಗೆ ಎಲ್ಲರಿಗೂ ಕೂಡ, ನಾವು ಏನು ಪಾಠ ಮಾಡ್ತೇವೋ, ಏನು ಮಾತಾಡ್ತೇವೋ ಆ ರೀತಿ ನಾವು ಬದುಕಬೇಕು. ನಾವು ಪಾಠ, ಪ್ರವಚನ, ಸಿದ್ಧಾಂತ, ಉಪದೇಶಕ್ಕೆ ಮಾತ್ರ ಮಾಡಿ ನಾವು ಅನೀತಿವಂತರಾಗಿ ಬದುಕಿದ್ರೆ ಅದಕ್ಕೆ ಅರ್ಥ ಇಲ್ಲ. ಗಾಂಧೀಜಿ ಒಂದು ಮಾತಿನಿಂದ ನಾನು ನನ್ನ ಭಾಷಣ ಮುಕ್ತಾಯ ಮಾಡ್ತೇನೆ. ಇದು ಗಾಂಧೀಜಿ ಹುಟ್ಟಿ 150ನೇ ವರ್ಷ. ಎಲ್ಲ ಕಡೆಗಳ ಸಂಭ್ರಮ, ಗಾಂಧಿ ಟೋಪಿ, ಗಾಂಧಿ ಡ್ರೆಸ್ಸು, ಪ್ರಚಾರ, ನಡಿಗೆ ಎಲ್ಲ ನಡೀತಾ ಇದೆ. ಗಾಂಧೀಜಿ ಅರ್ಥಶಾಸ್ತ್ರದ ಬಗ್ಗೆ, ಇವತ್ತು ಅರ್ಥಶಾಸ್ತ್ರ ಅನ್ನೋದು ಹೇಗೆ ಆಗಿದೆ ನಿಮ್ಗೆ ಗೊತ್ತಿದೆ. ನೀತಿಶಾಸ್ತ್ರ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧ ಇದೆ ಅಂತ ಹೇಳಿದವರು ಗಾಂಧೀಜಿ. ಇಥಿಕ್ಸ್ ಮತ್ತು ಇಕನಾಮಿಕ್ಸ್ಗಳು ಒಂದಿಗಿರಬೇಕು. ಅವರು ಒಂದೇ ಮಾತು ಹೇಳ್ತಾರೆ, ನಮಗೆ ಬೇಕಾದ್ದಕ್ಕಿಂತ ಹೆಚ್ಚಿನ ಯಾವುದೇ ವಸ್ತುವನ್ನು ನಾವು ಕೊಂಡುಕೊಂಡ್ರೆ ನಾವು ಕಳ್ಳರಾಗ್ತೇವೆ. ನನಗೆ ಈಗ ಬೇಕಾಗಿದೆ ಒಂದು 2 ಜೊತೆ ಚಪ್ಪಲಿ ಬೇಕು. ಇವತ್ತು ಎಷ್ಟೋ ಮನೆಗಳಿಗೆ ಹೋದರೆ ಅದು ಮನೆ ಅಲ್ಲ, ಚಪ್ಪಲಿ ಅಂಗಡಿ ಥರ ಕಾಣ್ತಾ ಇರ್ತದೆ. ಅಲ್ಲಿ ಒಂದು 50 ಚಪ್ಪಲಿ ಜೊತೆಗಳಿರ್ತವೆ. ಇದು ಕಳ್ಳತನ ಅಂತ ಅವ್ರು ಹೇಳ್ತಾರೆ. ನನಗೆ ಒಂದು 5-6 ಶರ್ಟ್ ಸಾಕು, ನಾನೊಂದು 50 ಶರ್ಟ್ ತೊಗೊಂಡ್ರೆ ನಾನೊಬ್ಬ ಕಳ್ಳ ಆಗ್ತೆ. ಯಾಕೆಂದರೆ ಇನ್ನೊಬ್ಬರಿಗೆ ಬಟ್ಟೆ ಹಾಕದಿರುವಂಥವನ ಒಂದು ಕಾಲದಲ್ಲಿ ಇರುವಾಗ ನಾನು 50 ಬಟ್ಟೆಯನ್ನು ಕೊಂಡುಕೊಂಡ್ರೆ ನಾನು ಮಾಲೆಗಳಿಗೆ ಹೋಗಿ ನಾನು ಕಳ್ಳನಾಗ್ತೇನೆ. ಹಾಗಾಗಿ ಏನಾಗ್ತದೆ ಅಂದರೆ ಅನೀತಿ ಮತ್ತು ಅರ್ಥಶಾಸ್ತ್ರಗಳು ಒಟ್ಟಿಗೆ ಇರುವಂಥ ಕಾಲ ಇದು. ಒಂದು ಕಡೆಯಲ್ಲಿ ಈ ಶ್ರೀಮಂತಿಕೆಯನ್ನು ನೀವು ಜಾಹೀರಾತುಗಳು ನೋಡಿದರೆಲ್ಲ ಎಷ್ಟು ಅಸಹ್ಯ ಇರ್ತದೆ ಅಂದರೆ, ಕರಾವಳಿ ಈ ಥರ ಇರಲಿಲ್ಲ ಹಿಂದೆ. ಈಗ ಮಳಹಳ್ಳಿ ಶಿವರಾಯರ ಬಗ್ಗೆ, ಕಾರ್ನಾಡರ ಬಗ್ಗೆ ಬಿಳಿಮಲೆ ಹೇಳಿದರು. ನಾವೆಲ್ಲ ಒಂದು ರೀತಿಯ ಪುಣ್ಯವಂತರು. ಯಾಕೆಂದರೆ ಒಂದು ನೀತಿವಂತ ಕಾಲಕ್ಕೆ ನಮಗೆ ಗುರುಗಳು ಮತ್ತು ಹಿರಿಯರು ಇವರು ಸ್ಮರಣಿಕೆಗಳ ಗೌರವವನ್ನು ನೀಡಬೇಕು ಅನ್ನೋಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ. ತಯಾರಿ ಮಾಡಿದ್ದೆ. ಬರೀ 2-3 ನಿಮಿಷದಲ್ಲಿ ನಾನು ಇದನ್ನು ಕೊನೆಗೊಳಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ನಿಮ್ಮ ತಾಳ್ಮೆಯು ತಪ್ಪಿತ್ತು. ನಮ್ಮ 2 ಕಾರ್ಯಕ್ರಮಗಳು ಇನ್ನು ಉಳಿದಿವೆ. ಪ್ರಪ್ರಥಮವಾಗಿ ನಮಗೆ ಆಚರಣೆಯನ್ನು ಮಾಡಲಿಕ್ಕೆ ಮೂರೂರ ಬೋವಿ ಮಹಾಸಭೆಯು ನಮಗೆ ಅನುಮತಿಯನ್ನು ನೀಡಿತ್ತು. ಇದಕ್ಕಾಗಿ ಎಲ್ಲ ಮೂರೂರ ಬೋವಿ ಮಹಾಸಭೆಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶಾಲಾ ಆಡಳಿತ ಮಂಡಳಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವರ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಆತ್ಮೀಯವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಇದ್ದಂಥ ಅನುದಾನಿತ ಮತ್ತು ಆಂಗ್ಲ ಮಾಧ್ಯಮ ಶಾಲೆ 2 ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ ನಮ್ಮೆಲ್ಲರ ಆತ್ಮೀಯವಾದಂಥ ಧನ್ಯವಾದಗಳು. ಮೂರೂರ ಬೋವಿಯ ಮಹಾಸಭೆ, ಮಹಿಳಾ ಸಭೆ ನಮಗೆ ಒಂದಷ್ಟು ಸಹಕಾರವನ್ನು ನೀಡಿದೆ. ನಮ್ಮ ಎಲ್ಲ ತಯಾರಿಯ ಹಿಂದೆ ಅವರ ಶ್ರಮ ಇದೆ. ಅವರನ್ನು ನಾವು ಗುರುತಿಸಿದ್ದೇವೆ. ಅವರೆಲ್ಲರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ನಾನು ಮೂರೂರ ಬೋವಿ ಮುಂಬೈ ಸಭೆಯನ್ನು ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವು ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಅಚ್ಚುಕಟ್ಟಾಗಿ ನಮಗೆ ಅವರ ಸಭೆಯನ್ನು ನಡೆಸಲಿಕ್ಕೆ ನಮ್ಮನ್ನು ಭಾಳ ಆತ್ಮೀಯವಾಗಿ ಬರಮಾಡಿಕೊಂಡು ನಮಗೆಲ್ಲ ಸಂಪೂರ್ಣ ಸಹಕಾರವನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆ ಶಾಲೆಯ ಹಳ ವಿದ್ಯಾರ್ಥಿ ಸಂಘ ಅದು ಕೂಡ ನಮ್ಮೊಂದಿಗೆ ಭಾಳಷ್ಟು ಕೈ ಜೋಡಿಸಿದೆ. ಅವರಿಗೆ ಕೂಡ ಅವರೆಲ್ಲರ ಅಧ್ಯಕ್ಷರಿಂದ ಸದಸ್ಯರವರೆಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮಲ್ಲಿ ಅನೇಕ ಸಮಿತಿಗಳಾಯಿತು. ಸ್ವಾಗತ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಆಮೇಲೆ ಆಹಾರ ಸಮಿತಿ, ಆಮೇಲೆ ನೀರಿನ ವ್ಯವಸ್ಥೆಗೆ ಕ್ರೀಡಾ ಸಮಿತಿ, ವೇದಿಕೆ ನಿರ್ಮಾಣ, ಅಲಂಕಾರ ಸಮಿತಿ, ಪ್ರಚಾರ ಸಮಿತಿ, ಸ್ವಯಂ ಸೇವಕರ ಸಮಿತಿ, ಹತ್ತು ಹಲವಾರು ಸಮಿತಿಗಳನ್ನು ನೇಮಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಈ ಎಲ್ಲ ಸಮಿತಿಯ ಸದಸ್ಯರುಗಳು ನಮಗೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರನ್ನ ನೆನಪಿಸಿಕೊಂಡು ಬಹುಶಃ ಒಂದಷ್ಟು ಹೆಸರುಗಳನ್ನು ಕೂಡ ಬಂದುಕೊಂಡಿದ್ದೇನೆ. ಆದರೆ ಸಮಯದ ಅಭಾವದಿಂದ ನಮಗೆ ತಿಳಿದ ಹಾಗೆ, ನಿಮಗೆ ತಿಳಿದ ಹಾಗೆ ನೀವು ಎಷ್ಟು ಕೆಲಸ ಮಾಡಿದೆ ಎಂಬುದು ನಿಮಗೆ ಗೊತ್ತಿದೆ, ನಾವೆಷ್ಟು ಏನು ಮಾಡಿದರೆ ನಮಗೆ ಗೊತ್ತಿದೆ. ಆದ ಕಾರಣ ನೀವು ಎಲ್ಲರಿಗೂ ನಿಮಗೆ ಗೊತ್ತಿದ್ದದ್ದ ಎಲ್ಲರಿಗೂ ಕೂಡ ನೀವೇನು ಇದರಲ್ಲಿ ಭಾಗವಹಿಸಿದ್ದೀರಾ ಅವರೆಲ್ಲರೂ ನಾನು ಭಾಗವಹಿಸಿದ್ದೇನೆ. ಇಲ್ಲಿ ನಮ್ಮ ಇದರ ಕಾರ್ಯಕ್ರಮದ ಕಾರ್ಯದರ್ಶಿಗಳು ಅಥವಾ ಈ ವೇದಿಕೆಯಲ್ಲಿ ನಮಗೆ ಧನ್ಯವಾದವನ್ನು ಹೇಳುತ್ತಿದ್ದಾರೆ ಎಂಬುದನ್ನು ಭಾವಿಸಿಕೊಳ್ಳಿ. ದಯವಿಟ್ಟು ಇದನ್ನು ನಮ್ಮ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಅವರೆಲ್ಲರಿಗೂ ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಇದರಲ್ಲಿ ಯಶಸ್ವಿ ಪ್ರಯೋಗಗೊಂಡಂಥ ಶತದೀವಿಗೆ ಧ್ವನಿ ಬೆಳಕಿನ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ ಭಾಗವಹಿಸಿದ ನಮ್ಮ ಊರಿನ ವಿದ್ದು ಉಚ್ಚಲ್ರವರ ಬಗ್ಗೆ ನಿನ್ನೆಯಿಂದ ನಾವು ಅವರನ್ನು ಹೇಳ್ತಾ ಇದ್ದೇವೆ. ಆದರೆ ಅದರಲ್ಲಿ ಆ ವಿದ್ದು ಉಚ್ಚಲ್ರ ಒಟ್ಟಿಗೆ ಸೇರಿಕೊಂಡಂತಹ ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ರೆ ನಮ್ಮ ಊರಿನ ಪಾತ್ರಧಾರಿಗಳು ಕೂಡ ಭಾಳ ಮುಖ್ಯವಾಗಿರ್ತದೆ. ಯಾಕೆಂದರೆ ಮೀನುಗಾರಿಕೆಯಲ್ಲಿ ಹೋಗುವಂತಹ ಮಂದಿ ಒಂದಷ್ಟು ಮಂದಿ ಮೀನುಗಾರಿಕೆಯನ್ನು ಬಿಟ್ಟು ಇಲ್ಲಿ ಬಂದು ಅದರ ಏನು ಪ್ರಾಕ್ಟೀಸ್ ಅಂತ ಹೇಳ್ತೇವೆ, ಅದರಲ್ಲಿ ಬೆಳಗ್ಗಿಂದ ಸಂಜೆವರೆಗೆ ಒಂದು ವಾರದ ಮಟ್ಟಿಗೆ ನಮ್ಮೊಂದಿಗೆ ಇಲ್ಲಿ ಎದ್ದುಕೊಂಡು ಆ ಒಂದು ನಿರ್ದೇಶನದ ಪ್ರಕಾರ ಇಲ್ಲಿ ಎಲ್ಲ ರೀತಿಯಲ್ಲಿ ಅದನ್ನು ಅವರಿಗೆ ಸಹಕರಿಸಿ ಕೊನೆಗೆ ಅದನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ನಮ್ಮ ಆ ಶತದೀವಿಗೆ ದೀವಿಗೆ ತಂಡಕ್ಕೆ, ನಮ್ಮ ಊರಿನ ಆ ಕಲಾವಿದರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶತದೀವಿಗೆ ರಚಿಸಿದ ಶ್ಯಾಮಲ ಮಾದರ್ ಅವರಿಗೆ, ಆಮೇಲೆ ಅದನ್ನು ಪ್ರಸ್ತುತಪಡಿಸಿದಂತಹ ಆ ರಂಗದ ಹಿಂದೆ ದುಡಿದಂಥ ಹಲವಾರು ಮಂದಿಗಳನ್ನು ನೋಡಿರ್ಬೋದು. ಶಾಲೆಯಲ್ಲಿ 1 ತಿಂಗಳಿಂದ ಅದರ ಪರಿಕರದ ಒಂದು ವ್ಯವಸ್ಥೆ ಆಗ್ತಾಯಿತ್ತು. ಇದೆಲ್ಲ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚು ಮೊನ್ನೆ ಇತ್ತು. ಇದೆಲ್ಲ ಕೈಯಲ್ಲಿ ತಯಾರಿಸಿದಂತಹ ಒಂದಷ್ಟು ಮಂದಿಯಲ್ಲಿ ಕಲಾವಿದರು ಶಾಲೆಯಲ್ಲಿ ಕೂತು ಅದನ್ನು ಮಾಡ್ತಾಯಿದ್ರು. ಅವರೆಲ್ಲರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೃತಿ ಪ್ರಿಂಟರ್ ಸೋಮೇಶ್ವರ, ನಮ್ಮೆಲ್ಲ ಮುದ್ರೆಗಳನ್ನು ನಡೆಸಿದವರು, ಏಂಜಲ್ಸ್ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಪಡೆಯಲು, UBM ಶಾಮಿಯಾನ ಉಚ್ಚಿಲ, ಹಾಗೆ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನಮ್ಮ ಶಾಲೆಯ ಸಿಬ್ಬಂದಿಯವರು, ಅದರಲ್ಲಿ ಕೂಡ ವಿಶೇಷವಾಗಿ ಮಹಿಳಾ ಸಿಬ್ಬಂದಿಯವರು ಶ್ರಮವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.